ಸುಗಮ ಸಂಗೀತ ಕ್ಷೇತ್ರದ ಭಾವಗೀತ ಗಾಯನ ವಾಹಿನಿಯ ಗಾನಗಂಗಾ ಲಹರಿ ಗರ್ತಿಕೆರೆ ರಾಘಣ್ಣ. 75 ವಸಂತಗಳ ಕೋಕಿಲ ಕೂಜನದಿಂದ ಕಿವಿದುಂಬಿಕೊಂಡ ರಾಘಣ್ಣ ಗಾಯನ ಕ್ಷೇತ್ರದಲ್ಲಿ 60 ವರ್ಷಗಳ ಮುಳ್ಳು ಮೊನೆಗಳ ಒಂದು ಸುತ್ತನ್ನು ಪೂರ್ಣಗೊಳಿಸಿ ಸಂವತ್ಸರ ಚಕ್ರವರ್ತಿಯಾದ ಮೇರುಗಾಯಕ. ಹಾಡಲ್ಲದ ಇನ್ನೊಂದು ಹಾದಿಯತ್ತ ಹಾಯದೆ ಹಾಯಾಗಿ ತನ್ನ ಖುಷಿಗಾಗಿ ಬದುಕಿನುದ್ದಕ್ಕೂ ಕಾಡಹಕ್ಕಿಯಂತೆ ಅಂತರಾಲಾಪದಲ್ಲಿ ಕನ್ನಡ ಕವಿಗಳ ಕೃತಿಗಳಿಗೆ ಹೊಸ ಹೊಳಪನ್ನಿತ್ತ ಗಾನಗಾರುಡಿಗ. ವರ್ಷದಲ್ಲಿ 100ಕ್ಕೆ ಕಡಿಮೆ ಇಲ್ಲದಂತೆ ನಿರಂತರವಾಗಿ ವೇದಿಕೆಯ ಕಾರ್ಯಕ್ರಮ ನೀಡಿದ ನಾದೋಪಾಸಕ ಹೋನ ರಾಘವೇಂದ್ರ ರಾವ್. ದೈನಂದಿನದ ನವೋಲ್ಲಾಸವನ್ನು ಗಾನದ ಗುಂಗಿನಲ್ಲಿ ಕಂಡುಕೊಳ್ಳುವ ರಾಘಣ್ಣ ಅದೇ ಸೌಖ್ಯವನ್ನು ಕೇಳುಗರಿಗೂ ಎದೆ ತುಂಬಿ ತೆರೆಗೈಯಲ್ಲಿ ಮೊಗೆದೂಡುತ್ತಾ ಬಂದ ಗಾನೋಪಾಸಕ. ಆಮಿಷಗಳ ಆಸುರ್ಯಕ್ಕೆ ಕಲೆಯ ಆತ್ಮವನ್ನು ಬಲಿಕೊಡದೆ ಗಾಯನವನ್ನು ಅಂತ ಸೌಂದರ್ಯದ ಶಿವಾನುಭವಕ್ಕೆ ವೃತವಾಗಿ ಉಪಾಸಿಸಿಕೊಂಡು ಬಂದ ಅಪೂರ್ವ ಸಂಗೀತ ಋಷಿ. ಕವಿಯ ಪದ್ಯದ ಹೃದಯದ ಸ್ಪಂದನದ ಸೂಕ್ಷ್ಮ ರಸಸ್ಥಾನಗಳನ್ನು ತಿರುಗಿ ಅನುಸಂಧಾನ ಮಾಡಿ ಕವಿಯ ಮೂಲ ಆಶಯಕ್ಕೆ ಒಗ್ಗುವ ರಾಗವನ್ನು ಸಂಯೋಜಿಸಿದ ಅದ್ವಿತೀಯ ರಾಗ ಸಂಯೋಜಕ. ಶಬ್ದಗಳ ಅರ್ಥವನ್ನಷ್ಟೇ ಅಲ್ಲದೆ ಕವನದ ಭಾವವನ್ನು ಇನ್ನಿನ್ನೂ ವಿಸ್ತರಿಸುವ ಎತ್ತರಿಸುವ ಸ್ವರ ಕದಂಬಗಳನ್ನು ನಿರೂಪಿಸಿ ಕವಿ ರಚನೆಗೆ ಪರಮಗೌರವದಿಂದ ಅತ್ಯುನ್ನತ ಮೌಲ್ಯವನ್ನು ತಂದುಕೊಟ್ಟವರು ರಾಘಣ್ಣ. ಕೇವಲ ಚಪ್ಪಾಳೆಯ ಚಾಪಲ್ಯದ ರಂಜನೆಗೆ ಎಂದೂ ವಾಲದೆ ತೇಲದೆ ಕಾಳಿಂಗರಾಯರಂತಹ ಪರಮಾಚಾರ್ಯರ ಗಾನಕ್ರಮದ ಪ್ರಯೋಗ ಪ್ರಸ್ಥಾನದ ಸ್ವತಂತ್ರ ಪಂಥದಲ್ಲಿ ಹಾಡು ಹೆಜ್ಜೆಯ ಹೆಗ್ಗುರುತನ್ನು ಮೂಡಿಸಿದ ಅನನ್ಯ ಗಾಯಕ. ಪದದ ಪಲುಕನ್ನು ಭಾವದ ಬಳುಕನ್ನು ಹಾಡುವ ಹದವನ್ನು ಮೊನೆಯಷ್ಟು ಮುಕ್ಕಾಗದಂತೆ ಎಚ್ಚರದಿಂದ ಬಳಸಿ ಭಾವಭಾಗೀರಥಿಯನ್ನು ಬಸಿಯುವ ಪ್ರಾಮಾಣಿಕ ಪ್ರಯೋಗಶೀಲ ಸಹೃದಯ ಕಲಾವಿದ ಗರ್ತಿಕೆರೆ ರಾಘಣ್ಣ. ರಾಘಣ್ಣನವರ ನಿರ್ದೇಶನ ಹಾಗೂ ಗಾಯನದ ಈ ಧ್ವನಿ ಸಾಂದ್ರಿಕೆ ಕನ್ನಡದ ಕಾವ್ಯಗಾನದ ಕಮನೀಯ ಕುಸುಮ. ಇದು ಒಪ್ಪಿಸಿಕೊಳ್ಳಿ. ಶ್ರದ್ಧಾವಂತ ಕಲಾ ಸಾಧಕರ ಸಿರಿಗೊರಳ ನಾದಾಸ್ವಾದಕ್ಕೆ ನಿಮ್ಮ ಕಿವಿಗಳನ್ನು ತೆರೆದುಕೊಳ್ಳಿ. ಬಿಡು ನೀ ಪಾಂಚಜನ್ಯವ ಮಾರ್ದನಿಸಲದು ಮನ್ಮನ. ಎತ್ತಿ ಹಿಡಿದೇನು ದೇವದತ್ತವ ಶಕ್ತಿ ತುಂಬಿತು ಚೇತನ. ಊದಿ ಬಿಡು ನೀ ಪಾಂಚಜನ್ಯವ ಮಾರ್ದನಿಸಲದು ಮನ್ಮನ. ಎತ್ತಿ ಹಿಡಿದೇನು ದೇವದತ್ತವ ಶಕ್ತಿ ತುಂಬಿತು ಚೇತನ. ಊದಿ ಬಿಡು ನೀ ಪಾಂಚಜನ್ಯವ. ನೀನೆ ಸಾರಥಿ ನಿನ್ನ ಮೂರುತಿ ನಯನ ಕದೆ ನೀಲಾಂಜನ. ನೀನೆ ಸಾರಥಿ ನಿನ್ನ ಮೂರುತಿ ನಯನ ಕದೆ ನೀಲಾಂಜನ. ಬಾಳ ತೇರಿದ ಬೀಳದೇರಿದೆ ನಡೆಸುವವ ನೀನನು ದಿನ. ಬಾಳ ತೇರಿದ ಬೀಳದೇರಿದೆ ನಡೆಸುವವ ನೀನನು ದಿನ. ದುರಿತ ದುರ್ಯೋಧನರು 100 ಹುಟ್ಟಿ ನಿಮ್ ಬೆನ್ನಟ್ಟಲು. ದುರಿತ ದುರ್ಯೋಧನರು 100 ಹುಟ್ಟಿ ನಿಮ್
ಬೆನ್ನಟ್ಟಲು ಕಾಡಿಗೋಡಿದ ನಾಡೊಳಡಗಿದೆ, ಕಾಡಿಗೋಡಿದ ನಾಡೊಳಡಗಿದೆ. ನಿಂದೆ ನೀ ಬೆಂಗಾವಲೋ ಊದಿ ಬಿಡು ನೀ ಪಾಂಚಜನ್ಯವಾ. ಮೃಗಜಲ ಹೃದಯ ದುರ್ಬಲ ಧೈರ್ಯದನ್ನು ಕೈ ಜಾರಿರೆ. ಮೋಹ ಮೃಗಜಲ ಹೃದಯ ದುರ್ಬಲ ಧೈರ್ಯದನ್ನು ಕೈ ಜಾರಿರೆ. ಹೇಳಿತನವನ್ನು ಓಡಿಸಿದೆ ನೀ ನೀತಿ ಗೀತೆಯ ಸಾರಿದೆ. ಹೇಳಿತನವನ್ನು ಓಡಿಸಿದೆ ನೀ ನೀತಿ ಗೀತೆಯ ಸಾರಿದೆ. ನಾನೇ ವಿಜಯನು ನಾನ ಜಯನು ನೀನು ಆಘೇಯ ಪಿಡಿದಿರೆ. ನಾನೇ ವಿಜಯನು ನಾನ ಜಯನು ನೀನು ಆಘೇಯ ಪಿಡಿದಿರೆ. ನಾ ಕಿರೀಟಿಯು ಯಾರು ಸಾಟಿಯು, ನಾ ಕಿರೀಟಿಯು ಯಾರು ಸಾಟಿಯು ನೀನು ಛಾಟಿಯ ಪಿಡಿದಿರೆ. ಊದಿ ಬಿಡು ನೀ ಪಾಂಚಜನ್ಯವಾ. ನಾನು ಪಾತ್ರವು ನೀನು ಸೂತ್ರವು ಕುಣಿತ ಮಣಿತವು ಸಾಗಿದೆ. ನಾನು ಪಾತ್ರವು ನೀನು ಸೂತ್ರವು ಕುಣಿತ ಮಣಿತವು ಸಾಗಿದೆ. ಬೊಂಬೆ ಮುಂಗಡೆ ಬಿಂಬ ಹಿಂಗಡೆ ಹಗ್ಗ ಹರಿದರೆ ಹೇಗಿದೆ. ಬೊಂಬೆ ಮುಂಗಡೆ ಬಿಂಬ ಹಿಂಗಡೆ ಹಗ್ಗ ಹರಿದರೆ ಹೇಗಿದೆ. ಪುಣ್ಯ ಸ್ಪರ್ಶವೋ ಪಾಪಲೇಪವೋ ಸಾಕ್ಷಿ ನೀನೇ ಈಕ್ಷಿಸು. ಪುಣ್ಯ ಸ್ಪರ್ಶವೋ ಪಾಪಲೇಪವೋ ಸಾಕ್ಷಿ ನೀನೇ ಈಕ್ಷಿಸು. ನನ್ನ ಬೆನ್ನನು ನನ್ನ ಕಣ್ಣನು, ನನ್ನ ಬೆನ್ನನು ನನ್ನ ಕಣ್ಣನು ಸೌರ್ಯ ಸಾಚಿಸಿ ರಕ್ಷಿಸು. ಊಡಿ ಬಿಡು ನೀ ಪಾಂಚಜನ್ಯವ ಮಾರ್ದನಿಸಲದು ಮನ್ಮನ. ಎತ್ತಿ ಹಿಡಿದೇನು ದೇವದತ್ತವ ಶಕ್ತಿ ತುಂಬಿತು ಚೇತನ. ಊದಿ ಬಿಡು ನೀ ಪಾಂಚಜನ್ಯವಾ. ಬೆಳಕಿನಲ್ಲೆ ದೀಪಾವಳಿ ಹಣತೆ ಹೊಳೆ ದೀಪಾವಳಿ. ಬೆಳಕಿನಲ್ಲೆ ದೀಪಾವಳಿ ಹಣತೆ ಹೊಳೆ ದೀಪಾವಳಿ. ഇരുളിനെതയನು ಸೀಳಿ ಹಬ್ಬುವ ಹಬ್ಬ ಈ ದೀಪಾವಳಿ. ഇരുളിനെതಯನು ಸೀಳಿ ಹಬ್ಬುವ ಹಬ್ಬ ಈ ದೀಪಾವಳಿ. ಬೆಳಕಿನಲ್ಲೆ ದೀಪಾವಳಿ ಹಣತೆ ಹೊಳೆ ದೀಪಾವಳಿ. ಕವಿದ ಕತ್ತಲೆ ತಳ್ಳುತ್ತಾ ಬಲಿಯ ಹೆಡೆತಲೆ ಮೆಟ್ಟುತ್ತಾ. ಕವಿದ ಕತ್ತಲೆ ತಳ್ಳುತ್ತಾ ಬಲಿಯ ಹೆಡೆತಲೆ ಮೆಟ್ಟುತ್ತಾ. ಜನದ ಮನದಲ್ಲಿ ಮೋದ ಸಂತಸ ತರಿಸಿದೆ ದೀಪಾವಳಿ. ಜನದ ಮನದಲ್ಲಿ ಮೋದ ಸಂತಸ ತರಿಸಿದೆ ದೀಪಾವಳಿ. ಬೆಳಕಿನಲ್ಲೆ ದೀಪಾವಳಿ ಹಣತೆ ಹೊಳೆ ದೀಪಾವಳಿ.
ಹಣತೆಯ ಕುಡಿಗಳು ಉರಿವ ಸೂರ್ಯನ ಮರಿಗಳು. ಸಣ್ಣ ಹಣತೆಯ ಕುಡಿಗಳು ಉರಿವ ಸೂರ್ಯನ ಮರಿಗಳು. ಒಟ್ಟು ನಿಂತರೆ ದಟ್ಟ ಕತ್ತಲೆಯನ್ನು ಅಟ್ಟುವ ಕಲಿಗಳು. ಒಟ್ಟು ನಿಂತರೆ ದಟ್ಟ ಕತ್ತಲೆಯನ್ನು ಅಟ್ಟುವ ಕಲಿಗಳು. ಬೆಳಗಿನಲೆ ದೀಪಾವಳಿ, ಹಣತೆ ಹೊಳೆ ದೀಪಾವಳಿ. ನರಕ ನಾಳಿಕೆ ತೊಲಗಿತು, ಬೆಳಕು ಭೂಮಿಗೆ ಇಳಿಯಿತು. ನರಕ ನಾಳಿಕೆ ತೊಲಗಿತು, ಬೆಳಕು ಭೂಮಿಗೆ ಇಳಿಯಿತು ಎಂಬ ಸಂದೇಶವನ್ನು ಭೂಮಿಗೆ ತಂದಿತೇ ದೀಪಾವಳಿ. ಎಂಬ ಸಂದೇಶವನ್ನು ಭೂಮಿಗೆ ತಂದಿತೇ ದೀಪಾವಳಿ. ಬೆಳಕಿನಲ್ಲಿ ದೀಪಾವಳಿ, ಹಣತೆ ಹೊಳೆ ದೀಪಾವಳಿ. ಬಾಣ ಬಿರುಸು ಪಟಾಕಿಯ ತರಿಸಿ ಮಕ್ಕಳ ಕೇಕೆಯ. ಬಾಣ ಬಿರುಸು ಪಟಾಕಿಯ ತರಿಸಿ ಮಕ್ಕಳ ಕೇಕೆಯ. ಸಂಭ್ರಮದ ಸಾಗರವ ಹಬ್ಬಿಸಿ ಬಂದಿತೇ ದೀಪಾವಳಿ. ಸಂಭ್ರಮದ ಸಾಗರವ ಹಬ್ಬಿಸಿ ಬಂದಿತೇ ದೀಪಾವಳಿ. ಬೆಳಕಿನಲ್ಲೇ ದೀಪಾವಳಿ, ಹಣತೆ ಹೊಳೆ ದೀಪಾವಳಿ. ഇരുളിനെതയನು ಸೀಳಿ ಹಬ್ಬುವ ಹಬ್ಬಯೇ ದೀಪಾವಳಿ. ಬೆಳಕಿನಲ್ಲೇ ದೀಪಾವಳಿ, ಹಣತೆ ಹೊಳೆ ದೀಪಾವಳಿ. ಹಣತೆ ಹೊಳೆ ದೀಪಾವಳಿ, ಹಣತೆ ಹೊಳೆ ದೀಪಾವಳಿ. ಬರೆದ ಮೊದಲ ಪ್ರೇಮ ಪತ್ರ ಓದಿದೆ. ನೀನು ಬರೆದ ಮೊದಲ ಪ್ರೇಮ ಪತ್ರ ಓದಿದೆ. ನನ್ನ ಗಿಳಿಯ ತೊದಲು ನುಡಿಯ ಮನಕ್ಕೆ ಕುಡಿಸಿದ್ದೆ. ನನ್ನ ಗಿಳಿಯ ತೊದಲು ನುಡಿಯ ಮನಕ್ಕೆ ಕುಡಿಸಿದ್ದೆ. ಮರೆತು ಓದಿ ನೆನೆಸಿ ಓದಿ ಓದೆ ಓದಿದೆ. ಮರೆತು ಓದಿ ನೆನೆಸಿ ಓದಿ ಓದೆ ಓದಿದೆ. ಕನಸಿನಲ್ಲೂ 100 ತರದ ಚಿತ್ರ ಮೂಡಿದೆ. ಕನಸಿನಲ್ಲೂ 100 ತರದ ಚಿತ್ರ ಮೂಡಿದೆ. ನೀನು ಬರೆದ ಮೊದಲ ಪ್ರೇಮ ಪತ್ರ ಓದಿದೆ. ಕ್ಷಮೆಯ ಪಟ್ಟಿಯನ್ನು ನೋಡಿದೆ. ನನ್ನ ಒಳಗೆ ನಾನೇ ನಕ್ಕು ಗೀತ ಹಾಡಿದೆ. ನೀನು ಬರೆದ ಕ್ಷಮೆಯ ಪಟ್ಟಿಯನ್ನು ನೋಡಿದೆ. ನನ್ನ ಒಳಗೆ ನಾನು ನಕ್ಕು ಗೀತ ಹಾಡಿದೆ. ನಿನ್ನ ಬರಹ ದುಂಡಗಿಲ್ಲ ಅಂಕು ಡೊಂಕಿದೆ. ನಿನ್ನ ಬರಹ ದುಂಡಗಿಲ್ಲ ಅಂಕು ಡೊಂಕಿದೆ.
ಮೊದಲ ಪ್ರೇಮ ಪತ್ರ ಓದಿದೆ. ತಪ್ಪು ಆಗಿದೆ, ಅಪ್ಪಿದಾಗ ದೀರ್ಘ ಹೃಸ್ವ ಯಾವ ಬೆಲೆ ಇದೆ. ಅಲ್ಲಿ ಇಲ್ಲಿ ದೀರ್ಘ ಹೃಸ್ವ ತಪ್ಪು ಆಗಿದೆ, ಅಪ್ಪಿದಾಗ ದೀರ್ಘ ಹೃಸ್ವ ಯಾವ ಬೆಲೆ ಇದೆ. ಅಲಂಕಾರ ರಹಿತ ಭಾಷೆ ಸಪ್ಪಗಾಗಿದೆ, ಅಲಂಕಾರ ರಹಿತ ಭಾಷೆ ಸಪ್ಪಗಾಗಿದೆ. ತೃಷಿತ ಜಿಹ್ವೆ ನೀರ ಇರಲು ಅಮೃತ ಕಂಡಿದೆ, ತೃಷಿತ ಜಿಹ್ವೆ ನೀರ ಇರಲು ಅಮೃತ ಕಂಡಿದೆ. ನೀನು ಬರೆದ ಮೊದಲ ಪ್ರೇಮ ಪತ್ರ ಓದಿದೆ. ಹೌದು ಸರಿಯಿದೆ, ನಿನ್ನ ತೊದಲೆ ನನಗೆ ಸವಿಯ ಕಬ್ಬವಾಗಿದೆ. ಕವಿತೆ ನೀನು ಬರೆಯಲಿಲ್ಲ, ಹೌದು ಸರಿಯಿದೆ, ನಿನ್ನ ತೊದಲೆ ನನಗೆ ಸವಿಯ ಕಬ್ಬವಾಗಿದೆ. ಹುಚ್ಚು ಹುಚ್ಚು ಬರೆದೆ ಎನ್ನುವೆ ಬರಹ ಅರಿಯದೆ, ಹುಚ್ಚು ಹುಚ್ಚು ಬರೆದೆ ಎನ್ನುವೆ ಬರಹ ಅರಿಯದೆ. ಅದನ್ನೇ ಓದಿ ನಲಿವ ಹುಚ್ಚು ಹೃದಯ ಇಲ್ಲಿದೆ, ಅದನ್ನೇ ಓದಿ ನಲಿವ ಹುಚ್ಚು ಹೃದಯ ಇಲ್ಲಿದೆ. ನೀನು ಬರೆದ ಮೊದಲ ಪ್ರೇಮ ಪತ್ರ ಓದಿದೆ, ನೀನು ಬರೆದ ಮೊದಲ ಪ್ರೇಮ ಪತ್ರ ಓದಿದೆ. ನನ್ನ ಗಿಳಿಯ ತೊದಲು ನುಡಿಯ ಮನಕ್ಕೆ ಕುಡಿಸಿದ್ದೆ, ನನ್ನ ಗಿಳಿಯ ತೊದಲು ನುಡಿಯ ಮನಕ್ಕೆ ಕುಡಿಸಿದ್ದೆ. ಮರೆತು ಓದಿ ನೆನೆಸಿ ಓದಿ ಓದಿದೆ, ಮರೆತು ಓದಿ ನೆನೆಸಿ ಓದಿದೆ. ಕನಸಿನಲ್ಲೂ 100 ತರದ ಚಿತ್ರ ಮೂಡಿದೆ, ಕನಸಿನಲ್ಲೂ 100 ತರದ ಚಿತ್ರ ಮೂಡಿದೆ. ನೀನು ಬರೆದ ಮೊದಲ ಪ್ರೇಮ ಪತ್ರ ಓದಿದೆ. ಪ್ರೇಮ ಕಥೆಗಳಿಗೆ ಕೊನೆಯುಂಟೆ, ರಾಧಾ ಮಾಧವರಿರೋ ತನಕ. ಪ್ರೇಮ ಕಥೆಗಳಿಗೆ ಕೊನೆಯುಂಟೆ, ರಾಧಾ ಮಾಧವರಿರೋ ತನಕ. ಪ್ರೇಮ ಪ್ರವಾಹಕ್ಕೆ ಯಾವ ತಡೆ, ಪ್ರೇಮ ಪ್ರವಾಹಕ್ಕೆ ಯಾವ ತಡೆ. ಜಾತಿ ಅಂತಸ್ತು ಧನ ಕನಕ, ಪ್ರೇಮ ಪ್ರವಾಹಕ್ಕೆ ಯಾವ ತಡೆ. ಜಾತಿ ಅಂತಸ್ತು ಧನ ಕನಕ. ಪ್ರೇಮ ಕಥೆಗಳಿಗೆ ಕೊನೆಯುಂಟೆ, ರಾಧಾ ಮಾಧವರಿರೋ ತನಕ. ಪ್ರೇಮ ಕಥೆಗಳಿಗೆ ಕೊನೆಯುಂಟೆ. ಪ್ರಕೃತಿಯಂತೆಯೇ ಪ್ರೇಮ ಸಹ ನಿತ್ಯವೇ ನೂತನ, ಪ್ರಕೃತಿಯಂತೆಯೇ ಪ್ರೇಮ ಸಹ ನಿತ್ಯವೇ ನೂತನ. ಹೊಸ ಹೊಸ ಬಣ್ಣ ಹೊಸ ಬಿನ್ನಾಣ, ಹೊಸ ಹೊಸ ಬಣ್ಣ ಹೊಸ ಬಿನ್ನಾಣ.
ಅದಮ್ಯ ಚೇತನ ಪ್ರೇಮ ಕಥೆಗಳಿಗೆ ಕೊನೆಯುಂಟೆ. ರಾಧಾ ಮಾಧವರಿರೋ ತನಕ ಪ್ರೇಮ ಕಥೆಗಳಿಗೆ ಕೊನೆಯುಂಟೆ. ಕೆಲವರ ಪ್ರೇಮ ಹುಚ್ಚು ಹೊಳ್ಳೆ, ಕೆಲವರಿಗೋ ಅದು ಮುಳ್ಳು ಮೆಳೆ. ಕೆಲವರ ಪ್ರೇಮ ಹುಚ್ಚು ಹೊಳ್ಳೆ, ಕೆಲವರಿಗೋ ಅದು ಮುಳ್ಳು ಮೆಳೆ. ಎಲ್ಲೋ ಕೆಲವರ ಪಾಲಿಗೆ ಪ್ರೇಮ, ಎಲ್ಲೋ ಕೆಲವರ ಪಾಲಿಗೆ ಪ್ರೇಮ ಭತ್ತದ ಒಳಸೆಲೆ. ಪ್ರೇಮ ಕಥೆಗಳಿಗೆ ಕೊನೆಯುಂಟೆ. ರಾಧಾ ಮಾಧವರಿರೋ ತನಕ ಪ್ರೇಮ ಕಥೆಗಳಿಗೆ ಕೊನೆಯುಂಟೆ. ಪ್ರೇಮಿಗಳಲ್ಲಿ ಹಲವು ಥರ, ಪ್ರೇಮಕ್ಕುಂಟು ಹಲವು ಸ್ತರ. ಪ್ರೇಮಿಗಳಲ್ಲಿ ಹಲವು ಥರ, ಪ್ರೇಮಕ್ಕುಂಟು ಹಲವು ಸ್ತರ. ದುರಂತವಿರಲಿ ಸುಖಾಂತವಿರಲಿ, ದುರಂತವಿರಲಿ ಸುಖಾಂತವಿರಲಿ, ಪ್ರೇಮ ನಿರಂತರ. ಪ್ರೇಮ ಕಥೆಗಳಿಗೆ ಕೊನೆಯುಂಟೆ. ರಾಧಾ ಮಾಧವರಿರೋ ತನಕ ಪ್ರೇಮ ಪ್ರವಾಹಕ್ಕೆ ಯಾವ ತಡೆ. ಜಾತಿ ಅಂತಸ್ತು ಧನ ಕನಕ ಪ್ರೇಮ ಕಥೆಗಳಿಗೆ ಕೊನೆಯುಂಟೆ. ರಾಧಾ ಮಾಧವರಿರೋ ತನಕ ಪ್ರೇಮ ಕಥೆಗಳಿಗೆ ಕೊನೆಯುಂಟೆ. ಮಧುಮಂಚಕ್ಕೆ ಬಾ ಮಧುಮಗಳೇ, ಮಧುಮಂಚಕ್ಕೆ ಬಾ ಮಧುಮಗಳೇ. ಮದನನ ಬಿಲ್ಲಿನ ಬಿರಿಮುಗುಳೇ, ಮದನನ ಬಿಲ್ಲಿನ ಬಿರಿಮುಗುಳೇ. ಮಾವನ ಮುದ್ದಿನ ಸಿರಿಮಗಳೇ, ಮಾವನ ಮುದ್ದಿನ ಸಿರಿಮಗಳೇ. ಮಧುಮಂಚಕ್ಕೆ ಬಾ ಮಧುಮಗಳೇ. ಚಂದ್ರಾನನದಲ್ಲಿ ಬಿಂಬಾಧರ ಮಧುರಸದೋ ಕುಳಿಯನ್ನು ಸಿಂಚಿಸಿ ಬಾ. ಚಂದ್ರಾನನದಲ್ಲಿ ಬಿಂಬಾಧರ ಮಧುರಸದೋ ಕುಳಿಯನ್ನು ಸಿಂಚಿಸಿ ಬಾ. ಕಾಂಚನ ಸುಂದರ ಕಿಂಕಿಣಿ ಸುಮಧುರ, ಕಾಂಚನ ಸುಂದರ ಕಿಂಕಿಣಿ ಸುಮಧುರ. ಕಾಂಚಿ ಪರವನು ಮಿಂಚಿಸಿ ಬಾ, ಕಾಂಚಿ ಪರವನು ಮಿಂಚಿಸಿ ಬಾ. ಮಧುಮಂಚಕ್ಕೆ ಬಾ ಮಧುಮಗಳೇ, ಮದನನ ಬಿಲ್ಲಿನ ಬಿರಿಮುಗುಳೇ. ಮಾವನ
ಮಗಳೇ ಮಧುಮಂಚಕ್ಕೆ ಬಾ ಮಧುಮಗಳೇ. ತಾವು ಕಳೆದ ಒಂದು ಎಷ್ಟು 6-7 ದಶಕಗಳಿಂದ ಅಂತ ಇಟ್ಟುಕೊಳ್ಳುವ ಆಯ್ತಾ, ಅಂದರೆ ಒಂದು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಸರು ಹಾಗೆ ಅಂತ ಹೇಳಿ ಬಹಳಷ್ಟು ಏನು ಎಂತ ಹೇಳೋದು ಲೈಮ್ ಲೈಟ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ನಿಜವಾಗಿಯೂ ಕೂಡ ನಮ್ಮ ಒಂದು ಏನು ದಕ್ಷಿಣೋತ್ತರ ಕನ್ನಡ ಮತ್ತು ಶಿವಮೊಗ್ಗ ಈ ಜಿಲ್ಲೆಗಳಲ್ಲೆಲ್ಲ ಬಹಳ ಹೆಸರುವಾಸಿಯಾಗಿರುವಂಥ ಹೆಸರು ತಮ್ಮದು. ಈವನ್ ಕರ್ನಾಟಕದಾದ್ಯಂತ ನಿಮಗೆ ಒಳ್ಳೆಯ ಒಂದು ಹೆಸರಿದೆ. ಅಂದರೆ ನಾನೀಗ ಏನು ಅಂತಂದರೆ ಈ ಸುಗಮ ಸಂಗೀತ ಕ್ಷೇತ್ರಕ್ಕೆ ನೀವು ಪದಾರ್ಪಣೆ ಮಾಡಲಿಕ್ಕೆ ಹಿನ್ನೆಲೆ ಏನು, ಅದರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ಹೇಳ್ತೀರಾ ಸರ್? ಒಂದು ರೀತಿಯಲ್ಲಿ ಹೇಳೋದಾದ್ರೆ ವಾಸ್ತವವಾಗಿ ಹೀಗೆ ಆಗಬೇಕು ಅಂತ ಹೇಳ್ತಕ್ಕಂಥ ಯಾವುದೇ ಮೊದಲನೇ ಪ್ರಯತ್ನ ನಮ್ದು ಯಾವುದೂ ಇಲ್ಲ. ಹೇಗೆ ಅಂದರೆ ನಾನು ಇದನ್ನ ಇವರು ನಮ್ಮ SP ಬಾಲಸುಬ್ರಹ್ಮಣ್ಯಂನು ಇದು ನಡೆಸ್ತಿದ್ರಲ್ಲ ಎಲ್ಲಿ ತುಂಬಿ ಹಾಡು ಕಾರ್ಯಕ್ರಮ ನಡೆಸ್ತಾರೆ, ಅದಕ್ಕೊಂದ್ಸರಿ ನನ್ನನ್ನು ಕರೆದಿದ್ರು. ಕರೆದಾಗ ಅವರು ಕೇಳಿದಾಗ ಅವ್ರಿಗೆ ಇದೇ ಮಾತಾಡಿದ್ದಾರೆ, ಏನಂದರೆ ಈ ನಮ್ಮ ಪ್ರಯತ್ನ ಇಲ್ಲದೆ ನಾವು ಹೇಗೆ ಬಂದಿದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿದ್ದೆ ಅವ್ರಿಗೆ. ಅದು ಹೇಗೆ ಅಂದರೆ ಒಂದು ತರಗೆಲ್ಲ ಹೊರಟು ಬಿಟ್ಟಿದೆ ಎಲ್ಲೋ ಒಂದು ಕಡೆ. ಹೇಗೆ ಹೊರಟಿದೆ ಅಂದರೆ ಒಂದು ಗಾಳಿ ಅದನ್ನು ತಗೊಂಡು ಹೊರಟುಬಿಟ್ಟಿದೆ. ಕರೆಕ್ಟ್. ಅದು ಎಲ್ಲೆಲ್ಲಿ ತಗೊಂಡೋಗುತ್ತೋ ಅದು ಹೋಗುತ್ತೆ. ಇದು ಅದ್ರಾಗ ಆ ತರಗೆಲ್ಲದೇ ಪ್ರಯತ್ನ ಇಲ್ಲ, ಅದ್ರ ಪ್ರಯತ್ನ ಏನೂ ಇಲ್ಲ. ಕರೆಕ್ಟ್. ಅದು ಎಲ್ಲೆಲ್ಲಿ ಹೋಯ್ತೋ ಅಲ್ಲಲ್ಲೇ ಹೋಗ್ದು ಅವರು ಹೇಳ್ತಾರೆ. ಅದು ತಗೊಂಡು ಹೋಗಿ ಎಲ್ಲಿವರೆಗೆ ಬಂದಿದೆ ಅಂದರೆ ಈಗ ನೋಡಿ SP ಬಾಲಸುಬ್ರಹ್ಮಣ್ಯಂ ತಂದು ನಿಲ್ಲಿಸಿದೆ ಕರೆಕ್ಟ್ ಕರೆಕ್ಟ್ ಅಂತ ಹೇಳಿದ್ರೆ ಅವಾಗ. ಹಾಗೆ ಒಂದು ಲೆಕ್ಕ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನಮಗಿರೋದು ಒಂದು ದೇವರ ಒಂದು ಆಶೀರ್ವಾದ, ದೇವರ ದಯೆ. ಆಶೀರ್ವಾದಕ್ಕೆ ದೇವರ ದಯೆ. ದೇವರ ದಯೆ ಇಲ್ಲದಿದ್ರೆ ಈ ಯಾವ ಕಾರ್ಯಕ್ರಮ ಆಗ್ತಿರಲ್ಲ. ಕರೆಕ್ಟ್. ಅದ್ರ ಜೊತೆಗೆ ಗುರುಗಳ ಅನುಗ್ರಹ ಅದು ಆಗಿರೋದು. ಅದಕ್ಕೆ ಹೇಗೆ ಹೇಳ್ತೀವಿ ಅಂದರೆ ನಾವು ಹೊಸನಗರದಲ್ಲಿ ನಮ್ಮಲ್ಲಿ ನಡೀತಕ್ಕಂಥ ಭಜನೆ. ಕರೆಕ್ಟ್. ಮೂಲ ನಮಗೆ ಆ ಭಜನೆಗೆ ಎಲ್ಲ ದೊಡ್ಡ ದೊಡ್ಡ ಕಾರ್ಯವರೆಲ್ಲ ಬರೋರು ವಿದ್ವಾಂಸರುಗಳು. ಹೊಸನಗರ ಕಡೆ ಯಾರು ಬಂದರೆ ವಿದ್ವಾಂಸ ಸಂಗೀತವ್ರು ಯಾರು ಬಂದರೂ ನಮ್ಮಲ್ಲೇ ಆಶ್ರಯ ಅವರಿಗೆ, ನಮ್ಮ ತಂದೆ ಆಶ್ರಯ. ಹೊಸನಗರ ದೊಡ್ಡ ಹೋಟೆಲ್ ಅವಾಗ ನಮಗೆ. ಆ ದಿವಸ ಭಜನೆ, ನಿತ್ಯ ಭಜನೆ, ಆಮೇಲೆ ಶನಿವಾರ ವಿಶೇಷ ಭಜನೆ, ರಾಮೋತ್ಸವ, ಇಂಥ ಕಾರ್ಯಕ್ರಮದಲ್ಲಿ ಎಲ್ಲ ಮನೆಗಳ ಸಂಗೀತ ಹೇಳ್ಕೊಡೋದಕ್ಕೆ ಒಬ್ಬರು ಇದ್ರು. ಶೇಷಗಿರಿ ಅಂತ ಒಬ್ಬರು ಇದ್ರು. ಅವರು ಭಜನೆಗೆ ಹಾರ್ಮೋನ್ ಬರ್ತಾರೆ. ಅವರು ಎಲ್ಲ ಭಾಳ ದೊಡ್ಡ ಕಲಾವಿದರೆ. ಬೇರೆ ಎಲ್ಲೆಲ್ಲ ಒಂದು ನಾಟಕ ಕಂಪ್ನಿಯಲ್ಲೆಲ್ಲ ಬಿಟ್ಟು ಲಾಸ್ಟ್ ಮುಟ್ಕೊಂಡು ನಮ್ಮಲ್ಲೇ ಬಂದು ಇದ್ಬಿಟ್ಟಿದ್ರು. ಕರೆಕ್ಟ್. ನಮ್ಮಲ್ಲೇ ಊಟ ತಿಂಡಿ ಕಾಫಿ ನಮ್ಮಲ್ಲೇ ಒಟ್ಟು ಹಂಗೆ ಭಜನೆ ಹೇಳ್ಕೊಡೋದು. ಇನ್ನೊಬ್ರು ಕೃಷ್ಣಾಚಾರ್ಯರು ಅಂತ ಅವರು ತಬಲಾ ಬಾರಿಸೋರು, ಸ್ವತಃ ಹಾಡು ಹೇಳೋರು. ಅವರಿಬ್ಬರು ನಮ್ಮಲ್ಲೇ ವಾಸ್ತವವಾಗಿ ಇದ್ಬಿಟ್ಟಿದ್ರು. ಇದು ಎಲ್ಲಿವರೆಗೆ ಅಂದರೆ ನಮ್ಗೆ 13-14ನೇ ವರ್ಷದವರೆಗೆ ಅಷ್ಟೇ ನಮಗೇನು ಗೊತ್ತಿದ್ರು, ಏನು ಭಜನೆ, ಏನು ಅನುಭವ ಏನಿದ್ರು ಅಷ್ಟೇ ಅದೇ ದೊಡ್ಡ ಅನುಭವ ನಮಗೆ. ಆ 14ನೇ ವಯಸ್ಸಿನಲ್ಲಿ ನಮ್ಮ ತಂದೆ ಏನಾಯಿತು, ಚಿಕ್ಕಪ್ಪನಿಗೆ ಅವರಿಗೆ ಏನೋ ಒಂದು ಇದು ಬಂದ್ಬಿಡ್ತು, ಅವ್ರಿಗೆ ಮನಸ್ತಾಪ ಬಂದ್ಬಿಡ್ತು. ಭಾಳ ಒಟ್ಟಿಗೆ ಇದ್ದು ಭಾಳ ಚೆನ್ನಾಗಿ ಇದ್ದವರು, ಅಣ್ಣ ತಮ್ಮ ಇಬ್ಬರು. ಒಂದು ಏನು ತೊಂದರೆ ಆಯ್ತು ಗೊತ್ತಾಗಿಲ್ಲ. ಒಟ್ಟು ಅದು ಎಲ್ಲ ನಮ್ಮ ತಂದೆ ಬೇಜಾರಾಗಿ ಎಲ್ಲ ಬಿಟ್ಬಿಟ್ರು. ತಮ್ಮನಿಗೆಲ್ಲ ಬಿಟ್ಟರು. ಅಂದರೆ ನಡೆಸ್ತಾ ಇದ್ದ ಹೋಟೆಲು ಅದು ಎಲ್ಲ ಕಂಪ್ಲೀಟ್ ಮನೆ, ಸ್ವಂತ ಮನೆಗೇ ಎಲ್ಲ ಇತ್ತು. ದೊಡ್ಡ ಮನೆ, ಆವಾಗಿನ ಕಾಲಕ್ಕೆ ಲೆಕ್ಕ ದೊಡ್ಡ ಮನೆ. ಅದೆಲ್ಲ ಬಿಟ್ಟು ನಮ್ಮ ಮಾವ ಬಂದರೆ ನನ್ನ ಸೋದರ ಮಾವ, ನಮ್ಮ ತಾಯಿ ಅಣ್ಣ
ನಮ್ಮ ತಾಯಣ್ಣನ ಮಗಳ ಇವಳು ಕೂಡ ಅನ್ನೊಂದು ಮಗಳ ಅವ್ರ ಮಗಳ ಇವಳು. ಅಲ್ಲಿ ಗರ್ತಿಗೆಲ್ಲ ಅವನು ಒಟ್ಟ ಏನೂ ಇಲ್ಲ, ಒಂದು ಗುಡಿಸ್ಲು ಹಾಕೊಂಡು ಎಂತ ಒಂದು ಹೋಟ್ಲ ಎಂತ ಮಾಡ್ಕೊಂಡು ಅವನು ಅಲ್ಲಿದ್ದ. ನಮ್ಮ ಕರ್ಕಡೆ ಅಲ್ಲಿಗೆ ಬಂದ್ಬಿಟ್ರು ನಮ್ಮ ತಂದೆ. ಬಂದು ಪಕ್ಕದಾಗ ಒಂದು ಗುಡಿಸ್ಲು ಹಾಕೊಂಡು ಅಲ್ಲಿ ಕೂತ್ಬಿಟ್ರು. ಅಲ್ಲಿಗೆ ನಮ್ದು ಎಲ್ಲ ವಿದ್ಯಾಭ್ಯಾಸ ಹೈಸ್ಕೂಲ್ ಫಸ್ಟ್ ಇಯರ್ ಮಾತ್ರ ಆಗಿತ್ತು ನಮ್ಮದು. ಬೇರೆ ಒಂದು ವಿದ್ಯಾಭ್ಯಾಸ ನಮ್ದು ಇದು ಎಲ್ಲ ಅಲ್ಲಿಗೆ ನಿಂತೋಯ್ತು. ಕರೆಕ್ಟ್. ಆವಾಗ ಸ್ವಲ್ಪ ಹಾರ್ಮೋನಿಯಂ ಕೈ ಭಜನೆ ದಶೆ ಇದ್ದಾಗೆ ಹಾರ್ಮೋನಿಯಂ ಕೈ ಆಡಿಸೋದು, ಮತ್ತು ಅಲ್ಲಿ ಸ್ಕೂಲಲ್ಲಿ ನಮ್ಮ ಮಿಡ್ಲ್ ಸ್ಕೂಲು ಅಲ್ಲಿ ನಾಟಕ ಇಟ್ಟಿರೋದು, ನಾನೇ ಹಾರ್ಮೋನಿಯಂ ಬರ್ಸೋದು. ಅದು ಸ್ವಲ್ಪ ಕೈ ಆಡಿಸೋಕ್ಕೆ ಅಭ್ಯಾಸ ಆಯಿತು. ಬರೀ ಶಾಸ್ತ್ರೀಯವಾಗಿ ಕಲ್ತಿದ್ದು ಮಾಡಿದ್ದು ಏನೂ ಇಲ್ಲ. ಆದಕ್ಕೆ ಹೇಳೋದು ನನಗೆ ಹಾರ್ಮೋನಿಯಮೇ ನನ್ನ ಗುರು ಅಂತ ಹೇಳೋದು ನಾನು. ಕರೆಕ್ಟ್. ಹಾರ್ಮೋನಿಯಂ ಬರ್ಸ್ತಾನೆ ಅಲ್ಲಿ ಬಂದು ಸೇರ್ಕೊಂಡ್ವಿ ನಾವು. ಅಲ್ಲಿ ಬಂದು ಸೇರ್ಕೊಂಡ್ಮೇಲೆ ನಮಗೆ ಎಲ್ಲ ವ್ಯವಸ್ಥೆ ನಿಂತೋಗ್ಬಿಡ್ತದೆ. ವಿದ್ಯಾಭ್ಯಾಸ, ಓದೋದು, ಮಾಡೋದು, ಇದು ಸ್ಕೂಲಿಗೆ ಹೋಗೋದು ಎಲ್ಲ ಒಂದೇ ಸರಿ ನಿಂತೋಗ್ಬಿಡ್ತು. ನಮ್ಮ ತಂದೆನೂ ಅಷ್ಟೇ ಹೆಚ್ಚಿಗೆ ಮಾತಾಡೋದೆಲ್ಲ ಬಿಟ್ಬಿಟ್ರು. ಯಾರ ಹತ್ರ ಒಂದು 4 ವರ್ಷ ಇದ್ರೂ ಯಾರು ಮಾತಾಡಿರಲಿಲ್ಲ ಅವರು. ರಾಮ 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 ಅಂತ ಕೂತ್ಕೊಳ್ಳೋರು. ಅವ್ರು ಅದೇ ಸ್ಟಾಕ್ನಲ್ಲೇ ಅವರು ದಾಟ್ಬಿಟ್ರು. ನಮಗೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ, ನಮ್ಮದೇ ಅವಾಗ. ಕರೆಕ್ಟ್. ಆವಾಗ ಏನಾಯ್ತು, ಈ ಹಾರ್ಮೋನಿಯಂ ಬರ್ಸೋಕ್ಕೆ ಅಂತೇಳಿ ಒಬ್ಬರು ದಾಸರು ಕರ್ಕೊಂಡವರು. ಅವ್ರ ಜೊತೆಗೆಲ್ಲ ಎಲ್ಲ ಇಲ್ಲಿ ಓಡಾಡ್ತಾ ಮಾಡೋದು, ಹರಿಕತೆ, ಸಂಗೀತ, ಅದ್ರ ಜೊತೆಲೆ ಅವರು ಮಧ್ಯ ನನ್ನ ಹತ್ರ ಹಾಡಿಸೋರು. ಚೆನ್ನಾಗಿ ಹಾಡ್ತೀನಿ ಅಂತ ದೇವ್ರನ್ನ ಬರೀ ಯಾವ್ದಾದ್ರು ನಾಲ್ಕು ಬಾರ್ದು ಹಿಂಗೆ ಹಾಡುಗಳು ಬಂದರೆ ನಾನೇ ಹಾಡ್ತಿದ್ದೆ. ಮಧ್ಯೆ ಹಾರ್ಮೋನಿಯಂ ಬರ್ಸೋದು, ನಾನೇ ಬರ್ಸೋ ಮತ್ತು ಅಲ್ಲಿಂದ ನಾಟಕಗಳಿಗೆ ನಾನು ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡಿದೆ. ನಾಟಕಗಳಿಗೆ ಹಿನ್ನೆಲೆ ಸಂಗೀತ ನಂದೇ ಮ್ಯೂಸಿಕ್ಕು ನಾನೇ ಇದು ಮಾಡೋದು. ಅದು ನಂಗೆ ದೊಡ್ಡ ಅನುಭವ ಸಿಗ್ಬಿಡ್ತು. ಆ ರೀತಿ ನಾಟಕಗಳಲ್ಲಿ ಎಷ್ಟು ವರ್ಷ ನೀವು ಮಾಡಿದ್ದೀರಿ? ಭಾಳ ಸಣ್ಣ ಒಂದು 20 ವರ್ಷ ಅದೇ ಸರ್ವಿಸ್ ಮಾಡಿದ್ದೀನಿ. ಅಡ್ಗದೇ ಸರ್ವಿಸ್. ಮಾಸ್ಟರ್ ಹಿರಣ್ಯ ಕಂಪ್ನಿ ಕೂಡ 1 ವರ್ಷ ನಾನು ಹಾರ್ಮೋನಿಯಂ ಸರ್ವಿಸ್ ಮಾಡಿದ್ದೀನಿ. ಮಾಸ್ಟರ್ ಹಿರಣ್ಯ ಅವರ ನಾಟಕಗಳು ಒಂದು ವರ್ಷ ಹಾರ್ಮೋನಿಯಂ ಇದ್ದಾರೆ. ಆ ಅನುಭವ ಈ ನಾಟಕಕ್ಕೆ ನಾವು ಸಂಗೀತಗಳನ್ನು ನಿರ್ದೇಶನ ಮಾಡೋ ಅನುಭವ ಹೆಂಗಿರುತ್ತೆ ಅಂದರೆ, ನಾವು ಯಾವುದೋ ಕಾಪಿ ಮಾಡ್ತಿರಲ್ಲ. ಯಾವುದೋ ಹಾಡಿದ ಸಿನಿಮಾ ಹಾಡಿದ್ದು ಅಂಥದ್ದು ಮಾಡ್ತಾಯಿರಲ್ಲ. ಅಲ್ಲಿ ಕೆಲವು ಹಾಡುಗಳು ಅದು ನಾಟಕದಲ್ಲಿ ಇದ್ದಿದ್ದೇ ಹಾಡುಗಳು. ಅದು ಇಲ್ಲ ಅಂದರೆ ನಾನೇ ಹಾರ್ಮೋನಿಯಂ ಸಂಗೀತ ಬರೆದು ನಿರ್ದೇಶನ ಮಾಡೋ ಸಂದರ್ಭ ಇದ್ದಾವೆ. ಆ ಸಂದರ್ಭಕ್ಕೆ ಏನು ಬೇಕು, ಅವಾಗ ಏನಾಗುತ್ತೆ, ಈ ನಾಟಕದಲ್ಲಿ ದುಃಖದ ಸಂದರ್ಭ, ಕೋಪದ ಸಂದರ್ಭ, ಹಾಸ್ಯ, ಇಂಥ ಬೇರೆ ಬೇರೆ ಸಂದರ್ಭಕ್ಕೆ ಹೆಂಗೆ ಬರಬೇಕು ಹಾಡುಗಳು, ನಮಗೆ ಅದನ್ನು ಮಾಡಿದ್ರಿಂದ ಆ ಅನುಭವ ಈಗಲೂ ನಮ್ಮನ್ನು ತಗೊಂಡು ಓಡಾಡುತ್ತೆ. ಕರೆಕ್ಟ್ ಮಾಡಿದ ಅನುಭವ, ಈ ನಾಟಕಗಳಿಗೆಲ್ಲ ಮಾಡಿದ ಅನುಭವ, ಸಂಗೀತ ಟ್ಯೂನ್ ಮಾಡಿದ್ದೇನೆ. ಅದು ಈ ಭಾವಗೀತೆಗಳಿಗೆ ನನಗೆ ಅದನ್ನು ಅಳವಡಿಸೋಕೆ ಶುರು ಮಾಡಿದ್ರಿ. ಅಂದರೆ ನಾಟಕಗಳಿಂದ ನೀವು ಈ ಸುಗಮ ಸಂಗೀತಕ್ಕೆ ಟರ್ನ್ ಆಗಿದ್ದು ಯಾವ ರೀತಿ? ಟರ್ನ್ ಆಗಿತ್ತಂದರೆ ಏನಾಯಿತು, ಈ ನಾಟಕಗಳಿಗೆ ಹೋಗೋದು ನಿಂತು ಹೋಗ್ಬಿಟ್ಟು ನಮ್ಮದು. ನಾಟಕಗಳೇ ಕೈದಾಗ್ತಾ ಬಂದ್ಬಿಡ್ತು. ಆಮೇಲೆ ಕೆಲವು ನಾಟಕಗಳಲ್ಲಿ ನಮ್ಮ ಅಮೆಚೂರ್ಸ್ ಕಂಪ್ನಿಗಳು ಕೆಟ್ಟೋದು. ಎಲ್ಲ ಬೇರೆ ಬೇರೆ ಹವ್ಯಾಸಗಳು, ಬೇರೆ ಬೇರೆ ಇದು ಅಭ್ಯಾಸ ಮಾಡ್ಕೊಂತ, ಮತ್ತು ಅದು ಸಾವಾಸ ಒಳ್ಳೇದಲ್ಲ ನಮಗೆ ಅಂಥೇಳಿ ನಾನು ಅದು ಬೇಡ, ಬಿಡೋಕ್ಕೆ ಆಗ್ತಾನೇ ಇರಲಿಲ್ಲ. ಏನೋ ಬೇಗ ನಮ್ಗೆ ಉದ್ಯೋಗ ಬೇಕಲ್ಲ. ಆವಾಗ ಏನಾಯ್ತು ಅಂದರೆ, ಒಬ್ಬರು ನಾಗಭೂಷಣ್ ರಾಯರು ಅಂತ ಕೊಪ್ಪದಾಗಿದ್ದರು. ಅವರು ಮಾಸ್ಟ್ರು, ಮತ್ತು ಅವರು ಹರಿಕತೆ ಮಾಡೋರು, ಮತ್ತು ನಮ್ಮ ಭಾಳ ದೊಡ್ಡ ಅಭಿಮಾನಿಗಳು ತಬಲಾನು ಸ್ವಲ್ಪ ಬಾರ್ಸೋರು. ಅವರು ಏನು ಮಾಡಿದ್ರು ಅಂದರೆ, ಒಂದು ಇದರೊಳಗೆ ಒಂದು ಗಣಪತಿ ಹಬ್ಬದಲ್ಲಿ ಅವಾಗ ನಾನು ಹಾರ್ಮೋನಿಯಂ ಬಾರಿಸಿದ್ರೆ ಏನು ಕೊಡ್ತೀನಿ, 5 ರೂಪಾಯಿ ಕೊಡೋರು. ಅಂದರೆ ಕೇವಲ ಈ ಹಬ್ಬ ಹರಿದಿನಕ್ಕೆಲ್ಲ ಬಾರಿಸಿದ್ರು. ಹಾರ್ಮೋನಿಯಂ ಬಾರಿಸಿದ್ರೆ 5 ರೂಪಾಯಿ. ಯಾಕಂತ ಎಲ್ಲೇ ಹೋಗಲಿ, ಯಾರೇ 5 ರೂಪಾಯಿ ನಾಟಕಕ್ಕೆ ಅಂತ ಎಲ್ಲಿಗೆ ಹೋದ್ರು ನಮಗೆ ಸಿಗ್ತಾಯಿದ್ದು 5 ರೂಪಾಯಿ. ಅವ್ರು ಏನು ಮಾಡಿದ್ರು, ಅಲ್ಲಿ ಒಬ್ಬರು ಸ್ನೇಹಿತರು, ಒಬ್ಬರು ಅದೇ ಗಣಪತಿ ಹಬ್ಬದ ಇದು ಮಾಡೋರ ಹತ್ರ ರಾಘಣ್ಣವರು ಬರೀ ಹಾರ್ಮೋನಿಯಂ ಬಾರಿಸ್ತಾ ಅಂತ ಆಗ್ಬಿಟ್ಟಿದ್ದಾರೆ. ಅವರು ಸ್ವತಃ ಚೆನ್ನಾಗಿ ಹಾಡ್ತಾರೆ. ಅವ್ರದ್ದೇ ಅವ್ರ ಕಾರ್ಯಕ್ರಮ ನೀವು ಅವ್ರು ಅಡ್ಮಿಟ್ ಮಾಡಿಕೊಡೋದು ಅಂತ ಕೇಳಿ ಅವ್ರಿಗೂ ಖುಷಿ. ನಮ್ಮ ಬ್ಯಾಗ್ ನೋಡಿದ್ದು ಮಾಡೋದು ಆಯಿತು. ಅದಕ್ಕೆ 1 ಕಾರ್ಯಕ್ರಮ ಒಟ್ಟಿಗೆ ಮಾಡ್ಬೋಣ ನಾವು. ಒಂದೇ 2 ದಿವಸ ಅವ್ರದ್ದೇ ಕಾರ್ಯಕ್ರಮ ಆಯಿತು. ಅವಾಗ ಅವ್ರಿಗೆ ತಬಲಕ್ಕೆ ಅವ್ರಿಗೆ ನಮ್ಮ ನಾಗಭೂಷಣ ಅವರೇ ಇದ್ದರು, ಹರಿಕತೆ ಇದು ಎಲ್ಲ ಮಾಡೋರು ಅವರೇ ಇದ್ದರು. ನಾನು ಹಾರ್ಮೋನಿಯಂ ಬಾರಿಸ್ಕೊಂಡು ಹಾಡೋದು. ಅವಾಗ ಇತ್ತೀಚಿನವರೆಗೂ ನಾನು ಹಾರ್ಮೋನಿಯಂ ಬಾರಿಸ್ಕೊಂಡು ಹಾಡ್ಕೊಂಡು ಕಾರ್ಯಕ್ರಮ ಮಾಡಿದ್ದೇ ಜಾಸ್ತಿ. ಈಗ ಏನಾದ್ರು ಈ ಕೇಬರ್ಡು ಅದು ಇದು ಬಂದು ಬೇರೆಯವ್ರ ಜೊತೆಗೆ ಅವರೆಲ್ಲ ಸೇರಿ ಸ್ವಲ್ಪ ಆರ್ಕೆಸ್ಟ್ರಾ ದೊಡ್ಡದಾಗಿ
ಅವಾಗ ಅದೇನಿಲ್ಲ, ಎಲ್ಲಿ ಹಾಡೋದು ಕೂಡ ನಾನು ಹಾರ್ಮೋನಿಯಂ ಬಾರಿಸ್ಕೊಂಡು ಹಾಡೋದು, ಒಂದು ತಬಲ, ಇಷ್ಟು ಬಿಟ್ರೆ ನಮ್ಮ ಕಾರ್ಯಕ್ರಮನೇ ಆದಂಗೆ. ಅವರು ಅವಾಗ ಏನು ಮಾಡಿದ್ರು, ಹಾಡಿದ್ದು ಭಾಳ ಚೆನ್ನಾಗಾಯಿತು ಅಂತೇಳಿ ಅವಾಗ ಏನು ಮಾಡಿದ್ರು ಅವರು, ಈ ನಮಗೆ ದಿವ್ಸಕ್ಕೆ 5 ರೂಪಾಯಿ ಸಿಗ್ತಿತ್ತಲ್ಲ ಹಾರ್ಮೋನಿಯಂ ಬಾರಿಸ್, ಕರೆಕ್ಟ್. ಆ 2 ಕಾರ್ಯಕ್ರಮ ಒಟ್ಟು ಸೇರಿಸಿ ಅವರು 80 ರೂಪಾಯಿ ಕೊಟ್ಬಿಟ್ರು. ಓಹೋ ನೋಡಿ, ಅವು 2 ಕಾರ್ಯಕ್ರಮಕ್ಕೆ 10 ರೂಪಾಯಿ ಲೆಕ್ಕ ಬೇರೆ, 80 ರೂಪಾಯಿ ಸಿಕ್ಕರೆ ಎಷ್ಟು ಖುಷಿ ಆಗ್ಬಿಡೋದು. ಕರೆಕ್ಟ್, ಹೌದು, ಆಯ್ತಾ. ಆ 80 ರೂಪಾಯಿ ಆವಾಗ ಕೊಟ್ಟು ಆ ಸಂತೋಷ ಇವಾಗ ಎಷ್ಟು ಕೊಟ್ಟರು ಆಗಲ್ಲ ನಮಗೆ. ಆವತ್ತು 80 ರೂಪಾಯಿ ಸಿಕ್ಕಿದಾಗ ಈ ಆದ ಸಂತೋಷ ಈಗಲೂ ಸಿಗ್ಲಿಲ್ಲ. ಇವಾಗ ಎಷ್ಟು ಕೊಟ್ಟರು ಸಿಗಲ್ಲ ಈಗ ಅಂತ ಸಂತೋಷ. ಆಮೇಲೆ ಈ ಅಲ್ಲಿ ಇಲ್ಲಿ ಸ್ವಲ್ಪ ಮಾಡಕ್ಕೆ ಹೋಗ್ತಾ ಏನಾಯಿತು, ಒಂದು ಹುಂಚದಲ್ಲಿ ಒಂದು ಜಿಲ್ಲಾ ಮಟ್ಟದ ಒಂದು ಸಮ್ಮೇಳನ ಮಾಡಿದ್ರು ಒಬ್ಬರು, ನಗರ ಸುಬ್ರಹ್ಮಣ್ಯ ಉಡುಪ ಮತ್ತು ರಾಮಕೃಷ್ಣ ಅಂತ ಗ್ರಾಮ ಸೇವಕ, ಅವರೆಲ್ಲ ಸೇರಿ ಒಂದು ಜಿಲ್ಲಾ ಮಟ್ಟದ ಸಮ್ಮೇಳನ ಮಾಡೋದು. ಎಲ್ಲಿ ಮಾಡೋದು, ಯಾವುದ್ರದ್ದು ಸಮ್ಮೇಳನ ಅದು? ಸಾಹಿತ್ಯ ಸಮ್ಮೇಳನ. ಜಿಲ್ಲಾ ಸಾಹಿತ್ಯ, ಗೊತ್ತಾಯ್ತು, ಹೌದು. ಅದನ್ನು ಹುಂಚದಲ್ಲಿ ಮಾಡೋಣ ಅಂತ, ನಮ್ಮೂರ ಹತ್ರ ಹುಂಚ, ಗರ್ತಿಕೆರೆ ಹತ್ತಿರ ಆಯ್ತು ಹುಂಚ. ಅದು 71 ಎಂಡು, 71 ಎಂಡು. ಅಲ್ಲಿವರೆಗೂ ನಾನು ಹಾರ್ಮೋನಿಯಂ ಬಾರಿಸೋದು, ಸಂಗೀತ, ಅದೇ ನಾಟಕಗಳು, ಹರಿಕಥೆಗಳು, ಇದರಲ್ಲೇ ನೀವು ಇದ್ದು ಕಾರ್ಯಕ್ರಮಗಳು ಅಲ್ಲಿ ಶುರು ಮಾಡ್ಕೊಂಡಿದ್ದೀನಿ. 2 ಕಾರ್ಯಕ್ರಮ ಆದಮೇಲೆ ಅದು ನಾಟಕದ್ದು ಬಿಡಲಿಲ್ಲ. ಕೆಲವು ಹೊದಲ ಅಂತೇಳಿ ಒಂದು ಕಂಪ್ನಿ ಮಾಡ್ಕೊಂಡಿದ್ರು ಅವರು, ಅದಕ್ಕೆ ನಾನೇ ಹೋಗಿ ಹೊದಲಾಗ ಯಾವಲ್ಲಿ ನಮ್ಮ 2-3-4 ತಾಲೂಕಿನಲ್ಲಿ ಯಾರು ನಾಟಕ ಮಾಡಿದ್ರು ನಾನೆಲ್ಲ ಯಾವ ನಾಟಕನೂ ಮಾಡ್ತಾ ಇರಲಿಲ್ಲ. ಕರೆಕ್ಟ್. ನಾನು ನನ್ನ ಟೈಮ್ ನೋಡ್ಕೊಂಡು ನನ್ನ ಡೇಟ್ ಕೇಳ್ಕೊಂಡೆ ಅವ್ರು ನಾಟಕ ಆಡೋದು, ಆ ಥರ ಮಾಡ್ಕೊಂಡವರು. ಆವಾಗ ಆ ಒಂದು ಸಮ್ಮೇಳನದಲ್ಲಿ ಎಲ್ಲ ಭಾಳ ದೊಡ್ಡವರು ಬಂದರು. GP ರಾಜರತ್ನಮ್ಮ, MK ಇಂದಿರಾ, ಸಾಕ್ಷಿ ಮರಳಯ್ಯ, ಇಂಥ ದೊಡ್ಡ ಕಲಾವಿದರುಗಳ ಸಾಹಿತಿಗಳೆಲ್ಲ ಬಂದಿದ್ರು. 2 ದಿವಸ ಸಮ್ಮೇಳನ, 3 ದಿವಸ ಸಮ್ಮೇಳನ. ಆವಾಗ ಬಂದಾಗ HK ರಂಗನಾಥ್ ಅಂತಂದರು, ಅವಾಗ ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನ್ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಅದು, ಅವರು ಒಂದು ಡಿಪಾರ್ಟ್ಮೆಂಟ್ ಇದೆ, ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನ್ ಅಂತ. ಅವರು ಏನು ಮಾಡೋದು, ಈ ಕಲಾವಿದರುಗಳನ್ನು ರಿಜಿಸ್ಟರ್ ಮಾಡಿಕೊಂಡು ಅವರು ಈ ಯೋಜನೆಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಇದಕ್ಕೆ ಪ್ರಚಾರಕ್ಕೆ ಅವರು ಉಪಯೋಗಿಸ್ಕೊಳ್ಳೋರು. ಅದೇ ಸರ್ಕಾರದ ಯೋಜನೆಗಳನ್ನು ಪ್ರಚಾರಕ್ಕೋಸ್ಕರ. ಅವಾಗ ಏನು ಮಾಡಿದ್ರು, ಡೈರೆಕ್ಟಾಗಿ ಅವರು ಮಾಡಿಕೊಂಡ್ರೆ ಡೈರೆಕ್ಟಾಗಿ ಅವ್ರು ನಮ್ಮನ್ನು ಕರ್ಕೊಂಡು ಕಾರ್ಯಕ್ರಮ ಮಾಡಿಸ್ತಾರೆ. ಕರೆಕ್ಟ್. ಬೇರೆ ಕ್ಷೇತ್ರ ಪ್ರಚಾರ ಇಲಾಖೆ ಅಂತ ಒಂದಿದೆ, ಕರೆಕ್ಟ್, ಅದಕ್ಕೆ ಕೊಟ್ಬಿಡೋರು ನಮ್ಮನ್ನು. ಅವರು ನಮ್ಗೆ ಅಪಾಯಿಂಟ್ಮೆಂಟ್ ಕೊಂಡು ಊರು ಎಲ್ಲೆಲ್ಲ ಸುತ್ತೋದು ಮಾಡೋದು. ಆ ಲೆಕ್ಕ ಇಡೀ ನಮಗೆ ಕರ್ನಾಟಕ ಆದ್ಯಂತ ಸಂಚಾರ ಸುತ್ತೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಊರೆಲ್ಲ ರಾಯಚೂರಿಗೆ ಕಳಿಸೋರು, ಬಳ್ಳಾರಿಗೆ ಕಳಿಸೋರು, ಗುಲ್ಬರ್ಗಕ್ಕೆ ಕಳಿಸೋರು, ಸೌತ್ ಕೆನರಾ ಕಳಿಸೋರು, ಕಾಸರಗೋಡಿಗೆ ಕಳಿಸೋರು. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿಗೆಲ್ಲ ಕಳಿಸೋರು. ಅವರು ಆಫೀಸರ್ಗಳೆಲ್ಲ ಓಡಾಡೋರು, ಶೇಷಚಂದ್ರಿಕಾ, ಅಚ್ಯುತನ್ನು, BS ಸೂರ್ಯನಾರಾಯಣ, MN ಶಂಕರ್, ಇಂಥ ಮಹಾನ್ ಅಧಿಕಾರಿಗಳು, ಒಂದೊಂದು ಯೂನಿಟಿಗೆ ಒಬ್ಬರು ಅಧಿಕಾರಿಗಳು. ಅವರು ನಮ್ಮನ್ನು ತಗೊಂಡು ನಮಗೆಲ್ಲ ಚೆನ್ನಾಗಿ ನಮಗೆ ಗೌರವವನ್ನು ಕೊಡೋರು, ಮನೆಯಲ್ಲಿ ಮಕ್ಕಳಂಗೆ ಇಟ್ಕೊಳೋರು, ಅವ್ರ ಅಣ್ತಂದಿಗಳಂಗೂ ನೋಡೋರು, ಮತ್ತು ನಮಗೆ ಅನುಭವಗಳನ್ನು ಹೇಳ್ಕೊಡೋರು. ಕರೆಕ್ಟ್. ಕಾರ್ಯಕ್ರಮ ಹೇಗೆ ಮಾಡಬೇಕು, ಏನು ಮಾಡಬೇಕು, ಏನು. ಆವಾಗ ಏನಾಯಿತು, 2 ಅನುಭವ ಆಯ್ತು ನಮಗೆ. ಒಂದು ಸಂಗೀತ ಪ್ರಚಾರ ಇಲಾಖೆಯಲ್ಲಿ ಹಾಡ್ತಕ್ಕಂಥದ್ದೊಂದು, ಕರೆಕ್ಟ್, ಕಲ್ಯಾಣ ಇಂಥದ್ದು ಅನೇಕ. ಆವಾಗ ಅದಕ್ಕೆ ತಕ್ಕಂಥ ಹಾಡುಗಳು ಸಿಗದೇ ಇದ್ದರೆ ಅದು ನಾವೇ ಬರ್ಕೊಳ್ಳೋದು, ಅದು ಅಭ್ಯಾಸ ಆಯಿತು. ಆವಾಗ ಆ ಕಾರ್ಯಕ್ರಮ ಮಾಡ್ತಾ ನನ್ನದೇ ಕಾರ್ಯಕ್ರಮಗಳಿಲ್ಲ, ಸೂತ್ರ ಇರೋದಿಲ್ಲ. ಮೇಯ್ನು ನಾನೇ ಹಾಡೋದಕ್ಕೆ ಒಂದು ಮೇಯ್ನ್ ಕಾರ್ಯಕ್ರಮ ಇದೆ, ನಾನೇ ಆಗಕ್ಕೆ ಅನುಕೂಲ ಆಯಿತು. ಇದ್ರ ಮಧ್ಯ ಯಾವುದು 8 ದಿವಸ 10 ದಿವಸ ಅವ್ರ ಕಾರ್ಯಕ್ರಮ ಇರೋದು, ಮಧ್ಯ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ ನಾನು. ಕರೆಕ್ಟ್. ಕರಿಗಾರು ಮಾಡೋದು ನಮ್ಮ ಕಾರ್ಯಕ್ರಮ 2 ಅದು ಅದು ಇದು ಬಿಟ್ಟು ಬೇರೆ ಏನು ಕಾರ್ಯಕ್ರಮ ಮಾಡಿದಾರ, ಹಾಡೋದು, ಇದು ನಾಟಕ, ಇದು ಬಿಟ್ಬಿಟ್ರೆ ಅದೇನಾಯಿತು, ಬರೀ ಅದನ್ನೇ ಮಾಡಿದ್ರಲ್ಲ. ನನಗೆ ಅದೊಂದು ಅನುಭವ. ಒಂದೊಂದು ಇವಾಗಲೂ ಅಷ್ಟೇ, ಒಂದು ಕಾರ್ಯಕ್ರಮ ಮಾಡಿದರೆ ಅದು ಒಂದು ಅನುಭವನೇ ನನಗೆ, ಮತ್ತೊಂದು ಅನುಭವ. ಕರೆಕ್ಟ್. ಅದು ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ, ಈಗಲೂ ಪರ್ಫೆಕ್ಟ್ ಅಲ್ಲ ನಾನು, ಆಯಿತಾ. ಆ ಅನುಭವ
ನನಗೆ ಆಗಿದ್ರಲ್ಲ ಈ ನಾಟಕ ಗೀಟಕ ಇದು ಎಲ್ಲದನ್ನು ಸೇರಿಸ್ಕೊಂಡು ಯಕ್ಷಗಾನ ಕೇಳೋದು ಅದರಲ್ಲೂ ಸ್ವಲ್ಪ ಕೆಲಸ ಮಾಡಿದ್ದೆ ನಾನು ಯಕ್ಷಗಾನದಲ್ಲಿ ಯಾವ ರೀತಿ ಕೆಲಸ? ಅದು ಸಣ್ಣಕ್ಕೆ ನಾನು ಮೊದಲೇ ಬರ್ತಿದ್ದೀನಿ. ಓಹೋ. ಒಂದು ಅರ್ಧ ಗಂಟೆ 1 ಗಂಟೆ ಭಾಗವತಿಗೆನೂ ನಾನು ಈಗಲೂ ಮಾಡಬಲ್ಲಬೇಕು. ಓಹೋ. ಆಮೇಲೆ ನನ್ನ ಮಗನೂ ಒಬ್ಬ ಒಳ್ಳೆ ಯಕ್ಷಗಾನ ಕಲಾವಿದ. ಕೊನೆಯವನು ಇಲ್ಲೇ ಕೃಷ್ಣಮೂರ್ತಿ ಅಂತ ಹೇಳಿದ್ದಾನೆ, ಶಂಭುಗೌಡರ ಜೊತೆಲಿ ಇದ್ದ ಅವನು ಅಲ್ಲಿದ್ದಾಗ ಅವರು ಹೊರದೇಶದ ಕಾರ್ಯಕ್ರಮಕ್ಕೆ ಎಲ್ಲಿ ಹೋಗೋದಿಲ್ಲ ಅವ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಅವ್ರ ಇನ್ಸ್ಟಿಟ್ಯೂಟಲ್ಲೇ ಒಂದು 3 ವರ್ಷ ಹೇಳ್ಕೊಡ್ತೀವಿ ಒಳ್ಕೊಳ್ಳೆ ಟೀಚರ್ ಆಗಿದ್ದ ಅವನು. ಕರೆಕ್ಟ್. ಗುಣವಂತೆ ಗೊತ್ತಾಯ್ತು. ಹೌದು, ಕೆರೆವಾಣಿಯಲ್ಲಿ. ಹೌದು. ಹಂಗಾಗಿ ನಾ ಯಕ್ಷಗಾನ ಕೇಳೋದೇ ಜಾಸ್ತಿ ಇದೆ ನನಗೆ. ನಾನು ಇದು ಮಾಡೋಕ್ಕಿಂತ ಯಕ್ಷಗಾನ ನನಗೆ ಭಾಳ ಪ್ರೀತಿ ಇದೆ. ಅನೇಕ ಕಾರ್ಯಕ್ರಮಗಳು ಅದು ಇದಾಗಿರ್ಬೋದು, ಅದು ಬಡಗು ಅಥವಾ ತೆಂಕು ಎರಡೂ ಇದ್ದು ಕೂಡ ನನಗೆ ಆಸಕ್ತಿ ಇದೆ. ಎರಡು ಇದೆ. ಆ ಲೆಕ್ಕದಲ್ಲಿ ಆ ಕಡೆ ಬಡಗು ತಿಟ್ಟಲ್ಲಿ ಶಂಭು ಹೆಗಡೆಯವರು ಹೇಗೆ, ಹಂಗೆ ತೆಂಕು ಇದರಲ್ಲಿ ಕುರಿಯ ವಿಠ್ಠಲ ಶಾಸ್ತ್ರಿಗಳು ಇದ್ದರು. ಕರೆಕ್ಟ್. ಹೌದು, ಗೊತ್ತು. ಎರಡು ಮಹಾನ್ ಇದು. ಅವ್ರದ್ದೆಲ್ಲ ಪರಿಚಯ, ಅವ್ರ ಜೊತೆಗೆ ಬಂದು ಒಡನಾಟ, ಅವರೆಲ್ಲ ಬಂದು ನಮ್ಮಲ್ಲಿಗೆಲ್ಲ ಕರ್ಕೊಂಡು ಹೋಗೋದು ಆಸಕ್ತಿ, ಈ ಥರ ಎಲ್ಲ ಅಲ್ಲಿಂದ ಆಗಾಸ ಇದ್ದಿದ್ದು ನಮಗೆ. ಆ ಎಲ್ಲ ಅನುಭವಗಳಿದ್ದೇನಾಯಿತು ಇಟ್ಲ ಈ ಒಂದೊಂದು ಭಾವಕ್ಕೆ ನಾವು ತುಂಬಕ್ಕೆ ಒಂದೊಂದರಲ್ಲಿ ಒಂದೊಂದು ಭಾವ ಇದೆ. ಯಕ್ಷಗಾನದಲ್ಲಿ ತುಂಬ ಭಾವನೆ ಬೇರೆ ತುಂಬಕ್ಕಾಗಲ್ಲ. ಆಮೇಲೆ ರಂಗಭೂಮಿಯಲ್ಲಿ ಇರ್ತಕ್ಕಂಥ ತುಂಬತಕ್ಕಂಥ ಭಾವನೆ ಬೇರೆ ಮತ್ತೆಲ್ಲೂ ನಿಮ್ಗೆ ತುಂಬಕ್ಕಾಗಲ್ಲ. ಕರೆಕ್ಟ್. ಅದೆಲ್ಲ ಅನುಭವ ಏನಾಗುತ್ತೆ, ಭಾವ ಇದೆ, ಎಲ್ಲದೂ ಬೇಕಾಗುತ್ತೆ. ಅದಕ್ಕೆ ಅವೆಲ್ಲದರ ಅನುಭವ ನನಗೆ ಒಬ್ಬ ಕಲಾವಿದನಾಗಿ ಮೇಲೆ ಆಗೋದಕ್ಕೆ ನನಗೆ ಅನುಕೂಲ ಮಾಡಿಕೊಡ್ತಾವೆ. ಅದು ಅನುಭವದಿಂದಲೇ ಬಂದಿರತಕ್ಕಂಥ. ಈಗ ಒಂದು ಸಣ್ಣ ಪ್ರಶ್ನೆ ಸರ್. ಆಗ ನೀವು ಹೇಳಿದ್ರಿ ಏನು, ನಿಮ್ಮ ತಂದೆ ಮತ್ತೆ ಚಿಕ್ಕಪ್ಪನಿಗೆ ಮನಸ್ತಾಪ ಆಗಿ ಅದು ಇದಾಯ್ತು. ಇದು ವೈಯಕ್ತಿಕವಾದಂಥ ಪ್ರಶ್ನೆ ಆದರೂ ಕೂಡ ಅದೊಂದು ಏನು ಯಾರಿಗೇ ಆಗಲಿ ಅದೊಂದು ಪ್ರಶ್ನೆ ಉಳಿದು ಬಿಡುವುದು ಬೇಡ ಅನ್ನುವ ಕಾರಣಕ್ಕೆ ಅದು ಮತ್ತೆ ಯಾವ ರೀತಿಯಲ್ಲಿ ಅದು ಮುಂದುವರಿಯಿತು ಸರ್? ಆ ಮನಸ್ತಾಪ ಹಾಗೆ ಉಳಿತಾ ಅಥವಾ ಅದು ಸರಿ ಆಯ್ತಾ? ಇಲ್ಲ, ಅವರು ನಾವು ಅದು ಮುಂದುವರಿಸಲಿಲ್ಲ. ನಮ್ಮ ತಂದೆಯವರು ಹೋಗೇ ಬಿಟ್ರು, ಅದೇ ಇದ್ರೊಳಗೆ ಹೋಗ್ಬಿಟ್ರು. ಆ ಬೇಸರದಲ್ಲಿ ಹೊರಗೆ ಹೋಗ್ಬಿಟ್ರು. 4 ವರ್ಷ ಇದ್ರೂ ಹೊರಗಡೆ ಎಲ್ಲೂ ಹೋಗಲಿಲ್ಲ ಅವರು. ರಾಮ 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 ಅಂತ ಕೂತ್ಕೊಳ್ಳೋರು. ಊಟಕ್ಕೆ ಕರೆದ್ರೆ ಬರೋರು, ಸ್ನಾನಕ್ಕೆ ಕರೆದ್ರೆ ಬರೋರು, ತಿಂಡಿ ಕೊಟ್ಟರೆ ಬರೋರು. ಮತ್ತು ಬಾಕಿ ಸ್ವಲ್ಪ ಕೈ ಮುಕ್ಕೊಂಡು ಕೂತ್ಬಿಡೋದು. ನನಗೆ ರಾಮ ರಾಮ ಅದು ಬಾಯಿ ಬಿಟ್ಟಲ್ಲ ಈಗ ಅನ್ಕೊಂಡು ಸರ್ ಕೂತ್ಬಿಡೋರು. ಹಾಗೆ ಹೋಗ್ಬಿಟ್ರು ಅವರು. ಆಮೇಲೆ ಅವರು ಹೇಗೆ ಅಲ್ಲಿವರೆಗೆ ಹೇಗಿದ್ರು ಅಂದರೆ ಹೋಟೆಲ್ ನಾಗಪ್ಪಯ್ಯ ಅಂತಲೇ, ಅದು ನಾಗಪ್ಪಯ್ಯನ ಹೋಟ್ಲು ಅಂದರೆ ಅದೊಂದು ಛತ್ರ ಅನ್ನೋರು ಅವಾಗ. ಯಾರು ಬಂದರು ಹಾಗೆ ಕಳಿಸ್ತಿರ್ಲಿಲ್ಲ ಅವರು. ಕರೆಕ್ಟ್. ದುಡ್ಡು ಕೊಡೋರು ಕೊಡ್ತಿದ್ರು, ಅಕಸ್ಮಾತ್ ಇಲ್ಲದೆ ಇದ್ದವರು ಬಂದು ಇದು ಮಾಡಿದ್ರೆ ಅವರಿಗೆ ಈಗ ಮಾಡೋರು. ಸ್ವಲ್ಪ ಕಿವಿಗೂ ಕೇಳಿಸ್ತಿರಲ್ಲ ತಂದೆಗೆ ಕಳಿಸ್ಬಿಡೋರು. ಆಮೇಲೆ ಎಷ್ಟೋ ಜನ ಮಕ್ಕಳಿಗೆ ಅವಾಗೆಲ್ಲ ಸ್ಕೂಲ್ ದೂರದ ಮಕ್ಕಳು ಬಂದರೆ ಮಧ್ಯಾಹ್ನದ ಹೊತ್ತಿಗೆ ಅವರಿಗೆ ಉಪವಾಸ, ಇವಾಗ ಏನು ತೊಂದರೆ ಇಲ್ಲ. ಕರೆಕ್ಟ್. ಅವ್ರು ಬೇರೆ ಮಕ್ಕಳು ಬಂದು ಮಕ್ಕಳಿಗೆ ಅನ್ನ ಹಾಕಿ ಕಳಿಸ್ಬಿಡೋರು. ಆಮೇಲೆ ವಾರದ ಅನ್ನ ಅಂತಿರೋದು ಅವಾಗ. ಆಮೇಲೆ ಎಲ್ಲ ವಾರಕ್ಕೂ ನಮ್ಮಲ್ಲಿ ಹುಡುಗರಿರೋರು. ಕರೆಕ್ಟ್. ಹೌದು ಹೌದು. ಎಲ್ಲ ವಾರಕ್ಕೂ ನಮ್ಮಲ್ಲಿ ಮಕ್ಕಳಿರೋರು. ಆಯ್ತಾ, ಒಂದೊಂದು ಮನೆಗೆ ಒಂದೊಂದು ದಿವಸ ಒಂದೊಂದು ವಾರದ ಅನ್ನ ಅಂತ ಹೌದೌದು. ಆಗ ಸಂಪ್ರದಾಯ ಇತ್ತು. ಹೌದು. ಆ ವಾರದ ಒಂದೊಂದ್ಸರಿ 2-3 ಹುಡುಗರು ಇದು ಉಂಟು ವಾರದ ಅನ್ನೋರು ನಮಗೆ ಬರೋರು. ಇನ್ನೊಂದು ನಮ್ಗೆ ಆಶ್ಚರ್ಯ ನಮ್ಮ ತಂದೆ, ನೀನು ಯಾವ ಜಾತಿ ಅಂತ ಕೇಳ್ತಿರಲ್ಲ. ಅದು ಬಹಳ ಒಳ್ಳೆ ಇದು. ಹೌದು, ಕರೆಕ್ಟ್. ಹೋಟೆಲ್ ಎಲ್ಲ ಬಂದು ಸಾಮೂಹಿಕ ಊಟಗಳು ಮಾಡ್ಕೊಂಡು ಹೋಗೋದು. ನನಗೆ ಯಾವ ಜಾತಿಯವ್ರು ಬರಬೇಕು ಅಂತೇಳಿ ಇಲ್ವಲ್ಲ ಹೋಟ್ಲಿಗೆ. ಕರೆಕ್ಟ್. ಆ ಲೆಕ್ಕದಲ್ಲಿ ಯಾರು ಬಂದ್ರು, ಯಾವ ಮಕ್ಕಳು ಬಂದ್ರು ಅವ್ರಿಗೆ ಅನ್ನ ಹಾಕಿ ಅವ್ರು ಕಳ್ಸೋ. ಕರೆಕ್ಟ್. ಅಂಥ ಧರ್ಮಾತ್ಮರು. ಅದಕ್ಕೆ ನಾವು ಈಗ ಹೇಳೋದೇನಂದರೆ ನಮ್ಮದೇನೂ ಇಲ್ಲ, ಅವ್ರು ಮಾಡಿದ ಪುಣ್ಯ ಉಂಟಲ್ಲ. ಕರೆಕ್ಟ್. ನಮ್ಮ ತಂದೆದು ಅದು ಈಗಲೂ ನಮಗೆ ಕಾಪಾಡ್ತದೆ. ಅದು ಪುಣ್ಯ. ಕರೆಕ್ಟ್ ಕರೆಕ್ಟ್. ಹಾಗಾಗಿ ಈ ತಂದೆ ಅಲ್ಲಿ ಬಿಟ್ಟು ಬಂದಮೇಲೆ ಏನೆಲ್ಲ ನಿನ್ಸೋಗ್ಬಿಡ್ತು. ಹಾಗೆ ಹೋಗ್ಬಿಟ್ರು. ನಾವು ಅಲ್ಲಿ ಈಗ ನಮ್ಮ ಚಿಕ್ಕಪ್ಪನ ಮನೆಗೆ ಈಗಲೂ ನಾವು ಹೋಗ್ತೀವಿ. ನಾವು ಮುಂದುವರಿಸಿಲ್ಲ. ಕರೆಕ್ಟ್. ಆ ಸಂದರ್ಭದಲ್ಲಿ ಬಂತು, ಆಯಿತು. ಕುಟುಂಬ ಒಂದು ದಿವಸ ಇಲ್ಲ. ಹೌದು, ಕರೆಕ್ಟ್ ಕರೆಕ್ಟ್. ಆ ಲೆಕ್ಕ ಈಗ ನಮ್ಮ ಚಿಕ್ಕಪ್ಪನ ಮನೇಲಿ ನಮ್ಮ
ಯಾರಿಲ್ಲ, ಅವರ ಮಕ್ಕಳು ಮೊಮ್ಮಕ್ಕಳು ಇದ್ದಾರೆ ಅಷ್ಟೇ. ನಮ್ಮ ಚಕ್ಕಪ್ಪನ ಮೊಮ್ಮಕ್ಕಳೆಲ್ಲ ಇದ್ದಾರೆ ಈಗ. ಈಗ ನೀವು ನಿಮ್ಮ ಮಾವನ ಮನೆಗೆ ಹೋದ್ರಿ ಅಂತ ಹೇಳಿದ್ರಿ, ಹೌದು. ಎಲ್ಲಿ? ಗರ್ತಿಕೆರೆಗೆ. ಅಲ್ಲಿ ಯಾವ ರೀತಿ ನಿಮ್ಗೆ ಅಂದ್ರೆ ಯಾವ ರೀತಿ ಅನುಕೂಲತೆ ಇತ್ತು? ಅಂದ್ರೆ ನಿಮ್ಮ ಮಾವನು ಕೂಡ ಬಹಳ ಕಷ್ಟದಲ್ಲಿದ್ರು ಅಂತ ನೀವು ಹೇಳಿದ್ರಿ, ಅದು ಯಾವ ರೀತಿ? ಅದರ ಬಗ್ಗೆ ಸ್ವಲ್ಪ ಒಂದು ಎರಡು ವಿಚಾರಗಳನ್ನು ಹೇಳಿ. ಅದು ನಮ್ಮ ಮಾವನು ಇದ್ರೆ ಅಲ್ಲಿ ಗರ್ತಿಕೆ, ನಮ್ಮ ಮಾವ ಮೊದಲು ಏನು ಮಾಡೋದು ಅಂತ ಹೇಳಿ ಮನೆ ಸ್ವಂತ ಮನೆ ಅಂತ ಮೊದಲೆಲ್ಲ ಮಾಡ್ಕೊಂಡ್ಲೇ ಇಲ್ಲ ಅವನು. ಮದುವೆ ಆಗಿತ್ತು, ಮದುವೆ ಆದಮೇಲೆ ಅವರ ಹೆಂಡತಿ ಅವ್ರ ತವ್ರ ಮನೇಲೆ ಇದ್ದಿದ್ದೇ ಜಾಸ್ತಿ ಅವರು. ಕರೆಕ್ಟ್. ಅದೇ ನಮ್ಮ ಇವ್ರ ತಾಯಿ, ನಮ್ಮ ಮನೆಯವ್ರ ತಾಯಿ. ಆಮೇಲೆ ಅಲ್ಲೇ ಅವ್ರ ತಿರುಗಾಟಗಳೆಲ್ಲ ಮುಗಿಸಿ ಮಾಡಿ ಬಂದು ನಮ್ಮ ಮಾವನ ಭಾವನಡಿಗಳು ಇಬ್ಬರು ಇದ್ರು, ಅಣ್ಣ ತಮ್ಮ. ಅಂದ್ರೆ ನಿಮ್ಮ ಮಾವನ ಮಗಳನ್ನೇ ನೀವು ಮದುವೆ ಆಗಿರೋದು. ಅವ್ರ ಅಣ್ಣ ತಮ್ಮ ಇಬ್ಬರು ಇದ್ರು, ನಮ್ಮ ಭಾವನಡಿಗಳು, ನಮ್ಮ ಮಾವನ ಭಾವನಡಿಗಳು. ಅವರೇ ನೋಡಿದ್ದು ನಮ್ಮ ಇವಳ ತಾಯಿನೂ ಮತ್ತು ಎಲ್ಲ ಮಕ್ಕಳಿಂದ ನೋಡಿದ್ದು ಅವರೇನೆ ಹೆಚ್ಚಿಗೆ. ಕರೆಕ್ಟ್. ಅವರಿಗೂ ಅವರು ದೊಡ್ಡ ಜಮೀನ್ದಾರರೇ. ಏನೋ ಅವ್ರಿಗೆ ಸಂಕಷ್ಟ ಬಂದು ಯಾರ್ದೋ ಪಿತೃರು ಏನೇನೋ ಆಗಿ ಜಮೀನೆಲ್ಲ ಹೋಗ್ಬಿಡ್ತಾವೆ. ಅವರು ಬಂದು ಖಾಲಿ ಕೂತ್ಬಿಟ್ರು. ಎಲ್ಲಿ? ಗರ್ತಿಕೆರೆಗೆ ಬಂದು ಕೂತ್ರು. ಕರೆಕ್ಟ್. ಗರ್ತಿಕೆರೆಗೆ ಬೇರೆ ಮನೆಗಳೇ ಇಲ್ಲ, ಕಾಡು. ಓಹೋ. ಇಡೀ ದೊಡ್ಡ ರಸ್ತೆ ಇದ್ರು ಕಾಡು. ಒಂದು ಸೈಡಲ್ಲಿ ನಮ್ಮ ಎದುರುಗಡೆಗೆ ನಮ್ಮ ಮಾವನಿಗೆ ಒಂದು ಗುಡಿಸು ಹಾಕ್ಬಿಟ್ರು. ಅವರೇ ನಮ್ಮ ಇವಳು ಸೋದರ ಮಾವನಿಗೆ. ಕರೆಕ್ಟ್. ಅದರ ಎದುರುಗಡೆ ಅವ್ರವ್ರು ಗುಡಿಸು ಹಾಕ್ಕೊಂಡ್ರು. ಆ ಕಡೆ ಅವ್ರದ್ದೊಂದು ಸಣ್ಣದೊಂದು ಅಂಗಡಿ, ಈ ಕಡೆ ನಮ್ಮ ಮಾವನೊಂದು ಹೋಟ್ಲು. ಕರೆಕ್ಟ್. ಈ ಹೋಟ್ಲಿಗೆ ವ್ಯಾಪಾರಕ್ಕೆ ಯಾರು ಕೇಳಿದ್ರೆ ಇಡೀ ಬೆಳಗಿನ ಸಾಯಂಕಾಲ ತನಕ ಒಬ್ಬರು ಒಂದು ಕಾಫಿ ಕುಡಿಯೋರಿಲ್ಲ. ಆಕೆ ಜನವಸತಿನೇ ಇಲ್ಲ. ಹೌದು, ಕರೆಕ್ಟ್. ಆದರೆ ಅವಾಗ ಈ ಆಯನೂರು ಸಂತೆ ಅಥವಾ ಶಿವಮೊಗ್ಗ ಅಡಿಕೆ ಇದಕ್ಕೆ ಹೋಗೋದಕ್ಕೆ ಅವಾಗ ಗಾಡೀಲಿ ತಿರುಗಾಟ ಜಾಸ್ತಿ. ಎತ್ತಿನ ಗಾಡಿಯಲ್ಲಿ. ಹೌದು. ಈ ಕಳ್ಳರು ಕಾಟ ಇದು ಏನು ಮಾಡೋರು ಅಂದರೆ ಒಂದೊಂದು ಸಿಂಗಲ್ ಓಡಾಡ್ತಿರ್ಲಿಲ್ಲ, ಗುಂಪು ಕಟ್ಟಿಕೊಂಡೇ ಹೋಗೋದು. ಒಂದು 15-20 ಗಾಡಿ ಅದಕ್ಕೆ ಸರಿಯಾದ ಒಬ್ಬ ನೋಡ್ಕೊಳ್ಳೋಕ್ಕೆ ಬೇಕಾದ್ರೆ ಗನ್ ಪನ್ ಬೇಕಾದ್ರೆ ಇಟ್ಕೊಂಡು ಇರೋಂಥವ್ರು ಇದ್ದು ಕೆಲವು. ಕರೆಕ್ಟ್. ಆ ಥರ ಮಾಡ್ಕೊಂಡು ಹೋಗ್ಬೇಕು. ಅಡಿಕೆ ಗಿಡಕೆ ದುಡ್ಡು ಯಾರು ಹೊಡೆದ್ಬಿಡೋರು ಮತ್ತೆ. ಕರೆಕ್ಟ್. ಅವ್ರೇನು ಮಾಡೋರು, ಆ ಬಂದವರ ರಾತ್ರಿ ಗಟ್ಟೆ ಪ್ರಯಾಣ ಜಾಸ್ತಿ, ಹಗಲೊತ್ತು ಪ್ರಯಾಣ ಮಾಡೋರು. ಬಿಸಿಲು ಎತ್ತುಗಳಿಗೆ ಆಯಾಸ ಆಗುತ್ತೆ. ಈಗ ರಾತ್ರಿ ಗಟ್ಟೆ ಪ್ರಯಾಣ ಮಾಡೋರು ಎಲ್ಲ ಬಂದು ಇಲ್ಲಿ ಬಂದು ಒಂದು ಕ್ಯಾಂಪ್, ಅದು ಗರ್ತಿಕೆರೆಯಲ್ಲಿ. ಹೌದು. ಇಲ್ಲಿ ಒಂದು ಕಾಫಿ ತಿಂಡಿ ಏನೋ ಒಂದು ಅವ್ರಿಗೂ ಒಂದು ವ್ಯವಸ್ಥೆ ಬಂದವ್ರಿಗೆಲ್ಲ ಅವರೇ. ಕರೆಕ್ಟ್. ಆ ಲೆಕ್ಕದ ಹೋಟ್ಲು ನಮ್ಮದು. ಅದು ಎದುರುಗಡೆ ಸಣ್ಣದೊಂದು ಅಂಗಡಿ ಅವ್ರದ್ದು, ನಮ್ಮ ಇವು ಮಾವನ ಭಾವನ ಇಟ್ಟಿರೋದು. ಆಮೇಲೆ ಎಲ್ಲ ಒಂದೊಂದೇ ಮನೆಗಳಾಗಕ್ಕೆ ಶುರುವಾಯಿತು, ಒಂದೊಂದೇ ಇದಾಯಿತು. ಈ ಗಾಡಿ ರಾತ್ರಿ ಗಟ್ಟಿ ವ್ಯಾಪಾರ ಇದ್ದಿದ್ದರಿಂದ ಅದೇ ಒಂದು ಸ್ವಲ್ಪ ವ್ಯಾಪಾರ. ಕರೆಕ್ಟ್. ಹಗಲೊತ್ತೆಲ್ಲ ಏನು ಅಂಥ ವ್ಯಾಪಾರ ಇಲ್ಲ, ಅಂಥ ಇದೆಲ್ಲ ಎಂಥದ್ದು ಇಲ್ಲ. ಅಂದರೆ ನೀವು ಗರ್ತಿಕೆರೆಗೆ ಬಂದ ಮೇಲೆ ನೀವು ನಾಟಕಗಳಿಗೆ, ಭಜನೆಗಳಿಗೆ, ಸುಗಮ ಸಂಗೀತಕ್ಕೆ, ಇದು ಎಲ್ಲದಕ್ಕೂ ಹಂತ ಹಂತವಾಗಿ ನೀವು ಒಂದೊಂದಕ್ಕೆ ಮತ್ತು ಬೇರೆ ಕೆಲಸ ಹೆಂಗೋ ಇಲ್ವ, ವಿದ್ಯಾಭ್ಯಾಸ ನಿಂತ್ಕೊಂಡೆ ಬೇರೆ ಎಲ್ಲ ಹೋದ್ರೆ ಕಷ್ಟ. ಕರೆಕ್ಟ್. ಇನ್ನು ಯಾರ್ದೋ ಮನೇಲಿ ಹೋಗಿರ್ಬೇಕು. ಮುಂಚೆ ನಾವು ಅಷ್ಟು ಶ್ರೀಮಂತಗಳಿದ್ದವರು, ಇನ್ಯಾರೋ ಮನೆಗೆ ನಮಗೊಂಚೂರು ಅನ್ನ ಹಾಕಿ ಊಟ ಹಾಕಿ ಅಂತ ಹೇಳೋಕ್ಕೂ ನಮಗೂ ಕರೆಕ್ಟ್ ಆಗಲಿಲ್ಲ. ಅವಾಗ ಮಕ್ಕಳಿಗೆ ಆಗ್ತಿತ್ತೇನೋ ಅದು ಆ ಪ್ರಯತ್ನಕ್ಕೆ ಹೋಗಲೇ ಇಲ್ಲ. ಯಾರು ನಮ್ಗೆ ನಿರ್ದೇಶನ ಮಾಡಿಲ್ಲ, ಓದೋಕ್ಕೆ ಮಾಡೋಕ್ಕೆ ಅದಕ್ಕೆ ಇದು ಮಾಡಲಿಲ್ಲ. ಅಲ್ಲೇ ಇದಾಗ್ಬಿಡುತ್ತೆ ನಮಗೆ. ಈಗ ನೋಡಿ, ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಾಟಕ ರಂಗದಲ್ಲಿ ಒಂದು 20 ವರ್ಷ, ಆಮೇಲೆ ಸುಗಮ ಸಂಗೀತದಲ್ಲಿ ಒಂದು 40 ವರ್ಷ, ಈ ರೀತಿಯಾಗಿ ನೀವು ಇದು ಮಾಡಿಕೊಂಡು ಬಂದಿದ್ದೀರಿ. ಈಗ ನೋಡಿ, ಈ ಸುಗಮ ಸಂಗೀತ ಕ್ಷೇತ್ರ ಅಂದರೆ ಅದು ಹೇಗೆ ಬೇರೆ ಕಲಾ ಪ್ರಕಾರಗಳಿಗಿಂತ ಭಿನ್ನ? ಅಂದರೆ ಈಗ ಭಜನೆ ಅಂತ ಉಂಟು, ಆಮೇಲೆ ಕೀರ್ತನೆಗಳು ಅಂತ ಉಂಟು, ಯಕ್ಷಗಾನ ಅಂತ ಉಂಟು, ಮತ್ತೊಂದುಂಟು, ಹೀಗೆ ಇನ್ನು ಸಂಗೀತದಲ್ಲಿಯೂ ಬೇರೆ 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 ವಿಧಾನಗಳು ಉಂಟು. ಅದರಲ್ಲಿ ಸುಗಮ ಸಂಗೀತ ಅನ್ನುವಂಥದ್ದು ಪ್ರತ್ಯೇಕವಾಗಿ ನಿಲ್ಲುವ ಬಗೆ ಹೇಗೆ? ಈಗ ಎಲ್ಲದಕ್ಕೂ ಸುಗಮ ಸಂಗೀತ ಅಂತ ಹೇಳ್ತಾರೆ ನಮ್ಮಲ್ಲಿ. ಆದರೆ ಅದು ಎಲ್ಲದಕ್ಕಿಂತ ಈ ಭಾವಗೀತೆ ಅಂತ ನಾವೇನು ಹೇಳ್ತೀವಿ, ಕರೆಕ್ಟ್, ಇದು ಕವಿಗಳಿಂದ ರಚಿತವಾಗಿರ್ತಕ್ಕಂಥದ್ದು. ಇದು ಹೇಗೆ ಬೇರೆ ಆಗಿ ಈಗ ಭಜನೆ ಅಂತ ಹೇಳಿದ್ರೆ ಬರೀ ಭಕ್ತಿಗೆ ಸಂಬಂಧಪಟ್ಟಿದ್ದು ಮಾತಾಡಿರ್ತಾರೆ. ಕರೆಕ್ಟ್. ಹೌದು. ಆಯ್ತಾ, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದು ಇರುತ್ತೆ. ಕರೆಕ್ಟ್. ಆದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಸುಗಮ ಸಂಗೀತ ಕವಿ ರಚಿತವಾಗಿದ್ದಾಗ ಇದರಲ್ಲಿ ಎಲ್ಲದೂ ಉಂಟು. ಆಧ್ಯಾತ್ಮ ಉಂಟು, ಭಕ್ತಿ ಉಂಟು, ಕರೆಕ್ಟ್, ಹಾಸ್ಯ ಉಂಟು, ಆಮೇಲೆ ಉಪದೇಶ ಉಂಟು, ಆಮೇಲೆ ಪರಿಸರ ಉಂಟು,
ಪರಿಸರದಲ್ಲಿ ಅದ್ರ ಬಗ್ಗೆನೇ ಇರ್ತಕ್ಕಂಥದ್ದೆಲ್ಲ ಹಾಡುಗಳು ಹೌದು, correct. ಅದಕ್ಕಿಂತ ದೇಶಭಕ್ತಿ ಉಂಟು. ಈ ಥರ ಎಲ್ಲ ವಿಚಾರದಲ್ಲೂ ಎಜುಕೇಟ್ ಮಾಡತಕ್ಕಂಥ ಉಪದೇಶ ಇದುಂಟು ನಮಗೆ ಪ್ರತಿ ಕರೆಕ್ಟ್. ಒಂದು ಗೀತೆಯನ್ನು ಇಟ್ಕೊಂಡು ಅದನ್ನೇ ಉಪದೇಶ ಮಾಡ್ಬೋದು, ಉಪದೇಶ ಪೂರ್ವಕ. ಆಮೇಲೆ ಯಾರು ಏನು ಭೇದ ಮಾಡಬಾರ್ದು ಅಂತ ಅದಕ್ಕೆ ತಕ್ಕಂಥದ್ದು ಅಂದ್ರೆ ಮೌಲ್ಯ ಪ್ರತಿಪಾದನೆ ಕೂಡ ಇದೆ. ಎಲ್ಲ ಉಂಟು. ಎಲ್ಲ ಇರೋದ್ರಿಂದ ಏನಾಗುತ್ತೆ ಇದು ಯಾವುದ್ರಲ್ಲೂ ಬರಲ್ಲ. ಇದು ಆದ್ದರಿಂದ ಸುಗಮ ಸಂಗೀತಕ್ಕೆ ಯಾಕೆ ಹೆಚ್ಚಿನ ಮಹತ್ವ ಸಿಗುತ್ತೆ ಅಂದರೆ ನಿಮ್ಗೆ ಆಧ್ಯಾತ್ಮ ಉಂಟು, ಸಂಗೀತ ಉಂಟು, ಇದು ತಾಳ ಉಂಟು, ಎಲ್ಲವೂ ಉಂಟು. ಅದ್ರ ಜೊತೆ ವೈವಿಧ್ಯತೆ ಇದೆ. ಕರೆಕ್ಟ್. ವೈವಿಧ್ಯ, ಇಷ್ಟು ವೈವಿಧ್ಯತೆ ಯಾವುದ್ರಲ್ಲೂ ಸಿಕ್ಕಲ್ಲ ನಿಮಗೆ. ಕರೆಕ್ಟ್. ನಿಮ್ಗೆ ಏನು ಬೇಕಾದ್ರೂ ಹೇಳ್ಬೋದು, ಯಾವುದ್ರ ಬಗ್ಗೆ ಬೇಕಾದ್ರೂ ನಾವು ಒಂದು ಪದ್ಯ ಹೇಳ್ಬೋದು. ನೀವು ಯಾವುದ್ರ ಬಗ್ಗೆ ಬೇಕು ಪದ್ಯ, ಅದಕ್ಕೊಂದು ನಾವು ಒಂದು ಪದ್ಯ ಹೇಳ್ಬೋದು. ಕರೆಕ್ಟ್. ಅದು ಇದೆ ನಮ್ಮ ಹತ್ರ, ವೈವಿಧ್ಯತೆ ಉಂಟು. ಈಗ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದೇ ರೀತಿ ಸುಗಮ ಸಂಗೀತ ಅಂದ್ರೆ ಕವಿಗಳು ರಚಿಸಿದಂತಹ ಪದಗಳನ್ನು ಹಾಡುವ ಭಾವಗೀತೆಯ ಶೈಲಿಯ ಒಂದು ಸುಗಮ ಸಂಗೀತ ಅನ್ನುವಂಥದ್ದು ಉಂಟಾ? ಅದು ಇರ್ಬೋದು. ಆದ್ರೆ ಕರ್ನಾಟಕದಲ್ಲಿ ಇದ್ದಷ್ಟು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಅದ್ರ ಈಗ ಯಾಕೆಂದ್ರೆ ನಮಗೆ ಕಾಣುತ್ತಲ್ಲ. ಈಗ ನೀವು ಮಹಾರಾಷ್ಟ್ರದ್ದು ಬಾಂಬೆ ಆ ಕಡೆ ಹೋಗ್ಬಿಟ್ರೆ ನಿಮ್ಗೆ ಎಲ್ಲೂ ಬೇರೆ ಕಾಣಿಸ್ತಲ್ಲ. ನಿಮ್ಗೆ ಅಭಂಗಗಳು ಅಂತ ಹಾಡ್ತಾರೆ. ಕರೆಕ್ಟ್, ಅಭಂಗಗಳು ಅಂತ ಹಾಡ್ತಾರೆ. ಅವೆಲ್ಲ ಪೂರ ಅದು ಆಧ್ಯಾತ್ಮಿಕ ಸಂಬಂಧಪಟ್ಟಿದ್ದೆ. ಮತ್ತೆ ರಂಗಭೂಮಿ ಗೀತೆಗಳು ಇದ್ದಾವೆ. ಕರೆಕ್ಟ್, ಅವೆಲ್ಲ ಇದ್ದಾವೆ. ಹಾಗೆಯೇ ನೀವು ಉತ್ತರ ಭಾರತಕ್ಕೆ ಹೋದ್ರೆ ಬೀರಾ ಭಜನ್ಸ್ಗಳು, ಅದು ಕಬೀರ್ದು ಅವೆಲ್ಲ ಸಿಗ್ತದೆ. ಆದರೆ ಇಷ್ಟು ದೊಡ್ಡಕ್ಕೆ ಈ ಮಠದಲ್ಲಿ ಈ ಸುಗಮ ಬರೀ ಈ ಭಾವಗೀತೆಗಳನ್ನೇ ಹಾಡುವಂಥದ್ರಲ್ಲಿ ಇಷ್ಟು ನಮ್ಗೆ ಗೊತ್ತಿಲ್ಲ. ಯಾಕೆ ನಮ್ಗೆ ಅನುಭವ ಇಲ್ಲದೆ ಇರುವ ಮೇಲ್ನೋಟಿಗೆ ಕಾಣೋ ಹಾಗೆ ನಮಗೆ ಕಾಣುವಂಥದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಎಲ್ಲೂ ಬೆಳೆದಿಲ್ಲ. ನಾವು ಕೇಳ್ಕೊಂಡಿರೋದು ತಪ್ಪಾದ್ರೆ. ಈಗ ನೋಡಿ, ಕವಿಗಳ ರಚನೆಗಳಿಂದ ಅಂದರೆ ಕವಿಗಳ ಕೃತಿಗಳಿಂದ ಭಾವಗೀತೆಯ ಹಾಡಿಗೆ ಮಹತ್ವವು ಅಥವಾ ಭಾವಗೀತೆಯ ಹಾಡಿನಿಂದಾಗಿ ಕವಿಗಳ ಕೃತಿಗಳಿಗೆ ಮಹತ್ವ ಬರುವುದು ಹೇಗೆ ನಿಮ್ಮ ಅಭಿಪ್ರಾಯ? ಎರಡೂ ಇದೆ. ಆದರೆ ಈ ಒಂದು ಗೀತೆ ಪ್ರಚಾರ ಆಗ್ಬೇಕಾದ್ರೆ ಜನಗಳು ಕೇಳಬೇಕಾದ್ರೆ ಓದೋರು ಕಡಿಮೆ. ಕರೆಕ್ಟ್, ಅದು ಹೌದು. ಕೇಳೋರು ಜಾಸ್ತಿ ಇದ್ದೇ ಇರ್ತಾರೆ ಕೇಳೋರು. ಈಗ ಒಂದು ಗೀತೆ ಭಾಳ ಪ್ರಸಿದ್ಧಿಗೆ ಬಂದಿದೆ ಅಂತ ಹೇಳಿದಾಗ ಆ ಸಾಹಿತ್ಯದ ಮೌಲ್ಯ ಇದೆ. ಅದು ಸಾಹಿತ್ಯ ಇಲ್ಲದೆ ನಾವು ಹಾಡೋರಿಗೆ ಮೌಲ್ಯ ನಮ್ಮದೇ, ನಾವೇ ದೊಡ್ಡವರು ಹೇಳೋಕ್ಕಾಗಲ್ಲ. ಸಾಹಿತ್ಯ ಭಾಳ ಮುಖ್ಯ. ಅದು ಗೊತ್ತಾಗಬೇಕಾದ್ರೆ ಅದು ಹಾಡಿನಿಂದ ಅದಕ್ಕೆ ಒಳ್ಳೆ ಟ್ಯೂನ್ ಮಾಡಬೇಕು. ಕರೆಕ್ಟ್, ಒಳ್ಳೆ ಹಾಡಬೇಕು. ಅದನ್ನು ಹಾಡಿದಾಗ ಏನಾಗುತ್ತೆ, ಜನ ಎಲ್ಲ ಕಡೆ ಪ್ರಚಾರ ಆಗುತ್ತೆ. ಕರೆಕ್ಟ್. ಅದರಿಂದ ಕವಿತೆಗೂ ಒಂದು ಮಹತ್ವ ಬರ್ತದೆ. ಹೌದು. ಈಗ ನೋಡಿ, ಹಲವಾರು ಜನ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಅವರವರ ಒಂದು ಏನು ರಾಗಗಳಿಂದನೋ ಧ್ವನಿಗಳಿಂದನೋ ಅವರು ಪ್ರಸಿದ್ಧರು. ಅದರ ಬಗ್ಗೆ ಆಕ್ಷೇಪ ಅಂತಲ್ಲ. ಆದರೆ ಹೆಚ್ಚಿನ ಸುಗಮ ಸಂಗೀತಗಾರರು, ಈಗ ಉದಾಹರಣೆಗೆ ಕಾಳಿಂಗರಾಯರು ಹಾಡಿದ ಕೆಲವು ಹಾಡುಗಳು, JB ರಾಜರತ್ನಂ ಅವರ ಗೀತೆಗಳು, ಅದನ್ನು ಪ್ರತಿಯೊಬ್ಬರೂ ಅದನ್ನು ಹಾಡ್ತಾರೆ. ಅದೇ ರೀತಿ ಯಾವ ಮೋಹನ ಮುರಳಿ ಕರೆಯಿತು ಎನ್ನುವಂಥದ್ದು ಪ್ರತಿಯೊಬ್ಬರು ನನ್ನ ಧ್ವನಿಯಲ್ಲಿ ಕೂಡ ಆ ಒಂದು ಗೀತೆ ಇರಲಿ ಅಂತ ಹೇಳಿ ಹಾಡುವಂತಹ ಒಂದು ಕ್ರಮಗಳುಂಟು. ಹೀಗೆ ಇದ್ದಾಗ ಹೊಸ ಹೊಸ ಹಾಡುಗಳು, ಹೊಸ ಹೊಸ ಕವಿಯ ರಚನೆಗಳು ನಾವು ಜನಕ್ಕೆ ಕೊಡುವುದಾದ್ರೂ ಹೇಗೆ? ಹೌದು. ಅದಕ್ಕೆ ನಾನು ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ, ಈಗ ನಾವು ಎಲ್ಲ ಕಾಳಿಂಗರಾಯರ ಭಕ್ತರೆ. ಕಾಳಿಂಗರಾಯರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಅವರು ಈಗ ಒಂದು ರೀತಿ ಪ್ರಾರಂಭ ಮಾಡಿದರೆ ಅವರು ಹೇಳೋದು ಕೂಡ ತಪ್ಪಾಗಲಿಕ್ಕಿಲ್ಲ, ಅಷ್ಟು ಮಟ್ಟಿಗೆ ಇದೆ. ಆದರೆ ನಾವು ಅಷ್ಟು ಇದ್ರೂ ಕೂಡ ಯಾರಾದರೂ ಆ ಟೈಮ್ನಲ್ಲಿ ಬೇಕಾದರೆ ಮಾತು ಎಲ್ಲರೂ ಒಂದು ಎರಡು ಗೀತೆಗಳನ್ನ ಅವ್ರು ಹಾಡ್ಬೋದು ಅಥವಾ ಅವ್ರ ಬಗ್ಗೆ ಹೇಳ್ಬೋದು. ನಾವು ಹಾಡ್ಬೇಕಾದ್ರೆ ಏನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ನನ್ನ ಸಂಯೋಜನೆಗಳನ್ನು ಮಾತ್ರ ಹಾಡ್ಕೊಂಬಂದೆ. ಅದು ಯಾವ್ದನ್ನು ಮಾಡ್ತಿದ್ದೆ ಅಂದರೆ, ಈ ಪ್ರಚಾರದಲ್ಲಿ ಇರ್ತಕ್ಕಂಥ ಯಾವ ಗೀತೆಗಳು ಸುದ್ದಿಗೂ ನಾನು ಹೋಗ್ತಾ ಇರಲಿಲ್ಲ. ಪ್ರಚಾರದಲ್ಲಿ ಇಲ್ಲದೆ ಇರುವಂತ ಅದು ಇಷ್ಟೊಂದು ಸಾವಿರಾರು ನೂರಾರು ಜನ ಕವಿಗಳು ಇರ್ಬೇಕು, ಅಷ್ಟೊಂದು ಗೀತೆಗಳು ನಮ್ಮ ಕೈಲಿ ಇರ್ಬೇಕಾದ್ರೆ ಬರೀ ಅದನ್ನೇ ಹೇಳಬೇಕು, ಅದನ್ನೇ ಮಾಡೋಕೆ ಯಾವ ಕೇಳಿ ಹೇಳಿದ್ರೆ ಅದಕ್ಕೆ ನಾನು ನನ್ನ ಕೈ ಹಾಕ್ಲಿಲ್ಲ. ಅಂದರೆ ಈಗ ನೀವು ಕೂಡ ಒಂದು ಹೆಚ್ಚಿನ ಒಂದು ಬರೀ ಈ ಭಾವಗೀತೆನೇ ಹೆಚ್ಚಿನ 10,000 ಗೀತೆಗೆ ನಾನು ಸಂಯೋಜನೆ ಮಾಡಿರ್ಬೋದು.
ಅದು ಅಷ್ಟೂ ಗೀತೆಗಳು ಕೂಡ ಯಾವುದೇ ಪ್ರಚಾರದಲ್ಲಿದ್ದ ಗೀತೆಗಳಲ್ಲ. ನಾನೇ ಹಾಡಿ ಕೆಲವು ಪ್ರಚಾರ ಆಗಿದೆ. ಕರೆಕ್ಟ್, ಹೌದು. ಅದು ಕೆಲವು ಗೀತೆಗಳ ಮೇಲೆ ಬಂದ, ಈಗ ಅಮ್ಮ ಎಂಬ ಮಾತಿಗಿಂತ ತಾಯಿ ನಿನ್ನ ಮಡಿಲಲ್ಲಿ, ಊದಿ ಬಿಡು ನೀ ಪಾಂಚಜನ್ಯವ, ಓ ಉತ್ತಮ, ಇಂಥ ಅನೇಕ ಹಾಡುಗಳು ನಾನು ಹಾಡಿ ಪ್ರಚಾರ ಆಗಿದೆ ಹೊರತು ಯಾವುದೇ ಪ್ರಚಾರದ ಮೇಲೆ ಇರತಕ್ಕಂಥ ಗೀತೆಗಳನ್ನು ನನ್ನ ಸುದ್ದಿಗೆ ನಾನು ಹೋಗಲಿಲ್ಲ. ಅವಾಗ ಆ ರೀತಿ ಬೇರೆ ಬೇರೆ ಎಲ್ಲರೂ ಮಾಡೋದು ಏನಾಗಿದೆ ಅಂದರೆ ಹೆಚ್ಚು ಗೀತೆಗಳು ಹೊರಗೆ ಬರ್ತದೆ. ಕರೆಕ್ಟ್. ಎಲ್ಲರೂ ಆ ರೀತಿ ಮಾಡಬೇಕು. ಬಾರಿ ಒಂದು ಈಗ ನೀವು ಹೇಳಿದಾಗ ಏನಾಗಿದೆ ಅಂದರೆ, ಒಂದು ಕಾರ್ಯಕ್ರಮ ಆದರೆ ಅವನ ಕೆಲಸ ಇಲ್ಲ ರೀ. ನಮ್ಮದೊಂದು 2 ರಚನೆ, ಕಾಳಿಂಗರಾಯರ್ದು 1 2 ರಚನೆ, ಅನಂತ ಸ್ವಾಮಿಯವ್ರಿಗೆ 1 2 ಹಾಡುಗಳು, ಅಶ್ವತ್ಥವ್ರದ್ದು 1 2 ಹಾಡುಗಳು, ಇವ್ರದ್ದೆಲ್ಲ ಬೇರೆ ಬೇರೆ ಸಂಯೋಜನೆಗಳನ್ನು ತಗೊಂಡ್ಬಿಟ್ರೆ ಅವ್ರಿಗೆ ಒಂದು 15 20 ಹಾಡುಗಳು ಅದನ್ನೇ. ಬಟ್ ಬೇರೆ ಹೇಳೋದಿಲ್ಲ. ಇಲ್ಲಿ ಹಾಡೋದಾದ್ರೆ 25 ಕಾರ್ಯಕ್ರಮ ಮಾಡಿದ್ರು ಅದೇನೇ ಅವರು ಹಾಡೋದು. ಕರೆಕ್ಟ್. ಅದನ್ನು ಹಾಡ್ತಾ ಏನಾಗುತ್ತೆ ಅಂದರೆ ಬರೀ ಅದನ್ನೇ ಮಾಡ್ತಾರೆ ಹೊರತು ಈ ಕೇಳೋರಿಗೆ ಏನಾಗಿದೆ, ಅದು ಬಿಟ್ಟು ಬೇರೆ ಹಾಡೇ ಇಲ್ಲವೇ ನಮ್ಮ ಮಟ್ಟಕ್ಕೂ ಹೋಗೋಲ್ಲಿವರೆಗೂ ಹಾಡ್ಬಿಟ್ಟು ಪ್ರಚಾರ ಮಾಡ್ಕೊಂತ ಹೋಗ್ತಿರ್ತಾರೆ. ಅವರು ಈ ಥರ ನೀವು ಕೇಳಿದಾಗೆ ಬೇರೆ 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 ಹಾಡುಗಳ ಪ್ರಯೋಗ ಬಂದರೆ ಎಲ್ಲವೂ ಸಾಹಿತ್ಯ ಪೂರ್ಣವಾಗಿರ್ತಕ್ಕಂಥದ್ದೇ, ಎಲ್ಲವೂ ಮೌಲ್ಯಯುತವಾಗಿರ್ತಕ್ಕಂಥ ಸಾಹಿತ್ಯಗಳೇ. ಕರೆಕ್ಟ್. ಆ ಸಾಹಿತ್ಯವನ್ನು ಪ್ರಚಾರ ಮಾಡಬೇಕಾಗಿದ್ದು ನಮ್ಮ ಹಾಡುಗಾರರ ಕರ್ತವ್ಯ ಇದೆ. ಅದು ಮಾಡಬೇಕಾಗತ್ತೆ. ಏನು ನೀವು ಭಾವಗೀತೆ ಕ್ಷೇತ್ರದಲ್ಲಿ ಇರುವಾಗಲೂ ಕೂಡ ನೀವು ಒಬ್ಬರೇ ಅಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಿದ್ದ, ಅಥವಾ ಬೇರೆ ಯಾರಾದರೂ ಹೊಸ ಹೊಸ ಕವಿಗಳ ಗೀತೆಗಳನ್ನು ಹಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ರಾ? ಈಗ ಅಂದರೆ ಈಗ ನೋಡಿ, ಮುಂಚೆ ಮಾಡಿದವರೆಲ್ಲ ಅದ್ರ ಬಗ್ಗೆ ಅವರದ್ದಾದ ಸಾಹಸ ಮಾಡಿದ್ದಾರೆ. ಈಗ ಅನಂತ ಸ್ವಾಮಿ ಅವರು ಅಷ್ಟೇ, ಬೇರೆ ಯಾರ್ದೋ ಇದನ್ನು ತಗೊಂಡು ಮಾಡಿ ಏನು ಮಾಡೋಕ್ಕೋಗಿಲ್ಲ. ಅವರು ಕಾಳಿಂಗರಾಯರು ಬರ್ತಾರೆ, ಕಾಳಿಂಗರಾಯರ ಪ್ರಚಾರ ಅವ್ರು ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅವ್ರ ಪ್ರಯತ್ನದಿಂದಲೇ ಅನೇಕ ಹಾಡುಗಳು ಹೊರಗಡೆ ಬಂದು. ಕರೆಕ್ಟ್. ಅನೇಕ ಹಾಡುಗಳು ಅದು ಅವರು ಬೇರೆ ಬರ್ತಿಲ್ಲ. ಅಶ್ವತ್ಥರವರು ಕೂಡ ಅಷ್ಟೇ, ಅವ್ರ ಬಗ್ಗೆ ಆ ಮಟ್ಟದಲ್ಲಿ ಅವ್ರ ಬಗ್ಗೆ ಭಾಳ ನಮಗೆ ತುಂಬ ಗೌರವ ಇದೆ. ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಸಾಹಿತ್ಯಗಳಲ್ಲಿ ಇದರಲ್ಲಿ ಶರೀಫ್ ಗೀತೆಗಳನ್ನಂತೂ ನಾವು ಹೆಚ್ಚು ಪ್ರಚಾರಕ್ಕೆ ಬಂದಿದ್ದೆ ಅವರಿಂದ, ಅವರು ಹಾಡಿದ್ರಿಂದಾಗಿ. ಯಾವುದು ಹೇಳಿ? ಶರೀಫ್ ಗೀತೆಗಳು. ಹೌದು, ಶಿಶುನಾಳ ಶರೀಫರ ಗೀತೆಗಳು. ಹೌದು, ಅನೇಕ ಗೀತೆಗಳು ಅವರಿಂದಾಗಿ ಹೊರಗಡೆ ಬಂದಿದೆ. ಈಗ ಬೆಳಗ್ಗೆ ಗೀತೆ ಅಂತ ಅನೇಕ ಹಾಡುಗಳು ಅವರು ಒಳ್ಳೆ ಸಂಯೋಜಕರು, ಒಳ್ಳೆ ಪ್ರಯತ್ನ ಅವ್ರದ್ದು ನಡೆದಿದೆ. ಹಾಗೆಯೇ ಇನ್ನು ಬೇರೆ ಯಾರು ಹೇಳ್ಬೇಕು ಗೊತ್ತಾಗಲ್ಲ. ಕರೆಕ್ಟ್. ಆ ರೀತಿ ಅನೇಕ ಜನಗಳಲ್ಲಿ ಕೆಲವರು ಸ್ವಂತವಾಗಿ ಮಾಡಿದವರು ಇದ್ದಾರೆ, ಇಲ್ಲ ಅಂತ ಹೇಳಿ. ಈಗ ನೋಡಿ ಸರ್, ಈ ಭಾವಗೀತೆ ಸುಗಮ ಸಂಗೀತ ಕ್ಷೇತ್ರ ಅನ್ನುವಂಥದ್ದು ಒಂದು ಅತ್ಯಂತ ಏನು ಉಚ್ಚಾಯ ಸ್ಥಿತಿಯಲ್ಲಿ ಉಂಟು. ಈಗ ನೀವೆಲ್ಲ ಅದಕ್ಕೆ ತೊಡಗಿಕೊಂಡ ಸಮಯದಲ್ಲಿ ಇರುವುದಕ್ಕಿಂತಲೂ ಹೆಚ್ಚಿನ ಮಹತ್ವ ಈಗ ಉಂಟು. ಈಗ ಸುಗಮ ಸಂಗೀತ ಕ್ಷೇತ್ರವನ್ನೇ ವೃತ್ತಿಯನ್ನಾಗಿ ಆಯ್ಕೆ ಮಾಡ್ಕೊಳ್ಬಹುದಾ? ಅದು ಮಾಡ್ಕೊಳ್ತಾ ಇದ್ದಾರೆ ಈಗ. ಈಗ ಬಹಳ ಜನ ಇದ್ದಾರೆ. ಅದಲ್ಲ, ಬೆಂಗಳೂರಿನಲ್ಲಿ ಜಾಸ್ತಿ. ಈ ನಮ್ಮ ಕರ್ನಾಟಕದ ಎಲ್ಲೆಲ್ಲಿ ಇರ್ತಕ್ಕಂಥ ಕಲಾವಿದರುಗಳೆಲ್ಲ ಕರೆಕ್ಟ್, ಅವರೆಲ್ಲ ಬಂದು ಬೆಂಗಳೂರಲ್ಲಿ ಸೇರ್ಕೊಂಡಿದ್ದಾರೆ. ಕರೆಕ್ಟ್. ನಮಗೂ ಕಾಲದಲ್ಲಿ ನೀವಿಲ್ಲ ಬಂದು ನೋಡಿ, ನಿಮ್ಗೆ ಹಂಗಾಗುತ್ತೆ ಹಿಂಗಾಗಿ ನಾವು ಅದಕ್ಕೆ ಒಪ್ಪಲಿಲ್ಲ, ಬಿಡಿ, ಬೇರೆ ಪ್ರಶ್ನೆ. ಈಗ ಅನೇಕ ಜನ ಕಲಾವಿದರುಗಳಲ್ಲಿ ಬೆಂಗಳೂರಲ್ಲೇ ಬಂದು ಸುಗಮ ಸಂಗೀತ ಕ್ಲಾಸ್ಗಳನ್ನೇ ನಡೆಸ್ತಾ. ಓ ಕರೆಕ್ಟ್. ಅಚ್ಚಾ. ಬರೀ ಸುಗಮ ಸಂಗೀತ, ಬೇರೆ ಏನಿಲ್ಲ, ಸುಗಮ ಸಂಗೀತ ಕ್ಲಾಸ್ಗಳನ್ನ ನಡೆಸ್ತಾ ಇರೋವಂಥದ್ರಲ್ಲಿ ಅನೇಕ ಜನ. ಅದರಲ್ಲಿ ನಮಗೆ ತೀರಾ ಗೊತ್ತಿದ್ದವರು ಅಂತ ಹೇಳಿದ್ರೆ ನಾವು ಹೇಳಬೇಕು ಅಂದರೆ, ಈಗ ನರಹರಿ ದೀಕ್ಷಿತ್ ಅಂತ ಇದ್ದಾರೆ. ಕರೆಕ್ಟ್. ನರಹರಿ ದೀಕ್ಷಿತ್ ಅಂತ ಅವರು ನಮ್ಮ ಈ ಬೆಂಗಳೂರಲ್ಲಿ ಸಾರಿನ ಒಂದು ಹೆಚ್ಚು ಕಡಿಮೆ ಒಂದು 30 ಇದನ್ನ ನಡೆಸ್ತಾವನು ಕ್ಲಾಸ್ ಕಡೆಗೆ. ಕರೆಕ್ಟ್. ಬೆಳಗ್ಗೆ ಹೊರಟ್ಬಿಟ್ರೆ ಅವನ್ನೆಲ್ಲ ಟೈಮ್, ಇಂಥ ಇಂಥಲ್ಲಿ ಇರಬೇಕು, ಅಷ್ಟು ಚೆನ್ನಾಗಿ. ಯಾಕಂದ್ರೆ ಆ ಟೈಮ್ ಪ್ರಕಾರ ನಡೆದಿದ್ರೆ ಬೇರೆ ಕಡೆಗೆ ನಡೆಸೋಕ್ಕಾಗಲ್ಲ. ಕರೆಕ್ಟ್. ಅಂದರೆ ಸುಗಮ ಸಂಗೀತ ಕ್ಷೇತ್ರವನ್ನು ವೃತ್ತಿಯಾಗಿ ಆರಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ. ಏನು ತೊಂದರೆ ಅವ್ರು ಮಾಡಿಕೊಂಡು ತುಂಬ ಅನುಕೂಲವಾಗಿ ತುಂಬ ಪ್ರಸಿದ್ಧಿಯಾಗಿದ್ದಾರೆ. ಆಮೇಲೆ ಆಮೇಲೆ ಸುಗಮ ಸಂಗೀತ ಒಕ್ಕೂಟ ಅಂತ ಮಾಡ್ಕೊಂಡಿದ್ದಾರೆ. ಕರೆಕ್ಟ್. ಅನೇಕ ಸಂಸ್ಥೆಗಳಿದ್ದಾರೆ, ಎಲ್ಲ ಉಪಾಸನ ಭವನದಲ್ಲಿ, ಇನ್ನು ಬೇರೆ ಎಲ್ಲ ಇದ್ದಾರೆ, ಅನೇಕ ಜನಗಳಿದ್ದಾರೆ. ಈಗ ನೋಡಿ ಸರ್, ಈ ಸುಗಮ ಸಂಗೀತ ಒಂದು ಹಾಡನ್ನು ಹಾಡಬೇಕು ಅಂತಂದರೆ ಅದಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಥವಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇಂತಹ
ಒಂದು ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಇರಬೇಕಾ ಅಥವಾ ಏನು ಇಲ್ಲದೆ ಈಗ ನಾನು ಹಾಡ್ಲಿಕ್ಕೆ ಬರ್ತದ? ಅಲ್ಲಲ್ಲ, ನನಗೀಗ ಲಯಜ್ಞಾನ, ಸ್ವರಜ್ಞಾನ, ರಾಗಜ್ಞಾನ ಇದೆ ಅಂತ ಇಟ್ಕೊಳ್ಳಿ, ನಾನು ಹಾಡ್ಬೋದಾ? ಹಾಡ್ಬೋದು. ಹಾ, ಅದಕ್ಕೆ ಏನು ಅಂತ ಹೇಳಿದ್ರೆ ಸ್ವಲ್ಪ ಸಂಗೀತದ ಹಿನ್ನೆಲೆ ಇದ್ದರೆ ನಿಮ್ಗೇನಾಗುತ್ತೆ, ಇಂಥ ರಾಗ ಅಂತ ಗೊತ್ತಿದ್ದು ಹಾಡೋದಕ್ಕೂ ಮಾಡೋದಕ್ಕೆ ಬಹಳ ವ್ಯತ್ಯಾಸ ಇದೆ. ಕರೆಕ್ಟ್. ಅವಾಗ ಏನಾಗುತ್ತೆ, ಒಂದು ರಾಗ ಇದ್ದಾಗ ಅದು ಆಚೀಚೆ ಹೋಗಲ್ಲ. ಅದು ಕರೆಕ್ಟ್, ಅದೇ ರಾಗದಲ್ಲಿ ಇರ್ತೀವಿ ನಾವು. ಹೌದು, ಬರ್ತದೆ, ಆಚೀಚೆ ಹೋಗಲ್ಲ. ಆಮೇಲೆ ಕೂಡಲೇ ಗೊತ್ತಾಗ್ತದೆ ನಮಗೆ, ಇಂಥ ರಾಗ ಅಂತ ಗೊತ್ತಿದ್ಬಿಟ್ಟು ನಾವು ಮಾಡಿಬಿಟ್ರೆ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಭಾಳ ಅದಕ್ಕೆ ಹೆಚ್ಚಿಗೆ ಇದು ಮಾಡೋದು, ಶ್ರಮ ಪಡಬೇಕಾಗಿಲ್ಲ. ಹೌದು, ಬಂದ್ಬಿಡುತ್ತೆ. ಆಮೇಲೆ ಇನ್ನೊಂದು ನೋಡಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತು ಸುಗಮ ಸಂಗೀತಕ್ಕೆ ಬರ್ಬೋದಾ ಅಥವಾ ಹಿಂದೂಸ್ತಾನಿ ಕಲ್ತು ಬರುದಾ ಅಥವಾ ಎರಡನ್ನೂ ಕಲ್ತು ಬರ್ಬೇಕಾ, ಹೇಗೆ? ಎರಡೂ ಅನುಭವ ಇದ್ರೆ ಒಳ್ಳೇದು. ಯಾಕೆಂದ್ರೆ ನಾವು ಎಷ್ಟೋ ಹಾಡುಗಳು ಈ ಕರ್ನಾಟಕ ಸಂಗೀತ ಏನಾಗಿದೆ ಅದು ತೀರಾ ಗಮಕ ಪ್ರಧಾನ. ಕರೆಕ್ಟ್. ಈ ಕೆಲವಕ್ಕೆ ತೀರಾ ಅಷ್ಟು ಗಮಕ ಪ್ರಧಾನವಾಗಿರ್ತಕ್ಕಂಥ ಅಂಶಗಳು ಬೇಡವಾಗ್ತದೆ ಈ ಸುಗಮ ಸಂಗೀತಕ್ಕೆ. ಕರೆಕ್ಟ್, ಹೌದು. ಕೆಲವ್ರಿಗೆ ಬೇಕು, ಕೆಲವು ಬೇಡವಾಗುತ್ತೆ. ಅದಕ್ಕೆ ಸ್ವಲ್ಪ ಎರಡರದ್ದು ಅನುಭವ ಸ್ವಲ್ಪ ಕೇಳ್ಮೆ ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟು ಸ್ವರಜ್ಞಾನ ಮತ್ತು ಲಯಜ್ಞಾನ, ಲಯ ಭಾಳ ಇಂಪಾರ್ಟೆಂಟ್. ಹೌದು, ಆ ಲಯಜ್ಞಾನ ಅದು ಸ್ವಲ್ಪ ಇದ್ದರೆ, ಅದು ಎರಡೂ ಸ್ವಲ್ಪ ಅನುಭವ ಇದ್ದು ಇದು ಬರೆದ್ರೆ ಭಾಳ ಅನುಕೂಲ ಆಗುತ್ತೆ. ಅದು ಎರಡರದ್ದು ಅನುಭವ ಸ್ವಲ್ಪ ಚೆನ್ನಾಗಿದ್ದವರು ಅಂತ ಹೇಳಿದ್ರೆ ಕಾಳಿಂಗರಾಯರು, ಎಲ್ಲದೂ ಇದ್ದವರು ಅವರು ಒಬ್ಬರೇ. ಎರಡರ ಅನುಭವ ಬೇರೆ ಬೇರೆ ಯಕ್ಷಗಾನದಿಂದ ಹಿಡಿದು ಜನಪದದಿಂದ ಎಲ್ಲದೂ ಅನುಭವಕ್ಕೆ ಅದು ಭಾಳ ಅವ್ರನ್ನ ಉದಾಹರಣೆ ಇಟ್ಕೊಂಡು ಹೇಳೋದಾದರೆ ಅವ್ರಿಗೆ ಅದು ಮೇಲ್ಮಟ್ಟಕ್ಕೆ ಹೋಗಿ ಅದೇ ಕಾರಣ ಆಯ್ತಾರೆ. ಕರೆಕ್ಟ್, ಅದೇ ಕಾರಣ. ಯಾಕೆಂದರೆ ಎಲ್ಲರದ್ದು ಅನುಭವ, ಅವ್ರು ಎಷ್ಟೇ ದೊಡ್ಡ ಕ್ಲಾಸಿಕಲ್ ಸಂಗೀತ ವಿದ್ವಾಂಸರು ಕ್ಲಾಸಿಕಲ್ ಕಾರ್ಯಕ್ರಮ ಮಾಡ್ತಾ ಇರಲ್ಲ ಅವ್ರು ಎಲ್ಲೂ. ಹಾಂ, ಕರೆಕ್ಟ್. ಅದು ಮಾಡ್ತಾ ಇರಲ್ಲ. ಎಷ್ಟು ಅದು ಆ ಅನುಭವಗಳನ್ನೆಲ್ಲ ತಗೊಂಡ್ಬಿಟ್ಟು ತಮ್ಮದಾದ ಒಂದು ಇದನ್ನು ತಂದ ಮೇಲೆ ತಂದಿಟ್ರು. ನಾವು ಈಗಲೂ ಎಲ್ಲ ಹೇಳೋದ್ರೆ ಅಷ್ಟೇ, ನಮ್ಗೆ ಎಲ್ಲದು ಅನುಭವ ಬೇಕಾಗುತ್ತೆ. ಅದು ಕಾಳಿಂಗರ ಉದಾಹರಣೆ ಇಟ್ಕೊಂಡೇ ನಾವು ಪ್ರಯತ್ನ ಮಾಡಬೇಕು. ಕರೆಕ್ಟ್. ಅದರ ಭಾವಗಳನ್ನು ತುಂಬೋದಕ್ಕೆ, ರಾಗಗಳನ್ನು ತುಂಬೋದಕ್ಕೆ, ತಾಳಗಳಲ್ಲಿ ವೆರೈಟಿಗಳನ್ನು ತರೋದಕ್ಕೆ. ಈಗ ನಾವು ಕೆಲವು ಟೈಮ್ ಯಾವುದೋ ಕಚೇರಿಗೆ ಹೋಗ್ಬಿಟ್ರೆ ಅವರಿಗೆ ಅನುಭವ ಇದ್ದಂದಾಗ ಏನಾಗುತ್ತೆ ಅಂದರೆ ಒಂದೇ ರಾಗದ್ದೇ ಗೀತೆಗಳು, ಕರೆಕ್ಟ್, ಒಂದೇ ತಾಳದ್ದೇ ಹೇಳ್ಕೊಂಡ್ಬೋದು, ವೆರೈಟಿ ವೈವಿಧ್ಯತೆ ಕೊಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್ ಆಗುತ್ತೆ. ಈಗ ನೋಡಿ ಸರ್, ಈ ಸುಗಮ ಸಂಗೀತಗಳಿಂದ ಅಂದರೆ ಕವಿಗಳ ಯಾವುದೇ ರಚನೆಗಳಿರ್ಬೋದು. ಈಗ ಉದಾಹರಣೆಗೆ KS ನರಸಿಂಹಸ್ವಾಮಿ ಅವರದ್ದಿರ್ಬೋದು, ಅಥವಾ ಕುವೆಂಪು ಅವರದ್ದಿರ್ಬೋದು, GS ಶಿವರುದ್ರಪ್ಪನವರದ್ದಿರ್ಬೋದು, ಗೋಪಾಲಕೃಷ್ಣ ಅಡಿಗರದ್ದಿರ್ಬೋದು, ಯಾರದೇ ಇರ್ಬೋದು. ಈ ಹಾಡುಗಳನ್ನು ನಾವು ಸುಗಮ ಸಂಗೀತದ ಮೂಲಕ ಹಾಡಿ ನಾವು ಸಮಾಜಕ್ಕೆ ಏನು ಕೊಡ್ತೇವೆ? ಕೇವಲ ಮನರಂಜನೆ ಮಾತ್ರ ಕೊಡುವುದಾ ಅಥವಾ ಅದರಿಂದ ಏನಾದರೂ ಬದಲಾವಣೆ ಆಗುವಂಥದ್ದು ಏನಾದರೂ ಉಂಟಾ? ಅಂದರೆ ಸಾಮಾಜಿಕವಾಗಿ ಅರಿವು ಮೂಡಿಸುವಂಥದ್ದು ಆ ಕೆಲಸ ಏನಾದರೂ ನಡೀತದೆ, ಹೇಗೆ? ಇದು ಅದೇ ಮುಖ್ಯ ಅಂತ ಹೇಳೋದು. ಯಾವುದು ಮುಖ್ಯ? ಅರಿವು ಮೂಡಿಸ್ಬೇಕಾಗಿತ್ತು. ಅದಕ್ಕೆ ಅಂತ ಅದು ನಾವು ಆಡ್ಬೇಕಾದ್ರೆ ಯಾಕೆ ಆಯ್ಕೆ ಮಾಡ್ಕೊಳ್ತೀವಿ ಅಂದರೆ ನಾವು ಅರಿವು ಮಾಡಬೇಕಾಗಿದ್ದೇ ಭಾಳ ಮುಖ್ಯ. ಹಾಂ, ಅಂದರೆ ನಿಮ್ಮ ಪ್ರಕಾರ ಹೌದು, ಸುಗಮ ಸಂಗೀತವನ್ನು ನಾವು ಅರಿವು ಸಮಾಜದಲ್ಲಿ ಅರಿವನ್ನು ಮೂಡಿಸುವುದಕ್ಕೆ ಇದನ್ನು ಬಳಸಿಕೊಳ್ಬೇಕು. ಅದನ್ನು ಕೇಳೋದಂದರೆ ನಾವು ಅದಕ್ಕೆ ಅಷ್ಟು ನಾವು ಅನುಭವ ಹಾಡೋ ಅವನಿಗೂ ಬೇಕು, ಸಾಹಿತ್ಯಿಕವಾಗಿ ಇದಿರಬೇಕು. ಅದನ್ನು ಹಾಡಿ ಜನಗಳನ್ನು ಕೇಳಿ. ಈಗ ಈ ಪ್ರಚಾರ ಇಲಾಖೆಗಳನ್ನು ಮಾಡ್ತಿದ್ದ ಕೆಲಸನೇ ಅದು. ಹಾಂ, ಕರೆಕ್ಟ್. ಪ್ರಚಾರ ಇಲಾಖೆ ಯಾಕೆ ಮಾಡಿದ್ರು, ಹಾಡನ್ನು ಯಾಕೆ ಹಾಡ್ತಿದ್ವಿ ನಾವು? ಅದು ಜನಗಳಿಗೆ ಅರಿವು ಮೂಡಿಸೋಕ್ಕೋಸ್ಕರನೇ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಕರೆಕ್ಟ್. ಈ ಕುಟುಂಬ ಕಲ್ಯಾಣ ಆಗಿರ್ಬೋದು, ಬೇರೆ 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 ವೈವಿಧ್ಯ ಏನೇ ಕಾರ್ಯಕ್ರಮ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಹೇಳೋದಕ್ಕೆ ನೀವು ಸುಮ್ಮನೆ ಕೇಳಿದ್ರೆ ಗೊತ್ತಾಗಲ್ಲ. ಅವನು ಹಾಡಿನ ಮುಖಾಂತರ ಕೇಳಿದಾಗ ಅವನಿಗೆ ಅದನ್ನು ಪರಿಣಾಮ ಬೀರುತ್ತದೆ. ಹಾಡಿದಾಗ ಕೇಳಿದಾಗ ಪರಿಣಾಮ ಜಾಸ್ತಿ ಆಗ್ತದೆ. ಸುಮ್ಮನೆ ಮಾತಾಡಿ ಭಾಷಣ ಮಾಡಿ ಸುಮ್ಮನೆ ಇದು ಮಾಡೋಕ್ಕಿಂತ ಅದು ಹೆಚ್ಚಿನ ಪರಿಣಾಮ ಆಗ್ತಕ್ಕಂಥದ್ದು ನಿಮ್ಮ ಹಾಡಿನ ಮುಖಾಂತರ ಹೇಳಿದಾಗ ಭಾಳ ಪರಿಣಾಮ ಆಗುತ್ತೆ. ಅದಕ್ಕೆ ನಿಮ್ಗೆ ಸಣ್ಣಕ್ಕೆ ಒಂದೆರಡು ಉದಾಹರಣೆ ಹೇಳ್ತೀನಿ. ಈಗ ಸಾಮಾಜಿಕವಾಗಿ ನಾವು ಮಾತಾಡಬೇಕು. ಈಗ ನಮ್ಮ ಭಾರತದಲ್ಲಿ ಈಗೇನು ಮುಂಚಿನ ಥರ ಅಲ್ಲ, ಇದರಲ್ಲಿ ಸಮಾನತೆ ಭಾಳ ಅನಿವಾರ್ಯ. ಕರೆಕ್ಟ್. ಸಮಾನತೆ ಅಲ್ಲ, ಯಾವುದೇ ಒಂದು ಜಾತಿ ಯಾವುದೇ ಒಂದು ಅಂತ ಇರಬಾರ್ದು ಅಂತ ಒಬ್ಬೊಬ್ರು ಹೊಡೆದಾಡಬೇಕು ಅಂತಿಲ್ಲ, ಅಥವಾ ಯಾರು ಇದು ಮಾಡಬೇಕು ಅಂತಿಲ್ಲ, ಎಲ್ಲ ನಮ್ಮ ಇದನ್ನು ಬಿಟ್ಬಿಡ್ಬೇಕು ಅಂತೂ ಇಲ್ಲ. ಆದರೆ ಸಾಮಾಜಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ನಾವು ಸಮಾನತೆಯನ್ನೇ ಇದರಲ್ಲಿ ಭಾಳ ಮುಖ್ಯವಾಗಿ ಕಾಣ್ತೀವಿ. ಹೌದು. ಇಂಥ ಸಮಾನತೆ ಹೇಗೆ ಬರುತ್ತೆ ನಮಗೆ ಅನ್ನೋದಕ್ಕೆ
ನಾವೊಂದು ಗೀತೆ ಹೇಳ್ತೇನೆ. ಹಾ ಸಿದ್ದೈಪುರಾಣದಲ್ಲಿ ಒಂದು ಕಥೆ, ಒಂದು ಗೀತೆ ಇದೆ, ಪೂರ್ವಾಂಗನೆ ಪಶ್ಚಿಮಾಂಗನೆ ಅಂತ ಒಂದು ಗೀತೆ ಇದೆ. ಹಾ ಹಾ ಅದು ಹೇಗಿದೆ ಅಂತ ಹೇಳಿದ್ರೆ, ವಿಶ್ವದಲ್ಲೇ ಹಾ. ಸಮಾನತೆ ಅನಿವಾರ್ಯ ಅಂತಾರೆ. ಹಾ ಹಾ ಅನಿವಾರ್ಯ ಅಂತ, ಕರೆಕ್ಟ್, ಬೇರೆ ದಾರಿ ಇಲ್ಲ ಅಂತ. ಅನಿವಾರ್ಯ ಯಾಕೆ ಹೇಗೆ ಅಂತ ಅನೇಕ ಉದಾಹರಣೆ ಕೊಟ್ಕೊಂಡು ಬರ್ತಾರೆ. ಸಮಾನತೆ ಹೇಗಿದೆ ನಮ್ಮಲ್ಲಿ ಅಂತೇಳಿ, ಬರೇ ಬೆಳ್ಳಗಿದ್ದಿದ್ದೆ ಶ್ರೇಷ್ಠ, ಕಪ್ಪುಗಿದ್ದಿದ್ದೆಲ್ಲ ಕನಿಷ್ಠ, ಅದು ಕನಿಷ್ಠ ಅಂತ ಹೇಳಿದ್ರೆ ಎಲ್ಲೂ ಇಲ್ಲ. ಯಾಕೆ ಇಲ್ಲ ಅಂತ ಅವ್ರು ಹೇಳಿದ್ರು. ಈಗ ನೋಡಿ, ನಾವು ಕಣ್ಣು ಕಾಣಿಸ್ತದೆ, ಕಣ್ಣು ಕಾಣ್ಬೇಕು, ಹೆಂಗೆ ಕಾಣುತ್ತೆ? ಬೆಳ್ಳಗಿದೆ ನಮಗೆ ಕಣ್ಣು, ಅದ್ರ ಮಧ್ಯೆ ಒಂದು ಹುಂಡಿದೆ. ಹೌದು, ಕರೆಕ್ಟ್, ಅದು ಕಪ್ಪುಗಿದೆ. ಯಾವುದು? ಅದು ಕಪ್ಪು ಹುಂಡು. ಕರೆಕ್ಟ್. ಬೆಳ್ಳಗೆ ಇದ್ರೆ ಕಣ್ಣು ಕಾಣಿಸ್ತಿದ್ದ ನಿಮಗೆ? ಇಲ್ಲ, ಕಾಣಿಸ್ತಿರ್ಲಿಲ್ಲ. ಅದು ಎರಡು ಸೇರ್ಕೊಂಡಿದೆ ಅಲ್ಲಿ, ಆದ್ರೆ ಕಣ್ಣು ಕಾಣಿಸುತ್ತಿದ್ದೆ. ನೀವೆಲ್ಲ ಬರವಣಿಗೆ ಮಾಡ್ತಾ ಹೋಗ್ತೀರಿ. ಕರೆಕ್ಟ್. ಬರವಣಿಗೆ ಹೆಂಗೆ ಮಾಡ್ತೀರಿ? ಬೆಳೆ ಹಾಳೆ. ಹೌದು, ಅದು ಬೆಳೆಗೆ ಬರೆದಿಟ್ರೆ ಯಾರಿಗೆ ಕಾಣಿಸ್ತದೆ? ಯಾರಿಗೂ ಕಾಣಿಸುದಿಲ್ಲ. ಕಪ್ಪು ಅಕ್ಷರ ಬರೆದ್ರೆ ಕರೆಕ್ಟ್. ಕಾಣುತ್ತೆ. ಅವೆಲ್ಲ ಹೇಳ್ಕೊಂಡು ಬರ್ತಾರೆ. ಇದು ನೋಡು, ನಿನ್ನ ಅಂಗ ಬಿಳಿದು, ನೀನು ಬೆಳ್ಳಗಿದ್ದ, ನಿನ್ನ ನೆರಳು ಕಪ್ಪು, ನಿಂದೆ ಅದು. ಹೌದು, ಬೇರೆ ಬೇರೆ ಇರ್ತಲ್ಲ. ಕರೆಕ್ಟ್. ಹೌದು, ಎಲ್ಲಿರುವುದು ವೈರ ಅಂತ ಕೇಳ್ತಾರೆ. ಹೀಗೆ ಒಂದು ಇಷ್ಟೆಲ್ಲ ಅನೇಕ ಉದಾಹರಣೆಗಳು ಕೊಟ್ಕೊಂಡು ಬಂದ್ಯಾರು. ಇದು ಏನಾಗುತ್ತೆ, ನಾವು ಒಬ್ರಿಗೊಬ್ರು ವಿಶ್ವಾಸದಿಂದ ಒಳ್ಳೆಯ ರೀತಿಯಿಂದ ಒಬ್ರಿಗೊಬ್ರು ಹೊಂದಿಕೊಂಡು ನಾವು ಇರಬೇಕಷ್ಟೇ ಹೊರತು, ಅದು ಪೂರ್ವಾಂಗನೆ ಪಶ್ಚಿಮಾಂಗನೆ, ಪೂರ್ವಾಂಗನೆ ನಾವು ಈ ಪೌರಾತ್ಯ ದೇಶಗಳು. ಕರೆಕ್ಟ್ ಕರೆಕ್ಟ್. ಪಾಶ್ಚಿಮಾತ್ಯ. ಪಾಶ್ಚಿಮಾತ್ಯರು ಬಿಳಿಯರು, ಕರೆಕ್ಟ್. ನಾವೆಲ್ಲ ಕರಿಯರು, ನಾವು ಕರಿಯರೆ. ಆದ್ದರಿಂದ ಈ ಇದರಲ್ಲಿ ನೀನು ಹೆಚ್ಚು ನಾನು ಹೆಚ್ಚು ಅಂತ ಹೇಳ್ತಿದ್ದಿಲ್ಲ. ಸೂರ್ಯ ಉದಯ ಆಗೋದು ನಮ್ಮಲ್ಲಿ, ಕರೆಕ್ಟ್. ಮುಳುಗೋದು ನಿಮ್ಮಲ್ಲಿ, ಮುಳುಗೋದು ನಿಮ್ಮಲ್ಲಿ, ಕರೆಕ್ಟ್ ಅಂತೇಳಿ. ಈಗ ಇದು ಒಂದೇ ಅಲ್ಲ, ಇಂಥದ್ದು ಎಲ್ಲ ವಿಚಾರದಲ್ಲೂ ಉಪದೇಶವಾಗಿ ಮಾಡೋದಕ್ಕೆ, ಬದುಕಕ್ಕೆ ನಾವು ಈಗ ನಾವೇನಾದರೂ ಸ್ವಲ್ಪ ಈ ಸಾಹಿತ್ಯಿಕವಾಗಿ ಇದು ಇಷ್ಟೆಲ್ಲ ನಾವು ಒಡನಾಡಿದಿಂದ ಅದರಿಂದಲೇ ನಮ್ಮ ಬದುಕನ್ನು ನಾವು ರೂಪಿಸ್ಕೊಂಡು ಬಂದಿದ್ದೀವಿ. ಅದೇ ಭಾಳ ಮುಖ್ಯವಾಗಿರ್ತಕ್ಕಂಥ ನಮಗಿರ್ತಕ್ಕಂಥ ಸಾಹಿತ್ಯದ ಪ್ರಜ್ಞೆ. ಅದರಿಂದಾಗಿ ನಾವು ಬದುಕು ಇಷ್ಟು ಒಂದು ರೀತಿ ಒಳ್ಳೆ ರೀತಿಯಿಂದ ಬದುಕಕ್ಕೆ ಅನುಕೂಲ ಆಗಿದೆ. ನಮ್ಗೆ ಯಾರೇ ಹೆಚ್ಚು ಯಾರೇ ಕಡಿಮೆ, ಯಾವುದೇ ಸಾಮಾಜಿಕವಾಗಿ ನಮ್ಗೆ ಯಾರಲ್ಲೂ ಭೇದ ಇಲ್ಲ, ಯಾವುದಿಲ್ಲ, ಏನೂ ಇಲ್ಲ. ನಮ್ದು ಏನಾದರೂ ಭೇದಗಳಿದ್ರೆ ನಮ್ಮ ಮನೆ ಒಳಗೆ ಇದ್ಕೊಳ್ಳಿ ಅಷ್ಟೇ. ಕರೆಕ್ಟ್. ಹೌದು, ಕರೆಕ್ಟ್. ಈಚೆ ಬಂದಾಗ ಯಾವುದೂ ಇಲ್ಲ ಅಷ್ಟೆ. ಇತ್ತೀಚೆಗೆ ಅಂದರೆ ಈಗಿನ ಒಂದು ಕಾಲದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹೊಸ ಪ್ರತಿಭೆಗಳು ಬರ್ತಾ ಇವೆ. ಅವರು ಅವರದೇ ಒಂದು ವಿಶಿಷ್ಟವಾದಂತಹ ದಾರಿಯನ್ನು ಕಂಡುಕೊಂಡಿದ್ದಾರೆ ಅಂತ ಇಟ್ಟುಕೊಳ್ಳುವ. ಈಗ ನೀವು ಹೇಳಿದ ಯಾವುದು ಹೊಸ ಹೊಸ ಪ್ರಯೋಗಗಳನ್ನು ಮಾಡುವುದಾಗಲಿ ಅಥವಾ ಅಂಥದ್ದು ಹೆಚ್ಚು ಕಂಡು ಬರುತ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಈ ಪ್ರಯೋಗಶೀಲತೆ ಇಲ್ಲದೆ ಇರುವುದಕ್ಕೆ ಏನು ಕಾರಣ? ಕಾರಣ ಅಂದರೆ ಈಗ ಏನಾಗುತ್ತೆ, ಸುಲಭವಾಗಿ ಸಿಕ್ಕಿದ್ದನ್ನು. ಈಗ ನಾವೇ ಯಾರೋ ಸಂಗೀತ ಅವರು ಅನಂತ ಮಾಡಿದ್ದಿದೆ, ಅಶ್ವಥ್ ಮಾಡಿದ್ದಿದೆ, ನಮ್ಮದು ಒಂದಷ್ಟು ಸಂಗೀತಗಳಿದೆ. ಈ ಥರ ಎಲ್ಲ ಇರುತ್ತೆ. ನಮ್ಗೆ ಅದು ರೆಡಿ ನಮ್ಗೆ ಸಿಗ್ಬೇಕು. ಈಗ ನಾವು ಹೋಟೆಲ್ಗೆ ಹೋಗಿ ರೆಡಿಯಾಗಿರ್ಬೇಕಾದ್ರೆ ನೀವು ಮನೇಲೇ ಬೇಯಿಸ್ಕೊಂಡು ಕಟ್ಬಿಟ್ಟು ಅವೆಲ್ಲ ಯಾಕೆ ಬಿಡಿ ವರ್ಷ ಆಯ್ತಾ ಹೋದ ಏನು ಬೇಕಾದ್ರೆ ಸಿಗಲ್ಲ, ರೆಡಿ ಏನು ಬೇಕಾದ್ರೆ ಸಿಗುತ್ತೆ, ತಗೊಂಡ ತಿಂದ. ಹಾಗೆ ಅಲ್ಲ, ಅದೇ ಅದು ಸರಿ. ಅಂದ್ರೆ ಪರಿಶ್ರಮ ಪಡ್ಲಿಕ್ಕೆ ಮನಸ್ಸಿಲ್ಲ. ಪರಿಶ್ರಮ ಪಟ್ಟರು ಮೇಲೆ ಬರಬೇಕು ಅಂತಂದ್ರೆ ಅದು ಪ್ರಜ್ಞೆನೇ, ನಮ್ಮ ಪ್ರಜ್ಞೆಯಿಂದ ನಾವು ಬರಬೇಕು. ಅವ್ರಿಗೆ ಬರ್ಬೋದು, ಯಾಕೆ ಮಾಡ್ತಾ ಮಾಡ್ತಾ ಹಂಗೆ ಅನುಭವದಿಂದ ಮತ್ತೆ ಮುಂದಕ್ಕೆ ಸರಿ ಅವರು ವೈಯಕ್ತಿಕವಾಗಿ ಮೇಲೆ ಬರ್ಬೋದು. ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಹೆಚ್ಚಿಗೆ ಪ್ರಯತ್ನಕ್ಕೆ ಹೋಗಲ್ಲ, ಸುಲಭವಾಗಿ ಸಿಗುತ್ತೆ. ಅಂದ್ರೆ ಈ ರೀತಿ ಸುಲಭವಾಗಿ ಯಾವ ಹಾಡು ಬೇಕೋ ಸಿಗುತ್ತೆ, ಯಾವ ಸಾಹಿತ್ಯ ಬೇಕೋ ಸಿಗುತ್ತೆ. ಅದು ಎಷ್ಟು ಒಬ್ಬರಿಬ್ಬರಲ್ಲ, 100 ಹಾಡುಗಳು ಇರೋದ್ರಿಂದ ಅದನ್ನೇ ಇಡೀ ಸುಮ್ಮನೆ ಸಂಗೀತ ಕ್ಲಾಸ್ಗಳನ್ನು ಮಾಡೋರು ಅಷ್ಟೇ. ಏನು ಮಾಡ್ತಾರೆ ಅವರು? ಅದನ್ನೇ ಇಟ್ಕೊಂಡು ನಮ್ಮ ಹತ್ರದಷ್ಟು ತಗೊಳೋದು, ಇವ್ರದ್ದು ಅವ್ರದ್ದು ಒಂದು ಇದು ಮಾಡ್ಕೊಂಡು ಸ್ಕೂಲ್ಗಳು ಮಾಡ್ಕೊಂಡು ಬೆಳವಣಿಗೆನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲ, ಕರೆಕ್ಟ್. ಬಟ್ ಈ ರೀತಿ ಮಾಡೋದ್ರಿಂದ ಅಂದ್ರೆ ಹೊಸ ಅನ್ವೇಷಣೆಗಳು ಇಲ್ಲದೆ ಇರುವುದರಿಂದ ಸುಗಮ ಸಂಗೀತ ಕ್ಷೇತ್ರ ಅನ್ನುವಂಥದ್ದು ಬೆಳೆಯುವುದಾದ್ರೂ ಹೇಗೆ? ಈಗ ನಾವು ಒಂದು ಸೆಕೆಂಡ್, ನಾವೀಗ ಏನು ನೀವೇ ಆಗ ಹೇಳಿದ್ರಿ, ಸುಗಮ ಸಂಗೀತದವರೇ ಎಲ್ಲ ಒಂದು ಎಂಥ ಸಂಘವನ್ನೆಲ್ಲ ಮಾಡಿಕೊಂಡು ಒಕ್ಕೂಟ ಮಾಡಿಕೊಂಡು, ಆ ಒಕ್ಕೂಟ ಮಾಡಿಕೊಂಡದ್ದು ಯಾಕೆ? ನಾವು ಬೆಳಿಬೇಕು, ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕು ಎನ್ನುವಂಥ ಕಾರಣಕ್ಕೆ. ಈಗ ನಾವು ಹಿಂದಿನವರು ಮಾಡಿದ್ದನ್ನೇ ಇನ್ನೂ ಮಾಡಿದರೆ ಅದು
ಏನು ಅದರಲ್ಲಿ ರುಚಿ ಉಳಿತದೆ? ಇಲ್ಲ, ಅದು ಅವ್ರು ಏನು ಮಾಡಬೇಕು ಅಂದರೆ ಹಿಂದಿನವ್ರು ಮಾಡಿದ್ರೆ ಇಟ್ಕೊಂಡು ತಮ್ಮದನ್ನು ಮುಂದುವರ್ಸ್ಕೊಂಡು ಬರ್ಬೇಕು. ತಮ್ಮ ಶುರು ಮಾಡ್ತಾ ಬರ್ಬೇಕು ಮಧ್ಯ. ಆವಾಗ ಆ ಅನುಭವದಿಂದ ಅವ್ರದ್ದೇ ಮೇಯ್ನಾಗಿ ಬರುತ್ತೆ. ಈಗ ನಾವು ಪ್ರಾರಂಭದಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರಾರಂಭದ ದಿವಸಗಳಲ್ಲಿ ನಾವು ಬೇರೆ ಕನೆಕ್ಷನ್ಸ್ಗಳನ್ನ ಹೇಳ್ತಾ ಇದ್ದೆವು. ಹಾಡುಗಳ ಗೀತೆಗಳು, ಅವ್ರ ಗೀತೆಗಳು ಬೇರೆಯವ್ರು ಹಾಡ್ತಾ ಇರ್ತಿದ್ವಿ. ಆಯಿತಾ, ಅದೇನಾಯಿತು, ಬರ್ತಾ 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 ನಾವು ನಮ್ಮತನವನ್ನು ನಾವು ಇಳಿಸ್ಕೊಬೇಕು. ಒಂದೇ ಅಲ್ಲ. ಅವಾಗ ಏನಾಯ್ತು, ಈ ಪ್ರಚಾರ ಇಲಾಖೆನೇ ಭಾಳ ಮುಖ್ಯ. ಅದು ಯಾಕೆಂದ್ರೆ ಅದು ನಮ್ಗೆ ಭಾಳ ಅನುಕೂಲ ಆಗಿದೆ ಪ್ರಚಾರ ಇಲಾಖೆಯಿಂದ. ನಮಗೆ ಸಿಗ್ತಾನೆ ಇರಲಿಲ್ಲ ಅಲ್ಲಿ ಹಾಡುಗಳು ಬೇರೆ. ಇನ್ನು ಅವ್ರದ್ದೇ ಅಷ್ಟು ಹಾಡು ಮಾಡೋಣ ಅಂತ ಹೇಳಿದ್ರೆ ಅಂಥ ಹಾಡುಗಳು ನಮ್ಗೆ ಬೇಕಲ್ಲ. ಕರೆಕ್ಟ್. ಅದು ನಮಗೆ ಅಭಾವ, ಅದು ಇಲ್ಲ. ಅವು ಏನಾಗುತ್ತೆ, ಅನಿವಾರ್ಯವಾಗಿ ನಾವು ಈ ಕ್ಷೇತ್ರದಲ್ಲಿ ನಮ್ಮ ತನವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಬಂದಿದ್ದರಿಂದ ಇಂಥ ಒಂದು ಹಾಡು ನಾವು ಹಾಡೋದ್ರಿಂದ ಎಲ್ಲ ಹಾಡುಗಳು ನಾವೇ ಮಾಡ್ಬೋದು. ಈಗ ಯಾರು ನನ್ನ ಕಾರ್ಯಕ್ರಮ ಕರೆದ್ರು ನಾನು ಮೊದಲು ಹೇಳೋದೇನೆಂದರೆ, ನಾನು ಬಂದರೆ ನನ್ನ ಸಂಯೋಜನೆ ಮಾತ್ರ ಹಾಡ್ತೇನೆ. ಕರೆಕ್ಟ್. ಬೇರೆ ಸಂಯೋಜನೆಗಳು ನಾನು ಹಾಡೋದಿಲ್ಲ. ಅಥವಾ ನಿಮ್ಗೆ ಯಾವ್ದಾದ್ರು ಬೇರೆ ಹಾಡುಗಳು ಬೇಕು ಅಂತೀರ, ಅದೇ ಆ ಗಳಿಗೆಯಲ್ಲೇ ನೀವು ಯಾವ್ದಾದ್ರು ಸಾಹಿತ್ಯ ಕೊಟ್ಟರೆ ಆ ಗಳಿಗೆಯಲ್ಲಿ ಅದನ್ನು ಟ್ಯೂನ್ ಮಾಡ್ಬಿಟ್ಟು ನಿಮಗೆ ಒಪ್ಪಿಸ್ತೀವಿ. ಕರೆಕ್ಟ್. ಆ ಗಳಿಗೆ ಅದು ಯಾಕೆ ನಮ್ಗೆ ಅದು ಅನುಭವ, ಈ ಸಾಹಿತ್ಯ ಟ್ಯೂನ್ ಮಾಡಿದ ಅನುಭವ ಇರೋದ್ರಿಂದ ಎಷ್ಟೋ ಕಾರ್ಯಕ್ರಮಗಳು ಆ ಟೈಮ್ನಲ್ಲಿ ತಂದು ಕೊಟ್ಬಿಡ್ತಾರೆ ಒಂದು ಟ್ವೀಟ್. ಕರೆಕ್ಟ್. ರಾಗೋಣ ಇದೊಂದು ಚೂರು ಇದು ಮಾಡ್ಕೊಳ್ಳಿ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು. ಕೈಯಾರ ಕಿಂಜಣ್ರೈ ಅವರು ಊರಿಗೆ ಹೋಗಿದ್ದರು. ಬದಿಯಡ್ಕ ಅಂತ ಅಲ್ಲಿ ಕರೆಕ್ಟ್, ಕಾಸರಗೋಡು ಹತ್ರ. ಬದಿಯಡ್ಕದಲ್ಲಿ ಅವರು ಅವಾಗ ಅವರು ಅಧ್ಯಕ್ಷರಾಗಿದ್ದರು. ಬದಿಯಡ್ಕ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಮುಂಚೆ ಎಲ್ಲ ಅವರು ಇದಾಗಿ ಅವರ ಸ್ಕೂಲಲ್ಲಿ ಪಾಠ ಎಲ್ಲ ಹೇಳ್ತಾಯಿದ್ರು. ಅದೆಲ್ಲ ಆಗಿ ಎಲ್ಲ ಮುಗಿಸಿ ಅದೆಲ್ಲ ರಿಟೈರ್ಡ್ ಆದ ಆ ಬದಿಯಡ್ಕ ಗ್ರಾಮ ಪಂಚಾಯತಿಗೆ ಅವರು ಅಧ್ಯಕ್ಷರಾಗಿದ್ದರು. ಆ ಸಮಯಕ್ಕೆ ನಮ್ಮನ್ನು ಅಲ್ಲಿ ಕಳಿಸಿದ್ರು. ಯಾರು ಸಾಂಗನರಾಮ ಡಿವಿಷನ್ನವರೇ ಕಳಿಸಿದ್ದು ನಮಗೆ. ಅಲ್ಲೆಲ್ಲ ಕನ್ನಡಿಗರಿದ್ದಾರೆ. ಅದಕ್ಕೆ ಅವರಿಗಾಗಿ ನೀವು ಒಂದು ಕಾರ್ಯಕ್ರಮ ಕೊಡಬೇಕು, ಒಂದು 15 ಕಾರ್ಯಕ್ರಮ ಇದು ಮಾಡಿಬಿಟ್ಟು ಕಳಿಸ್ಕೊಟ್ರು. ರಂಗನಾಥ ಕಳಿಸ್ಕೊಟ್ರು. ಕರೆಕ್ಟ್. ನಮ್ಮನ್ನು ಅಲ್ಲಿ ತಗೊಂಡು ಓಡಾಡೋದು ಕೇರಳ ಅವರ ಇದರಿಂದ ಇವರ ಕ್ಷೇತ್ರ ಪ್ರಚಾರ ಅಧಿಕಾರಿಗಳು ಮತ್ತು ರೀಜನಲ್ ಆಫೀಸರು ಬಂದಿದ್ರು. ಅಲ್ಲಿಯ ರೀಜನಲ್ ಆಫೀಸರ್ ನಮ್ಮ ಜೊತೆ ಎಲ್ಲ ಇದ್ರು. ಅವರೇ ತಗೊಂಡೆಲ್ಲ ಓಡಾಡಿದ್ರು. ಅವಾಗ ಸೀದಾ ಅಲ್ಲಿ ಬದಿಯಡ್ಕ ಪಂಚಾಯತಿಗೆ ಅಲ್ಲಿ ಹೋಗಿ ಅಲ್ಲಿ ಒಂದು ಹಾಡು ಸಂಜೆ ಒಂದು ಕಾರ್ಯಕ್ರಮ, ಮಧ್ಯಾಹ್ನ ಒಂದು ಮಹಿಳಾ ಸಮಾಜದಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾವು ತಗೊಂಡೋಗಿ ಗ್ರಾಮ ಪಂಚಾಯತಿ ಪಕ್ಕದಲ್ಲೇ ಇದೆ ಮಹಿಳಾ ಸಮಾಜದ ಒಂದು, ಅಲ್ಲಿ ಅವರಿಗಾಗಿ ಒಂದು ಕಾರ್ಯಕ್ರಮ. ಕರೆಕ್ಟ್. ನಾವು ಕಾರ್ಯಕ್ರಮ ಹಾಡಬೇಕು ಅಂತ ಶುರು ಮಾಡ್ಕೊಂಡು ಎಲ್ಲ ಮಾಡಿ ರೆಡಿಯಾಗಿ ಇದು ಮಾಡ್ಕೊಂಡ್ರೆ ಕಿಂಜಣ್ರೈ ಸವಾರಿ ಬರ್ತಾರೆ ಅಲ್ಲಿ. ಆ ಎತ್ತರ ಇದು ಒಳ್ಳೆ ಭಾಳ ಅದ್ಭುತವಾದ ವ್ಯಕ್ತಿತ್ವ ಅವರು. ಅಷ್ಟೇ ದೊಡ್ಡ ಕವಿಗಳು ಎಲ್ಲ. ನಮಸ್ಕಾರ ರೈ ಅವರು ಬಂದರೆ ನಾವು ರೈ ಅಂತ ಗೊತ್ತಾಯ್ತು. ಅವರು ರೈ ಅವರು ನೋಡಿರ್ಬೇಕು ನಾವು. ಆವಾಗ ಒಂದು ಎದೆ ದಸಲ್ಲ ಬಿಡ್ತಾನೆ. ಈಗ ರೈ ಅವರು ಹಾಡೋಣ ಏನು ಮಾಡೋಣ ಅದು ಯಾವುದೂ ಇಲ್ಲ. ಕರೆಕ್ಟ್. ಏನು ಮಾಡೋದು, ಈಗ ಭಾರಿ ಖುಷಿ ಆಗ್ಬಿಡ್ತದೆ. ಅವ್ರ ಕಾರ್ಯಕ್ರಮ ಮಹಿಳಾ ಸಮಾಜದವ್ರಿಗೆ ಬೇರೆ ಕಾರ್ಯಕ್ರಮ ಎಲ್ಲ ಆಯಿತು. ನಾನು ನಮಸ್ಕಾರ ಮಾಡಿ ಅವರಿಗೆ ಲಾಸ್ಟಿಗೆ ಊಟಕ್ಕೆಲ್ಲ ಅವರೇ ಅರೇಂಜ್ಮೆಂಟ್ ಮಾಡಿದರು. ಪಂಚಾಯತಿಂದ ನಮಗೆಲ್ಲ ಬಂದವರಿಗೆ ಕರೆಕ್ಟ್ ಒಂದು ಕಡೆಗೆ ಯಾರಿಗೂ ಹೇಳಿ ಮಾಡಿದರು. ಆವಾಗ ಏನಾಯಿತು, ಮಧ್ಯಾಹ್ನ ಸಾಯಂಕಾಲ ಅಲ್ಲೇ ಕಾರ್ಯಕ್ರಮ, ಪಬ್ಲಿಕ್ ಕಾರ್ಯಕ್ರಮ ಸಾಯಂಕಾಲ ಸಾರ್ವಜನಿಕವಾಗಿ ಅಲ್ಲಿ ಪಂಚಾಯತಿ ಎದುರಿಗೇನೆ. ಕರೆಕ್ಟ್, ಗೊತ್ತಾಯ್ತು. ದೊಡ್ಡ ಕಾರ್ಯಕ್ರಮ ಎಲ್ಲ ಹಾಕ್ಕೊಂಡು ಸಾಯಂಕಾಲ ಅಲ್ಲೇ ನಾನೇನು ಮಾಡಿದೆ ಕೇಳಿದೆ, ಹೀಗೆ ದಯವಿಟ್ಟು ಕ್ಷಮಿಸಿ ಬೇಜಾರು ಮಾಡ್ಕೊಂಡು ಇಲ್ಲ, ನನಗೆ ತುಂಬ ಬೇಜಾರಿದೆ. ನಿಮ್ಮ ಗೀತೆಗಳು ನನ್ನ ಹತ್ರ ಸದ್ಯಕ್ಕೆ ಯಾವುದೂ ಇಲ್ಲ, ಆಯಿತಾ? ನಾನು ಒಂದು ಪುಸ್ತಕ ಕೊಡಬೇಕು ನೀವು. ಅವರು ಭಾಳ ತಮಾಷೆ ಹೇಳಿದ್ರು, ಇಲ್ದಿಲ್ಲ ಬಿಡಿ, ಏನು ತೊಂದರೆ ಇಲ್ಲ, ನಾವೇಗೂ ಕರ್ನಾಟಕದಲ್ಲಿ ಅಲ್ವಲ್ಲ ಅಂತ. ಕರೆಕ್ಟ್, ಹೌದು. ಇಲ್ಲ ಹಾಗೇನಿಲ್ಲ, ನನಗೆ ಬೇಕಾದ್ರು ಅಂತ. ಪುಸ್ತಕ ಇತ್ತು, ಒಂದು ಚೇತ ಒಂದು ಸೈನ್ ಮಾಡ್ಬಿಟ್ಟಾಗ ಆ ಪುಸ್ತಕ ಈಗಲೂ ಇಟ್ಕೊಂಡಿದ್ದಾರೆ. ನಮ್ಮ ಜೊತೆ ಒಬ್ರು ಕರ್ಕೊಂಡೋಗಿದ್ದೆ ಅವರು ಆ ಕಾರ್ಯಕ್ರಮಕ್ಕಾಗಿ. ಒಬ್ಬರೇ ಮಾಡ್ಕೊಳ್ಳೋ ಚೆನ್ನಾಗಿಲ್ಲ, ಹೊರಗಡೆ ಕಾಸರಗೋಡಿಗೆ ಹೋಗ್ತಾರೆ, ಇರಲಿ ಅಂತೇಳಿ ನಮ್ಮ ಸ್ನೇಹಿತರು ಒಬ್ಬರು ಶ್ರೀಧರ್ ನಾಯ್ಕ ಕೊಕ್ಕರ್ಣೆ ಅಂತ, ಕೊಕ್ಕರ್ಣೆ ಅವರು ವರ್ಕ್ ಇನ್ಸ್ಪೆಕ್ಟರ್ ಆಗಿದ್ದರು.
ಅವನು ನಮ್ಮ ಕಾರ್ಯಕ್ರಮ ಅಪರೂಪಕ್ಕೆಲ್ಲ ಬೇಕಾದ್ರೆ ನಾನು ಕರ್ಕೊಂಡು ಹೋಗಿದ್ದೀನಿ. ಅವನು ಏನು ವಿಶೇಷ ಅಂತೇಳಿ ಬೆಂಕಿ ಪೆಟ್ಟಿಗೆ ಮಡಚಿಬಿಟ್ಟು ಬಾಯಿಗಿಟ್ಟು ಒಂದು ಮ್ಯೂಸಿಕ್ ಕೊಡೋದು, ಶಹನಾಯಿ ಟೈಪ್. ಅದು ಎಷ್ಟು ಹೊರಗಡೆ ನೀವು ಯಾವ ವಾದ್ಯ ಅಂತ ಗೊತ್ತಾಗ್ತಿರಲ್ಲ, ಅಷ್ಟು ಮೊದಲು ಮೆಲೋಡಿ ಅದು. ಮತ್ತು ಈ ದುಃಖ ಇದ್ದ ಸಂದರ್ಭಕ್ಕೆಲ್ಲ ಎಫೆಕ್ಟ್ ಕೊಡೋದಕ್ಕೆ ಮಾಡೋಕ್ಕೆ ಎಲ್ಲ ಮತ್ತೆ ಸ್ವತಃ ಡೋಲಕ್ ಬರ್ಸೋಣ ಅವನು ಕರ್ಕೊಂಡು ಹೋಗಿದ್ದಾರೆ. ಆವಾಗ ಅವ್ನು ಭಾಳ ಖುಷಿ ಆಯ್ತು ಅವ್ರಿಗೆಲ್ಲ. ಆ ಬೆಂಕಿ ಬೆಟ್ಟಿಗೆ ತಂದು ಬಂದು ಕಿಂಜ ಡ್ರೈವರು ಪಾಪ ಭಾಳ ಖುಷಿ ಎಲ್ಲ ನೋಡಿ ಮಾಡಿ ಎಲ್ಲ ಕೇಳಿ ಎಲ್ಲ ಮಾಡಿದರು. ಆ ಸಾಯಂಕಾಲಕ್ಕೆ ಒಂದು ಹಾಡು ಟ್ಯೂನ್ ಮಾಡಿ ಸಾಯಂಕಾಲಕ್ಕೆ ರೆಡಿ ಮಾಡ್ಕೊಂಡಾರ. ನೀವು ಕಿಂಜಣ್ಣರೈ ಅವರದ್ದೇ ಅವ್ರ ಪದ್ಯ ಊದಿ ಬಿಡು ನೀ ಪಾಂಚಜನ್ಯ ಅಂತ ಹಾಡು. ಇವತ್ತಿಗೂ ಅವತ್ತು ಮಾಡಿ ಟ್ಯೂನ್ನ ಬದಲಾವಣೆ ಮಾಡೋಕ್ಕೆ ಇವತ್ತಿಗೂ ಆಗಿಲ್ಲ ನನಗೆ. ಅಷ್ಟು ಪರ್ಫೆಕ್ಟಾಗಿ ಬಂದು ಒಂದೇ ಸರಿ ಬಂದ್ಬಿಟ್ಟು ಕರೆಕ್ಟ್ ಹಾಡುಗಳು ಆಯಿತಾ. ಅವತ್ತು ಭಾಳ ಖುಷಿ ಆಯ್ತು ಅವ್ರಿಗೆ. ಈಗಲೂ ಭಾಳ ಚೆನ್ನಾಗಿ ಎಲ್ಲಿ ಹೋದರೂ ಅಕಸ್ಮಾತ್ ಬಂದ್ಬಿಟ್ರೆ ಆ ಊದಿ ಬಿಡು ಪಾಂಚಜನ್ಯ ಒಂಚೂರು ಹೇಳಿ ಅಂತ ಹೇಳ್ತಕ್ಕಂಥ ಜನಗಳಿದ್ದಾರೆ. ಅಷ್ಟು ನನ್ನಿಂದ ಅಷ್ಟು ಪ್ರಚಾರಕ್ಕೆ ಗೀತೆಗಳು ಊದಿ ಬಿಡು ಪಾಂಚಜನ್ಯವನ್ನು ಅದನ್ನು ನಾನು ಹಾಡಿದೆ. ಇದು ಯಾಕೆ ಹೇಳ್ತಿದ್ರೆ ಇಂಥ ಹಾಡುಗಳು ಆ ಟೈಮ್ನಲ್ಲೇ ನಾವು ಟ್ಯೂನ್ ಮಾಡಿ ಹಾಡಿರ್ತಕ್ಕಂಥ ಹಾಡುಗಳು. ಅದು ನಾಲ್ಕರಿಗಳನ್ನು ನಿಜನೇ ಬಿಡೋದು ಅಷ್ಟೇ. ಆ ಕೂಡಲೇ ಮಾಡಿರ್ತಕ್ಕಂಥದ್ದು ಸ್ಕೂಲ್ನಲ್ಲಿ ಯಾರೋ ಒಬ್ಬರು ಹುಡುಗ ತಂದುಕೊಟ್ಟ ಇದು ಹಾಡಿ ಅಂತ. ಅದನ್ನು ನೋಡಿ ಆ ತಕ್ಷಣ ಟ್ಯೂನ್ ಮಾಡಿ ಹಾಡಿರ್ತಕ್ಕಂಥದ್ದು ಹಾಡುಗಳು. ಇವೆಲ್ಲ ಹೇಗೆ ಬಂತು ನಮಗೆ ಅಂತ ಹೇಳಿದ್ರೆ ಅದು ಅನುಭವದಿಂದ, ತಂದೇನು ಇಲ್ಲದೆ ಅನುಭವದಿಂದ ಬಂತು. ಮತ್ತು ಗುರು ಅನುಗ್ರಹದಿಂದ ಬಂತು. ಗುರು ಅನುಗ್ರಹ ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಗುರು ಅನುಗ್ರಹ ಭಾಳ ಮೊದಲಿಂದ ಹೇಳ್ಬೋದು. 2-3 ಇನ್ಸ್ಟೆನ್ಸ್ಗಳು ಹೇಳ್ತೀನಿ. ಪ್ರಾರಂಭದಲ್ಲೇ ನನಗಾಗಿದ್ದು ಒಬ್ಬರು ಬಾಳೆಹೊನ್ನೂರು ಮಠ, ಲಿಂಗಾಯತದ್ದು ಒಂದು ಮಠ ಭಾಳ ಪ್ರಸಿದ್ಧಿ. ಅದಕ್ಕೆ ಭಾಳ ಈಗಿನವರೆಲ್ಲ ಅದ್ರ ಹಿಂದಿನವರು ಭಾಳ ಅವ್ರ ಹೆಸರು ನನಗೆಲ್ಲ ನೆನಪಾಗಲ್ಲ. ಅವರು ಹುಚ್ಚುಕಟ್ಟೆಗೆ ಬಂದಿದ್ದರು. ಅವಾಗ ನಾವು ಭಾಳ ಚಿಕ್ಕವನು, ಅದೇ 14-15 ವರ್ಷದ ಒಳಗಿದ್ದು. ಆ ಸಮಯದಲ್ಲಿ ಒಂದು ಸಣ್ಣಕ್ಕೊಂದು ಹೋಟ್ಲು ಮಾಡ್ಕೊಂಡಿದ್ದೆ ನಾನು ಕೂಡ, ಹುಚ್ಚುಕಟ್ಟೆ. ನಮ್ಮ ತಂದೆಯವರು ಈ ಥರ ಬಂದು ಚೂರು ಕರೆಕ್ಟ್. ಆವಾಗ ಆ ಸ್ವಾಮಿಗಳು ಬಂದವರಿಗೆ ನಮ್ಗೆ ಅವ್ರು ಯಾರೋ ನನ್ನ ಸ್ನೇಹಿತರು ರುದ್ರಪ್ಪ ಅಂತ ಅವ್ರು ಕರ್ಕೊಂಡೋದ್ರು ನಮಗೆ ಸ್ವಾಮಿಗಳ ಎದುರಿಗೆ ನಮಸ್ಕಾರ ಮಾಡಲ್ಲ ಹಾಡಿ ಒಂದಷ್ಟು ಹಾಡು ಹೇಳಬೇಕು. ನಾವು ಒಂದಷ್ಟು ವಚನಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಅದನ್ನು ಹೇಳಬೇಕು. ಅವರು ಭಾಳ ದೊಡ್ಡ ಭಾಳ ಅನುಗ್ರಹ ಅಂಥ ಸ್ವಾಮಿಗಳವರು. ಮುಕ್ತಿ ಮಂದಿರ ಅಂತ ಅಲ್ಲೆಲ್ಲೋ ಇದ್ರು ಕೊನೆಯವರು. ಆವಾಗ ಹಾಡ್ದೆ. ಆವಾಗ ಹಾಡು ಮಾಡಿಬಿಟ್ಟು ಅವ್ರು ರುದ್ರಪ್ಪನವ್ರ ಊರುಗಳ ಪ್ರಚಾರ ನನಗೆ. ಅವ್ರು ರುದ್ರಪ್ಪ ನಮ್ಗೆ ಕರ್ಕೊಂಡೋಗಿದ್ರು. ಅವ್ರಿಗೆ ರಾಘು ಅನುಗ್ರಹ ಆಶೀರ್ವಾದ ಮಾಡಿ ಆಶೀರ್ವಾದನೂ 10 ರೂಪಾಯಿನೂ ಕೊಟ್ಟರು ಅಂತ. 10 ರೂಪಾಯಿ ಕೊಟ್ಟರು. ಅವಾಗ ಭಾಳ ದೊಡ್ಡ ಅಮೌಂಟ್. ಏನು 10 ರೂಪಾಯಿ ಅದು ಅವರು ಏನು ಮಾಡಿದ್ರು ಅಂದರೆ ಪೂರ್ಣ ಅನುಗ್ರಹ ಮಾಡಿ ಕರೆದ್ಬಿಟ್ಟು ನನಗೆ ತುಂಬ ಒಳ್ಳೆಯದೇ ಭವಿಷ್ಯ ಇದೆ ನಿಮಗೆ, ನಿನಗೆ ಈ ಇದರಲ್ಲಿ ಮುಂದುವರಿಯೋಕ್ಕೆ ನಮ್ಮಿಂದ ಸಹಕಾರ ಏನಾರು ಆಗೋದಿದ್ದರೆ ನಾವು ಮಾಡ್ತೀವಿ. ಕರೆಕ್ಟ್. ಏನು ಸಾಕಾಗಬೇಕು, ಎಲ್ಲಿ ಕಲಿಯೋಬೇಕು, ಎಲ್ಲಿ ಹೋಗ್ಬೇಕು, ಅಲ್ಲಿ ನಿಮಗೇನು ಅನುಕೂಲ ಆಗಬೇಕು. ಯಾವುದೇ ರೀತಿ ಅನುಕೂಲ ವಸತಿಗೋ ಇದಕ್ಕೆ ಯಾರು ಏನು ಬೇಕಾದ್ರು ಕರೆಕ್ಟ್ ಅದನ್ನು ನಾವು ಮಾಡ್ತೀವಿ. ಅದು ಕಾರ್ಯಕರ್ತರು ಕರೆದು ನೋಡಿ ಹಂಗಿದ್ದೇನೆ ಇದ್ದರೆ ನೀವನ್ನ ಇವ್ರ ನಮ್ಮ ಮುಖಾಂತರ ನಾವು ಇವರಿಗೆ ಸಹಕಾರ ಕೊಡ್ತೀವಿ. ಆಮೇಲೆ ನಾವು ಮುಂದಕ್ಕೆ ಹೋಗಿಲ್ಲ ಅವರು. ಕರೆಕ್ಟ್. ಆದರೆ ಅವ್ರು ಮಾಡಿ ಅನುಗ್ರಹ ಆಶೀರ್ವಾದ ಉಂಟಲ್ಲ, ಅದು ನಾನು ಕಾಪಾಡ್ಕೋಬೇಕು. ಒಂದು ಎರಡನೇ ಸಂದರ್ಭ ಹೇಗೆ ಅಂದರೆ ಈ ಸೋದೆ ವಿಶ್ವೋತ್ತರ ತೀರ್ಥರು ಅಂತ ಸೋದೆ ಮಠ. ಕರೆಕ್ಟ್. ಈಗಿದಲ್ಲ ಅವ್ರು ಹಿಂದಿನವರು. ಅವರಿಗೆ ಒಂದು ಕೋಟೇಶ್ವರ ಮಾಗಣೆ ಅಂತ ಗೊತ್ತು. ಕೋಟೇಶ್ವರ. ಆ ಕೋಟೇಶ್ವರದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು ಸೋದೆ ಅವರಿಗೆ. ಹೇಗೆ ಅಂದರೆ ಅವ್ರಿಗೊಂದು ಕಂಠಾಭಿಷೇಕ ಇದೆ ಅಂತ ಒಂದು ವಿಶೇಷವಾದ ಕಾರ್ಯಕ್ರಮ. ಆ ಕೋಟೇಶ್ವರ ಮಾಗಣಿಯವರೆಲ್ಲ ನಂಗೆ ಭಾಳ ಬೇಕು. ಅವರಿಗೆ ನಾಗರಾಜ ಧನ್ಯ ಅಂತ ಇಲ್ಲೇ ಇದ್ದಾರೆ. ಕರೆಕ್ಟ್. ವಾದರಾಜ ಕ್ಯಾಂಟೀನ್ ಇದೆ ಅವ್ರದ್ದು. ಮತ್ತು ವಾದರಾಜರದ್ದೇ ಒಂದು ಕೃತಿಗಳನ್ನು ನನ್ನಿಂದ ಅದರ ಉಂಟು. ನಮ್ಮ ಭಾವ ಕರೆಕ್ಟ್. ವಾದರಾಜರ ರಚನೆ ಕ್ಯಾಸೆಟ್ಟು ಹೈಗ್ರೀವ ನಮನ ಅಂತ ಕ್ಯಾಸೆಟ್ ಇದ್ರು. ಅದನ್ನು ಅದೇ ನಮ್ಮ ಭಾವಚಿರಿದೆ.
ಅದನ್ನೆಲ್ಲ ಅವರೇ ಮಾಡಿಸ್ತಿರೋರು ನಗರದನ್ನೇ. ಅವರು ಕರೆದ್ಬಿಟ್ಟು ಅಲ್ಲಿಗೊಂದು ಕಾರ್ಯಕ್ರಮ ಏನು ಅಂದರೆ ಆ ಕಾರ್ಯಕ್ರಮದಲ್ಲಿ ನನ್ನಿಂದ ಒಂದು ಸ್ವಾಗತ ಗೀತೆ ಹಾಡಬೇಕು ಆ ಕಾರ್ಯಕ್ರಮದಲ್ಲಿ. ಆಯಿತು, ಸ್ವಾಗತ ಗೀತೆಗೆ ಅಂತ ನಾವು ಎಲ್ಲ ರೆಡಿ ಮಾಡ್ಕೊಂಡೆಲ್ಲ ಅವ್ರ ಕಣ್ಣು ಬೇರೆ ಸ್ವಲ್ಪ ಕಾಣ್ತಾ ಇಲ್ಲ, ಕ್ಯಾಟ್ರಾಕ್ಟ್ ಆಗಿ ಬಾಳ್ತದೆ, ದೊಡ್ಡ ದೊಡ್ಡ ಕೆಳ ಬರ್ಕೊಂಡು ಮಾಡಿ ಅಂತ ಮಾಡಿ ಒಂದು ಹಾಡು ಅದೆಲ್ಲ ನಾನೇ ರೆಡಿ ಮಾಡ್ಕೊಂಡು ಬರೆದಿದ್ದು ನಾನೇ ಕರೆಕ್ಟ್ ಎಲ್ಲ ಮಾಡ್ತಾರೆ ರೆಡಿ ಮಾಡ್ಕೊಂಡು ಹೋದೆ. ಹೋಗ್ಬೇಕಾಗಿದೆ ನನಗೆ ಒಂದು 2 ದಿವಸದ ಮುಂಚೆಯಿಂದ ಒಂದು ಎದೆ ನೋವು ಶುರು ಆಗ್ಬಿಟ್ಟಿದೆ. ಭಾರಿ ನಾವು ಸೀದಾ ಆಸ್ಪತ್ರೆಗೆ ಹೋಗ್ಬೇಕು, ಅಷ್ಟು ಎದೆ ಸಣ್ಣ ಪುಟ್ಟನಲ್ಲ, ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು. ಆದರೆ ಈಗ ಬರ್ತೀನಿ ಅಂತ ಹೇಳಿದ್ದುಂಟು ನನಗೆ, ಕರೆಕ್ಟ್. ಅದನ್ನೇ ಒಂದು ಗುರಿ ಇಟ್ಕೊಂಡು ಬಸ್ನಲ್ಲಿ ಹೋಗಿದ್ದೀನಿ ನಾನು ಕೋಟೇಶ್ವರಕ್ಕೆ. ಹಿಂದಿನ ದಿವಸನೇ ಹೋಗಿ ಅಲ್ಲಿ ಯಾರ್ದೋ ಮನೇಲಿ ಉಳ್ಕೊಂಡು ಇಡೀ ರಾತ್ರಿ ನಿದ್ದೆ ಮಾಡಲ್ಲ, ಎದೇನೋ ನಿದ್ದೆ ಮಾಡಿಲ್ಲ. ಆಯಿತಾ, ಮಾರು ದಿವಸ ಬೆಳಗ್ಗೆ ಎಲ್ಲ ಅದು ಯಾರ್ದೋ ಅಲ್ಲಿ ಪ್ರೋಗ್ರಾಮ್ ಆಗೋ ಪಕ್ಕದಾಗೆ ಒಂದು ಮನೆ ಇತ್ತು, ಅಲ್ಲೇ ಹೋಗಿ ಸುಮ್ಮನೆ ಮಲ್ಕೊಂಬಿಟ್ಟಿದ್ವಿ ನಾವು. ಪ್ರೋಗ್ರಾಮ್ ಶುರುವಾಗೋದು ಅಷ್ಟೊತ್ತಿಗೆ ಎಲ್ಲ ಮೆರವಣಿಗೆ ಅವ್ರದ್ದು ಎಲ್ಲ ಹೋಗಿ ಬೆಳಗ್ಗೆಯಿಂದ ಏನೋ ಕಾರ್ಯಕ್ರಮಗಳು ಎಲ್ಲ ಆಗಿ ಸಂಜೆ 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಬಂತು ಮೆರವಣಿಗೆ. ಬಂದು ಕಾರ್ಯಕ್ರಮ ಶುರು ಆಯಿತು. ಶುರು ಆವಾಗ ನನಗೆ ಅವಾಗ ತಡೆಲಾರದೆ ಎದೆ ನನ್ನೊಳಗೆ ಇದಾಯಿತು. ಕಾರ್ಯಕ್ರಮ ಯಾರು ಹೇಳಿ ಬಂದರು ಅಂತ ನಾನು ಹೆಂಗೆಂಗೋ ಮಾಡ್ಕೊಂಡ್ಬಂದು ಸ್ಟೇಜ್ನಲ್ಲಿ ಹತ್ಬಿಟ್ಟು ಎಲ್ಲ ಹಾಡು ಎಲ್ಲ ಆದಮೇಲೆ ನನಗೆ ಜಾಸ್ತಿ ಆಯಿತು. ಜಾಸ್ತಿಯಾಗಿ ಏನಾಯಿತು, ನಾನು ಅನ್ಕಾನ್ಷಿಯಸ್ ಆಗ್ಬಿಡು ಒಂದೇ ಸರಿ. ಆದರೂ ಅರ್ಧ ಎತ್ತರು ಅರ್ಧ ಇದು ಒಂದು ಏನು ಒಂಥರ ಕುಸಿದು ಬಿದ್ದಂಗೆ. ಕರೆಕ್ಟ್. ಆವಾಗ ತಕ್ಷಣ ಎಲ್ಲ ಮುಗಿದಿದೆ, ಹಾಡೆಲ್ಲ ಮುಗಿದೆ. ಎಲ್ಲ ಮುಗಿದ ಮೇಲೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಮಣಿಪಾಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಯಿತು. ನಮ್ಮ ಸ್ನೇಹಿತರೆಲ್ಲರೂ ಪಕ್ಕದಲ್ಲಿ ಕರ್ಕೊಂಡೋಗಿ ಅಂತ ಹೇಳಿದ್ದೆ ನಾನು, ಡಾಕ್ಟ್ರೊಬ್ರು ಛಾಯಾ ಅಂತೇಳಿ. ಅಲ್ಲಿಂದ ಅಲ್ಲಿಗೆ ಹೋಗೋದು ಅಂತ ಆಯಿತು. ಆವಾಗ ಆ ಗುರುಗಳು ಅವೆಲ್ಲ ಗಾಬರಿ ಆಗಿಬಿಟ್ರು. ಆಮೇಲೆ ಎಲ್ಲ ಕರ್ಬಿಟ್ಟು ಗಾಬರಿ ಆಗಿಬಿಡಿ ಅಂತ ತೊಂದರೆ ಇಲ್ಲ, ಅದು ಏನು ತೊಂದರೆ ಆಗಲ್ಲ, ನಮ್ಮ ಜೊತೆಗೆಲ್ಲ ಇರ್ತಾರೋ ಅವರು, ಏನೋ ಸಣ್ಣ ತೊಂದರೆ ಬರ್ತಾರೆ ಅಂತೇಳಿ ಮಂತ್ರಾಕ್ಷತೆ ಕೊಟ್ಟು ಅವರಿಗೆ ಕಾರ್ಯಕ್ರಮಗಳಿಗೆ ಇದೆಲ್ಲ ಅವ್ರ ತಲೆ ದಿವಸ ಇಡಬೇಕು, ಡಾಕ್ಟರ್ಸ್ ಹೇಳಬೇಕು. ಕರೆಕ್ಟ್. ಆಗಲ್ಲ ಅಂದರೆ ನಾನು ಕೊಟ್ಟಿದ್ದೀನಿ ಹೇಳಿದ್ದೀನಿ ಹೇಳಬೇಕು ಅವ್ರ ಕೊಟ್ಟು ಕೊಟ್ಟು ಕಳಿಸಿದ್ದಾರೆ. ಅಲ್ಲಿ ಏನಾಗಿದೆ ಅಂದರೆ ಈ ನಮ್ಮ ಛಾಯಾ ಡಾಕ್ಟ್ರು ಅವ್ರ ಮಗ ಅಲ್ಲಿ ಹೌಸ್ ಅವ್ರಿಗೆ ಫೋನ್ ಮಾಡಿ ಇಮ್ಮಿಡಿಯೇಟ್ ಇಂಟೆನ್ಸಿವ್ ಹೋಗ್ಬೇಕು. ಕರೆಕ್ಟ್. ICUಗೆ ರೆಡಿ ಮಾಡ್ಕೊಳ್ಬೇಕು. ನಾವು ಹೋಗೋದನ್ನೇ ಕಾಯ್ತಾ ಇದ್ದಾರೆ ಅವರು ಅಲ್ಲಿ ಆಸ್ಪತ್ರೆಗೆ. ಇಂಟೆನ್ಸಿವ್ ಸೇರಿಸಿದ್ರು ಅವರು. ಇವರಿಗೆಲ್ಲ ಗೊತ್ತಿಲ್ಲ. ಹೌದೌದು, ಯಾರಿಗೂ ಗೊತ್ತಿಲ್ಲ. ಇವರಿಗೆ ನಮ್ಮ ಅಳಿಂಗೆ ಹಂಗೆ ಫೋನ್ ಹಂಗೆ ಗೊತ್ತಿಲ್ಲ ಫೋನ್ ನೋಡೋದಕ್ಕೆ ಅವರು ಮಾಡಿ. ಇವರೆಲ್ಲ ಭಾರತ ಬೆಳಗ್ಗೆ ಹೋಗಿದ್ದಾರೆ. ಕರೆಕ್ಟ್. ಬಂದರೆ ನಮ್ಮನ್ನು ನೋಡೋಂಗಿಲ್ಲ, ಇಂಟೆನ್ಸ್ ಒಳಗೆ. ಮತ್ತು ನಮಗೆ ಈಗ ಇದು ಕರೆಕ್ಟ್ ಕೋಮಾರೆಲ್ಲ ಇದೆ. ನಾನು ಏನು ತೊಂದರೆ ಇದೆ, ಎಚ್ಚರ ಆಗಲಿಲ್ಲ ಅವರಿಗೆ. ಆಮೇಲೆ ಎಚ್ಚರ ಆಗೋಲ್ಲವರೆಗೂ ನೀವೇನು ಟ್ರೀಟ್ಮೆಂಟು ಇಲ್ಲ, ಏನು ಮಾಡ್ತೀರಿ ಅಲ್ವಾ? ಕರೆಕ್ಟ್. ಎಚ್ಚರ ಆಗೋರಿಗೆ ಏನು ಟ್ರೀಟ್ಮೆಂಟ್ ಕೊಡೋಂಗಿಲ್ಲ, ನೋಡ್ಕೊಂತಾರಟ್ಟೆ. ಇದಕ್ಕೆಲ್ಲ ಕೊಟ್ಟು ಕರೆಕ್ಟ್ ಮಾಡಿ ನೋಡ್ಕೊಂತಾರಟ್ಟೆ. ಆಕ್ಸಿಜನು ಇದೆಲ್ಲ ಕೊಟ್ಟು ಮಾಡ್ಕೊಂಡು ನೋಡ್ಕೊತಾರೆ. ಅವರಿಗೂ ಧೈರ್ಯ ಇಲ್ಲ ಡಾಕ್ಟ್ರಿಗೆ. ಕರೆಕ್ಟ್. ಎಚ್ಚರ ಆದ್ಮೇಲೆ ಹೌದು, ಕರೆಕ್ಟ್. ಏನಾದರೂ ಹೇಳೋದು ಯಾವಾಗ ತಾನೆ. ಹೌದು. 5 ದಿವಸ ಮೇಲೆ ಎಚ್ಚರ ಆಯಿತು. ಇವರೆಲ್ಲ ದಿವಸ ಬೈದವರು ಕಾಯೋದಷ್ಟೇ, ಎದುರುಗಡೆ ಕೂತ್ಕೊಂಡು ಕಾಯೋದಷ್ಟೇ ಅವ್ರಿಗೆಲ್ಲ ಮುಂದವರಿಗೆಲ್ಲ. ಆಗ ಅದಕ್ಕೆ ಗುರು ಅನುಗ್ರಹ ಅಂತ ಹೇಳಿದ್ರು. ಕರೆಕ್ಟ್. ಆವಾಗ ಅದೆಲ್ಲ ಆರಂಭ ಆಯಿತು. ಬಂದು ನಮಗೆಲ್ಲ ಹಾಡೋದು ಗಿಡೋದು ಎಲ್ಲ ನಿಂತು ಹೋಯ್ತು, ಎಂತೂ ಇಲ್ಲ. ಆವಾಗ
1 ವರ್ಷದ ಮೇಲೆ ಒಂದು ಆಕಾಶವಾಣಿದ ಒಂದು ಕಾರ್ಯಕ್ರಮ ನಮ್ಗೆ ಹಾಕ್ಕೊಟ್ರು. ನಾನು ಅವಾಗ ಹೇಳಿದೆ, ನಾವು ಅಲ್ಲಿ ಹೋಗಿ ಇಲ್ಲಿ ಯಾವ ನಿಲ್ಲಿಸಿದ್ದು ಅವ್ರು ಎದುರಿಗೆ ಯಾಕೆ ನಿಲ್ಲಿಸಿದ್ರು. ಈಗ ಮತ್ತು ಹಾಡಬೇಕಾದ್ರೆ ಅವ್ರ ಎದುರಿಗೆ ಆಡಿ ನಾನು ಮತ್ತೆ ಅಲ್ಲಿ ಹೋಗಿ ಕರೆಕ್ಟ್. ಅಲ್ಲೇ ಪ್ರಾರಂಭ ಮಾಡೋ ಅಂತೇಳಿ ಕರ್ಕೊಂಡೋದೆ ಆ ಮಠಕ್ಕೆ, ಸೋದೆ ಮಠಕ್ಕೆ. ಕರೆಕ್ಟ್, ಸೋದೆ ಮಠಕ್ಕೆ. ಕೊನೆಗೆ ಆಶೀರ್ವಾದ ಮಾಡಿ, ಏನು ತೊಂದರೆ ಇಲ್ಲ ನಮಗೆ, ಮುಂದೆ ತುಂಬ ಒಳ್ಳೆ ಭವಿಷ್ಯ ಇದೆ, ಏನು ತೊಂದರೆ, ಹಾಡೋದು. ಮತ್ತು ಅವ್ರ ಎದುರಿಗೆ ಹಾಡಿ ಅವ್ರು ಆಶೀರ್ವಾದ ಮಾಡಿ ಕಳಿಸಿದ್ರು. ಅದ್ರ ಮೇಲೆ ಬೇಕಾದ ಈಗ ಸರಿ ಪ್ರಶಸ್ತಿ ಬರೀತು ಇದು ಅಂತ ಕೇಳಿದ್ರೆ ಈಗ ಆವಾಗಿರೋ ವಾಯ್ಸ್ಗಿಂತ ಇವಾಗ ಚೆನ್ನಾಗಿದೆ ಹೇಳೋದು. ಈಗ 82ನೇ ವರ್ಷ ನಾನು ಹಾಡ್ತೇನೆ ಅಂತ ಹೇಳಿ ಕೆಲವರು ಇದು ಧ್ವನಿ ನಡ್ಕ ಶುರುವಾಗಿರುತ್ತೆ, ಯಾವುದೂ ಇರಲ್ಲ, ಮರವು ಶುರುವಾಗಿರುತ್ತೆ, ಯಾವುದೂ ಇರಲ್ಲ. ಅಂಥದಕ್ಕೆಲ್ಲ ಏನು ಕಾರಣ ಏನು? ಅನುಗ್ರಹಣೆ, ಗುರು ಅನುಗ್ರಹ, ಅವರ ಅನುಗ್ರಹಣೆ ಕಾರಣ. ಇಷ್ಟು ಜೊತೆಗೆ ಶೃಂಗೇರಿ ಸ್ವಾಮಿಗಳು, ಹೌದು, ಹೇಳಲೇಬೇಕಾಗುತ್ತೆ. ಶೃಂಗೇರಿ ಸ್ವಾಮಿಗಳು ಸಾಗರಕ್ಕೆ ಹೋಗೋರು. ಈಗ ಒಂದು ಅದು 10 ವರ್ಷ ಆಗ್ತಾ ಬರ್ತಾನೆ, ಒಂದು 8 ವರ್ಷ 10 ವರ್ಷ ಸಾಗರಕ್ಕೆ ಹೋಗೋರು. ಹೋಗ್ಬೇಕಾದ್ರೆ ದಾರಿಯಲ್ಲಿ ನಮ್ಮ ಸ್ನೇಹಿತರು ಬೀರೂರು ಮಂಜಣ್ಣ ಅಂತ, ಅವರು ಸ್ವಾಮಿಗಳ ಹೆಸರಿದ್ದಾರೆ. ಅವರು ಫೋನ್ ಮಾಡಿ, ಹಿಂಗೆ ನಾವು ಬರ್ತಾ ಇದ್ದೀವಿ, ನಿಮ್ಮ ಮನೆ ಎದುರುಗಡೆ ಇದ್ದರೆ ನಾವು 1 ಗಳಿಗೆ ನಿಲ್ಲಿಸ್ತಾ ಹೇಳ್ತೀವಿ, ನಿಮ್ಗೆ ಗುರುಗಳು ದರ್ಶನ ಮಾಡ್ಕೊಳ್ಳೋ ವ್ಯವಸ್ಥೆ ಮಾಡ್ತಿದ್ದ. ಕರೆಕ್ಟ್, ಎದುರಿಗಿರ್ಬೇಕು ಅಂತ. ಆಯ್ತು, ನಾವೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಕಾಯ್ತಾ ಬರ್ತೀವಿ. ಸುಮಾರು 5 ಗಂಟೆ ಅಷ್ಟೊತ್ತಿಗೆ ಬಂತು ಕಾರು. ಸಾಯಂಕಾಲ ಸಂಕಟ ಚತುರ್ಥಿ ದಿವಸ ಕಾರ್ ಬಂದು ನಿಲ್ಲುತ್ತಾರೆ. ನಾವೆಲ್ಲ ಎದುರುಗಡೆ ಇದ್ದಾರೆ, ಇವರು ಇದ್ದು ತಟ್ಟೆ ಗಿಟ್ಟೆ ಇದೆಲ್ಲ ಹಾಕ್ಕೊಂಡು ಮಾಡ್ಕೊಂಡು ಕಾಯ್ತಾ ಇದ್ದೀವಿ. ನಿಂತು ಕೂಡಲೇ ಗುರುಗಳು ಕಾರು ಬಾಗಿಲು ತೆಗೆದ್ರು. ಹಿಂಗೆ ತೆಗೆದುಕೊಂಡೆ ನಾವು ನಮಸ್ಕಾರ ಮತ್ತೆ ಅವ್ರಿಗೆ ತಡ ಇಡ ಮಾಡೋಂಗಿಲ್ಲ, ಮುಂದೆ ಹೋಗೋರು. ಹೌದು, ಅದೇ ನಾವಿಬ್ಬರು ಹಿಡ್ಕೊಂಡು ಹೋಗಿ ಬಾಗಿಲು ಇದು ಮಾಡೋಕ್ಕೆ ನೋಡಿದ್ವಿ. ಅವರಿಗೆ ಇದು ಮಾಡೋಕ್ಕೆ ತಡೆಯಿದ್ರು. ನಾನು ಸ್ವಲ್ಪ ಇಳಿತೀನಿ ಅಂದರು. ಇಳಿತೀನಿ ಅಂದ್ಕೊಂಡು ಈಗಳು ಇದ್ದಳು, ಇಳಿತೀನಿ ಅಂತ ಮನೆಗೆ ಬರ್ತಾರೆ ಅಂತೇಳು. ಕರೆಕ್ಟ್. ನಮ್ಮ ಮನೆ ಮನೆ ಹೋಗ್ತಾರೆ ಅವರು, ನಮ್ಮ ಮನೆಗೆ ಹೆಂಗೆ ಬಗ್ಗೆ ಯಾರವರೆಗೂ ಹೋಗಲ್ಲ ಅವರು ಅಂತ ಹೇಳಿದಾರೆ. ಇಳಿದು ಎಲ್ಲ ಹಿಂಗೆ ಬರೋದು ಎಲ್ಲ ಮಾಡಿ ಮನೆ ಕಡೆ ನೋಡಿದ್ರು. ಮನೆ ಬಾಗಿಲೆಲ್ಲ ತೆಗೆದಿಟ್ಟು ಬರೀದ್ರು. ಅವೆಲ್ಲ ಕರೆಕ್ಟ್. ಇವ್ರು ಸ್ವಲ್ಪ ನೀರು ಹಾಕಿ ರಂಗೋಲಿ ಇದೆಲ್ಲ ಹಾಕಿಟ್ಟಿದ್ರು ಎಲ್ಲ ಹಿಂಗೆ ನೋಡಿದ್ರು. ಸೀದಾ ನಮ್ಮ ಮನೆ ಒಳಗೆ ಬಂದು ಹೌದು, ಎಲ್ರಿಗೂ ಆಶ್ಚರ್ಯ, ಯಾರು ಹೋಗಲ್ಲ. ಹೋಗಲ್ಲ. ನಮಗಾಡ್ಬಿಡಿ ಇವಳು ಶಾಲು ಇವು ತಗೊಂಡು ಓಡಾಡ್ದು ಎಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿ ಕೂರಾಗ ಅವ್ರಿಗೆ ಗಡಿಬಿಡಿ ಮಾಡಬೇಡಿ, ಏನಿಲ್ಲ, ನಾನು ಕೂರಲ್ಲ, ಒಂದು 5 ನಿಮಿಷ ನಿಂತ್ಕೊಳ್ತೀನಿ. ಆಯಿತು. ಕೊನೆಗೆ ನಾವೆಲ್ಲ ಅವ್ರಿಗೆ ಕೊಡ್ಬೇಕು, ಕಾಡಿಕೆ ಗಿಡಕೆ ಇದೆಲ್ಲ ಕೊಟ್ಟು ಆ ಪಕ್ಕದಾಗೆ ಅವರು ಆ ಪಾದಕ ಹಿಡ್ಕೊಂಡು ನಿಂತ್ಕೊಂಡಿದ್ದು. ಕರೆಕ್ಟ್. ಆ ಪಾದಕೆ ಹಿಂಗೆ ನಮಸ್ಕಾರ ಮಾಡೋದು ಕೊಡುವ ನೋಡ್ರು. ಆ ಪಾದಕೆ ಕೈ ಕೊಡಲ್ಲ, ಏನು ಮಾಡ್ಬೇಕು ನಾವು ಗೊತ್ತಿಲ್ಲ. ಆ ಪಾದಕದಾಗ ಏನು ಹೇಳ್ಬೇಕು ನಾವು, ಏನು ತೆಗೆದು ತಲೆಗೆಲ್ಲ ಇಟ್ಕೊಂಡು ಮತ್ತು ಇವಳು ತಲೆಗೆ ಮುಟ್ತದೆ. ಮತ್ತು ಅವ್ರು ಪ್ಲೇಟ್ ಕೊಟ್ಟೆ ನಮಸ್ಕಾರ. ಆಮೇಲೆ ಎಲ್ಲ ನಮಸ್ಕಾರ ಮಾಡಿದ್ವಿ. ಮಾಡಿ ಎಲ್ಲ ಅಡ್ಡು ಬಿದ್ದಿದ್ದೀನಿ, ಹಂಗೆ ಉದ್ದಕ್ಕೆ ಬಿದ್ದಿದ್ದೀನಿ. ಇವಳು ಎಲ್ಲ ಇದ್ದಾರೆ. ಅವರು ಒಂಥರ ಒಳ್ಳೆ ವಾಯ್ಸು, ನಿಮಗೆ ಇವತ್ತು ಆ ಶಾರದಾಂಬೆಯ ಅನುಗ್ರಹ ಆಗಿದೆ. ನಾನು ಹೇಳ್ತೀನಿ. ಕರೆಕ್ಟ್. ನಾನು ಯಾಕೆ ಬಂದೆ ಇಲ್ಲಿ? ಪ್ರೇರಣೆ ಆಗಿದೆ. ಇದಕ್ಕಿಂತ ಇನ್ಯಾವ ಬೇಕು? ಹಾಗೆ ಅಂದರೆ ಇದು 3 ಗುರುಗಳ ಅನುಗ್ರಹದ ವಿಚಾರಕ್ಕೆ ಇದು 3 ಇನ್ಸಿಡೆಂಟ್ಸ್ ಹೇಳಿದ್ರೆ. ಮತ್ತೆಲ್ಲ ರಾಮಚಂದ್ರ ಮಠದವರು ಹೊಟ್ಟೆ ಇವೆಲ್ಲ ಗುರುಗಳು ನಮಗೆ
ತುಂಬ ಈಗಲೂ ಕೂಡ Correct. ಆಯ್ತಾ ಅವರ ಅದು ಎಲ್ಲವೂ ಆಯ್ತಾ? ಈಗ ನೋಡಿ ಸರ್, ಈ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಈಗಿನ ಒಂದು ಭವಿಷ್ಯದ ಬಗ್ಗೆ ಅಂದ್ರೆ ಇನ್ನು ಮುಂದಕ್ಕೆ ಇದು ಯಾವ ರೀತಿ ಬೆಳೆಯುವುದು, ಇನ್ನು ಭವಿಷ್ಯ ಉಜ್ವಲ ಆದೀತ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಏನು ಇಲ್ಲದ ಕಾಲದಲ್ಲಿ ಇರುವಂಥ ವಾತಾವರಣ ಈಗಿಲ್ಲ. ಕರೆಕ್ಟ್. ಆಮೇಲೆ ಅಭಿರುಚಿ ಅಂತ ಹೇಳ್ತಕ್ಕಂಥದ್ದಿದೆ ಪ್ರತಿಯೊಬ್ಬರಿಗೂ. ಕರೆಕ್ಟ್. ಕಲಿಬೇಕು ಅಂತ ಹೇಳ್ತಕ್ಕಂಥದ್ದಿದೆ. ಆಮೇಲೆ ಅನೇಕ ಸಂಘ ಸಂಸ್ಥೆಗಳು, ಆಮೇಲೆ ಟಿ ವಿ ಮಾಧ್ಯಮ. ಕರೆಕ್ಟ್. ಈ ಟಿ ವಿ ಮಾಧ್ಯಮ ಭಾಳ ಕೆಲಸ ಮಾಡುತ್ತೆ. ಈಗ ಬೇರೆ ಎಲ್ಲ ಮಾಧ್ಯಮಗಳು ಮಾಡೋಕ್ಕಿಂತ ಟಿ ವಿ ಒಬ್ಬ ಹಾಡು ನೋಡ್ರಿ ನಮ್ಗಿಂತ ಬೆಲೆ ಯಾರಿಗೆ ಬರುತ್ತೆ ಅಂದರೆ ಅವ್ರು ಟಿ ವಿಲಿ ಹೋಗಿ ಒಂದು ಹಾಡ್ಬಿಟ್ರೆ ಅವ್ರಿಗೆ ಬೆಲೆ ಜಾಸ್ತಿ. ಕರೆಕ್ಟ್. ಹೌದು ಹೌದು. ಯಾರು ಟಿ ವಿಲಿ ಹಾಡಿದ ನೀವು ಟಿ ವಿಲಿ ಬಂದಿದ್ದೀನಿ ಅದೊಂದು ದೊಡ್ಡದು ಆಯಿತಾ. ಅಂಥ ಮಾಧ್ಯಮಗಳ ಒಂದು ಸಹಕಾರ ಉಂಟು ಈಗ. ಕರೆಕ್ಟ್. ಆದ್ದರಿಂದ ಈ ಬಹುಶಃ ಇದು ಕಡಿಮೆ ಆಗಲ್ಲ. ಯಾರು ಒಬ್ಬರು ಪುಣ್ಯಾತ್ಮರು ಹೀಗೆ ಮಧ್ಯ ಬಂದು ಅದಕ್ಕೆ ಕೆಲಸ ಮಾಡ್ತಾರೆ, ಏನೋ ಆಗುತ್ತೆ, ಅಭಿರುಚಿ ಇರುತ್ತೆ. ಈ ಪ್ರೇಕ್ಷಕರ ಅಭಿರುಚಿಯ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಹಿಂದೆ ಪ್ರೇಕ್ಷಕರ ಅಭಿರುಚಿ ಹೇಗಿತ್ತು, ಈಗ ಯಾವ ರೀತಿ ಇದೆ? ಪ್ರೇಕ್ಷಕರ ಅಭಿರುಚಿಯಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅಂದ್ರೆ ಕೆಟ್ಟದಾಗಿದೆ ಅಥವಾ ಇನ್ನಷ್ಟು ಒಳ್ಳೇದಾಗಿದೆಯಾ? ಏನು ಹೇಳ್ತೀರಿ ಇದ್ರ ಬಗ್ಗೆ? ಈಗ ನಾವು ಏನು ಕೊಡ್ತೀವಿ ಅದನ್ನು ಜನಗಳು ತಗೋತಾರೆ. ಕರೆಕ್ಟ್. ಪ್ರೇಕ್ಷಕರನ್ನ ನಾವೇನು ದೂರಾಗಿಲ್ಲ. ಕರೆಕ್ಟ್ ಕರೆಕ್ಟ್. ನಾವು ಒಳ್ಳೇದು ಕೊಟ್ರೆ ಅವ್ರು ಒಳ್ಳೇದೇ ತಗೊಂಡ್ರೆ, ನಾವು ಏನೋ ಬ್ಯಾಡದು ಕೊಡೋದು, ಈಗ ಎರಡೂ ನಡೀತಾ ಇದೆ. ಹೌದು, ಬ್ಯಾಡದಿದ್ದನ್ನು ಕೊಟ್ಟರು ಅವರು ತಗೊಳ್ತಾರೆ. ಎರಡೂ ನಡೀತಾ ಇದೆ. ಅಂದ್ರೆ ಮೂಲವಾಗಿ ಕಲಾವಿದರದ್ದೇ ಜವಾಬ್ದಾರಿ ಅಂತ ನೀವು ಹೇಳುದು. ಅದು ಕಲಾವಿದ ಜವಾಬ್ದಾರಿ ಉಂಟು. ಈಗ ಪ್ರೇಕ್ಷಕರು ಯಾವ್ದು ಕೊಟ್ಟರು ತಗೊಳ್ತಾರೆ, ಮಾಡ್ತಾರೆ. ಈಗ ನಾವೀಗ ಈ ಕ್ಯಾಸೆಟ್ಗಳೇ ಕಾಣುತ್ತೆ ನಿಮಗೆ. ಕೆಲವು ಕ್ಯಾಸೆಟ್ಗಳು ಹಾಡು ನಮಗೆ ಒರಿಜಿನಲಿ ನಾವು ಅದನ್ನು ಮೊದಲಿಂದ ಬೆಳವಣಿಗೆ ಬಂದವರಿಗೆ ಅದರಲ್ಲಿ ಒಂದೇ ಒಂದು ಹಾಡು ಕೇಳೋಕೆ ನಮ್ಗೆ ಇಷ್ಟ. ಹೌದು, ಕರೆಕ್ಟ್. ಅದು ಅದನ್ನು ಭಾಳ ಇಷ್ಟಪಟ್ಟು ಕಾಕೊಂಡು ಏನು ಕೇಳಿ ಕುಣಿಯೋದೇನು ಮಾಡಿ ಎಲ್ಲ ಮಾಡ್ತಿರ್ತಾರೆ. ಕರೆಕ್ಟ್. ಹೌದು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಳ್ಳೆಯ ಅಭಿರುಚಿಗಳನ್ನು ನಾವೇ ಕೊಡಬೇಕು. ಅಂದರೆ ಒಳ್ಳೆಯ ಅಭಿರುಚಿಯನ್ನು ಬೆಳೆಸುವ ಜವಾಬ್ದಾರಿ ಕಲಾವಿದರದ್ದೇ ಆಗಿದೆ. ಕಲಾವಿದರದ್ದೇ. ಈ ಎಲ್ಲ ನೀವು ಇಷ್ಟು ವರ್ಷ 82 ವರ್ಷ ಈಗ ನಿಮಗೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಹೆಸರು ಮಾಡಿದ್ದೀರಿ. ಬಹಳಷ್ಟು ಪ್ರಶಸ್ತಿ, ಸಮ್ಮಾನಗಳು. 75ನೇ ವರ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ನಿಮ್ಮ ಊರಿನಲ್ಲಿ ಒಂದು ಸನ್ಮಾನ ಎಲ್ಲ ನಡೀತೆ. ಇದು ಎಲ್ಲದಕ್ಕೆ ನಿಮ್ಮ ಕುಟುಂಬದ ಸಹಕಾರ ಯಾವ ರೀತಿ ಸರ್? ಕುಟುಂಬ ಸಹಕಾರ ಅಂದರೆ ಸಹಕಾರ ಕೊಡದೆ ನಮಗೆ ಆಗ್ತಾನೆ ಇದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆಯಿತಾ. ನಾವೆಲ್ಲೋದಕ್ಕೆ ನಾವಾಗ ಒಂದು ಕಾಲದಲ್ಲಿ ನಾನು ಹೊರಟುಬಿಟ್ಟೆ ಅಂದರೆ ತಿಂಗಳಿಗಟ್ಟಲೆ ಮನೆಗೆ ಬರಾಟಿಲ್ಲ. ಮನೇಲಿ ಏನಿದೆಯೋ ಬಿಟ್ಟು ಹೋಗಿದೆಯೋ ನಮಗೆ ಜವಾಬ್ದಾರಿ. ಹಣ, ಐಶ್ವರ್ಯ, ಇದು ಸಂಪತ್ತು ಇದ್ದರೆ ಮನೆಯಲ್ಲಿ ನಡ್ಸ್ಕೊಂಡು ಹೋಗೋದು ಅನುಕೂಲ. ಹೌದು, ಕರೆಕ್ಟ್. ಏನಿದೆ 6 ಜನ ಮಕ್ಕಳು ಅವ್ರು ನೋಡ್ಕೊಂಡು ಅವ್ರು ಮುಂದೆ ತರಬೇಕು, ಅವ್ರು ಓದಿಸ್ಬೇಕು, ಅವ್ರನ್ನೂ ಕೂಡ ಒಳ್ಳೆ ರೀತಿ ನೋಡ್ಕೊಬೇಕು ಅಂದರೆ ನಾವು ಒಂದೇ ಒಂದು ದಿವಸ ಯೋಚನೆ ಮಾಡೋದು. ಈಗ ಯೋಚನೆ ಮಾಡೋದಂತ ನಾವು ಅಲ್ವಾ? ಕರೆಕ್ಟ್. ಯೋಚನೆ ಮಾಡೋದ್ರಿಂದ ಆಗತ್ತೆ ಅಂದರೆ ಕೆಲಸಗಳು. ನಾವೇನು ಜವಾಬ್ದಾರಿ ನಮ್ದು ಏನಂದರೆ ಅವ್ರು ನೋಡ್ಕೊತಾನೆ, ಅದು ಒಂದೇ ಜವಾಬ್ದಾರಿ ಬಿಟ್ಬಿಟ್ರೆ, ಅವನ ಕೈಗೆ ಜವಾಬ್ದಾರಿ ಬಿಟ್ಬಿಟ್ರೆ ಅದೆಲ್ಲ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ಮನೆಯವರು ಬೇರೆ. ಆಯಿತಾ? ಇದ್ರೆ ಇಲ್ವೋ? ಕರೆಕ್ಟ್. ಅದಕ್ಕೆ ಮನೆಯವ್ರಿಗೂ ಅಷ್ಟೇ. ಅಲ್ಲಿ ನಮ್ಮ ಅವಳು ಅವರು ಏನು ಕಷ್ಟದಲ್ಲೇ ಇದ್ದವರು. ಕರೆಕ್ಟ್. ಅವ್ರು ಸೋದರವಾಗಬೇಕು. ಆದರೆ ಅವರ ಮಕ್ಕಳ ಜೊತೆಗೆ ನಮ್ಮ ಮಕ್ಕಳು ಒಟ್ಟಿಗೆ ತಗೊಂಡು ಹೋದ್ರು. ಕರೆಕ್ಟ್ ಕರೆಕ್ಟ್. ಇನ್ನು ಮುಂದಕ್ಕೂ ನೀವು ಏನು ಸುಗಮ ಸಂಗೀತ ಹಾಡಿಕೊಂಡು ಇರ್ತೀರಾ ಅಥವಾ ಹೇಗೆ? ನಿವೃತ್ತಿ ಏನಾದರೂ ತೆಗೆದುಕೊಳ್ಳುವ ಯೋಚನೆ ಉಂಟಾ? ಏನು ಸರ್ ನಿಮ್ಮ ಮುಂದಿನ ಒಂದು ಇದು? ಈಗ ನಮಗೂ ಅಷ್ಟೇ 2 ಥರದ ಜನಗಳು ಸಿಕ್ಕಿದ್ದಾರೆ. ಈಗ ಒಂದು ಥರದವರು ಹೆಂಗೆ ಅಂತ ಹೇಳಿದ್ರೆ, ನೀವು ಸಾಕು ರಾಘವ ತಿರುಗಾಟ ಮಾಡಬೇಡಿ, ಇಷ್ಟು ದಿವಸ ಮಾಡಿದ್ರಲ್ಲ ಸಾಕು, ಈಗ ಆರಾಮಾಗಿ ಮನೇಲಿ ಇದ್ದುಬಿಡಿ, ತಿರುಗಾಟ ಹೇಗೆ ತೊಂದರೆ ಆಗುತ್ತೆ ಹಾಗೆ ಹೇಗೆ ಅಂತ ಹೇಳೋರು ಇದ್ದಾರೆ. ಇನ್ನು ಕೆಲವರು ಯಾಕೆ ನಿಲ್ಲಿಸ್ತಾರೆ,
ದೇವ್ರ ಶಕ್ತಿ ಕೊಟ್ಟಿದ್ರೆ ನೀವು ನಡೆಸ್ಬಿಡಿ. ಕರೆಕ್ಟ್. ಅದು ಯಾಕೆ ನೋಡೋದು ನಿಮ್ಮದು ಜವಾಬ್ದಾರಿ ಇಷ್ಟು ದಿವಸ ಅಂದರೆ ನಿಮ್ಮ ಜವಾಬ್ದಾರಿ ತೊಗೊಂಡಿಲ್ಲ, ಏನೋ ಅವನಿದ್ದಾನೆ ಅಂತ ಹೇಳ್ಕೊಂಡಿದ್ದಾರೆ. ಈಗ ಅವನಿದ್ದಾನೆ ಅಂತ ಯಾಕೆ ಅಂತ ಈಗ ನಮಗೂ ಹಾಗೆ ಕಾಣ್ತದೆ. ನಿಲ್ಲಿಸ್ಬಿಟ್ಟಾದ್ರೆ ನಾವು ಮಾಡೋದಂಥದ್ದು ಸುಮ್ಮನೆ ಕೂತು ಕಾಲನೇ ಹೋಗಲ್ಲ. ಕರೆಕ್ಟ್. ಈ ಓಡಾಡೋದ್ರೆ ಎಲ್ಲ ಕಡೆಗೂ ನಮಗೆ ದೇವರು ಅನುಕೂಲ ಜನಗಳನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲೇ ಹೋಗಿ ಸೌತ್ ಕನ್ನಡ ಎಲ್ಲೇ ಹೋಗಿ ನಮ್ಮದೇ ಮನೆ ಅಂತ ಹೇಳ್ತಕ್ಕಂಥ ಜಾಗಗಳು ಎಲ್ಲ ಕಡೆಗೂ ಇದೆ. ಕರೆಕ್ಟ್. ಈ ಬೆಂಗಳೂರಿಗೆ ಬಂದರೆ ಬೆಂಗಳೂರಿನ 4-6 ಮನೆಗಳಿದೆ. ನಮ್ಮದೇ ಮನೆ ಇದೆ, ನಮ್ಮ ಮಕ್ಕಳದೇ 3 ಮನೆ ಇದೆ, ಮೊಮ್ಮಕ್ಕಳ ಮನೆ ಇದೆ. ಜವಾಬ್ದಾರಿ ನಾವು ಇಲ್ಲಿ ಬಂದ್ಕೊಂಡು ಏನು ಓಡಾಡಬೇಕು ಕರ್ಕೊಂಡು ಓಡಾಡೋರು ಇದ್ದಾರೆ, ಎಲ್ಲ ಇದೆ. ಹಂಗಿರ್ಬೇಕಾದ್ರೆ ನಾವು ನಿಲ್ಲಿಸೋದೆ ಅದಕ್ಕೆ. ಆಮೇಲೆ ಈ ಓಡಾಡೋಕೆ ಅವನು ಶಕ್ತಿ ಕೊಟ್ಟಿರ್ತಾನೆ ಓಡಾಡೋದು. ಕರೆಕ್ಟ್. ಏನೋ ಕೊಟ್ಟಿದ್ದಾನೆ ಓಡಿ. ಈಗ ಈ 82 ವಯಸ್ಸಿನಲ್ಲಿ ಕೆಲವರು ಹಾಡೋಕ್ಕೆ ವಾಯ್ಸೇ ಇರೋಲ್ಲ. ಕರೆಕ್ಟ್. ಹೌದು ಹೌದು, ವಾಯ್ಸೇ ಹೋಗ್ಬಿಡ್ತಾರೆ. ಎಲ್ಲ ವಾಯ್ಸ್ ಇದ್ದಿರ್ತಾರೆ ನಾವು ಹಾಡೋಬೇಕಾಗಿದ್ದು. ಆಮೇಲೆ ಓಡಾಡೋಕ್ಕೂ ಶಕ್ತಿ ಇರಲ್ಲ. ಆಯಿತಾ, ನಾವು ಪ್ರೈವೇಟು ಬಸ್ನಲ್ಲಿ ಆರ್ಡಿನರಿ ಬಸ್ನಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಊರಿಗೆ ಹೋಗ್ತೀವಿ, ಕುತ್ಕೊಂಡು ಹೋಗ್ತೀವಿ, ಏನಾಗಲ್ಲ, ಆರಾಮ. ಈಗ ನಾವಿಬ್ಬರು ಈಗ ಬರೀ ಆರ್ಡಿನರಿ ಬಸ್ನಲ್ಲೇ ಬಂದವು. ಈಗ ಬೆಂಗಳೂರಿಗೆ ಬಂದವು ನಾವು. ಇಲ್ಲ ಎಲ್ಲಿಂದ ಮೈಸೂರಿಗೆ ಬಂದು, ಮೈಸೂರಿಂದ ಇಲ್ಲಿಗೆ ಬಂದು, ಇಲ್ಲಿಂದ ಒಂದು ಈಗ ಓಡಾಡೋದು ಈ ಆರ್ಡಿನರಿ ಬಸ್ಸಲ್ಲಿ ಓಡಾಡ್ಕೊಂಡಿದ್ದೀವಿ. ಕರೆಕ್ಟ್ ಕರೆಕ್ಟ್. ಅವ್ರು ಹೇಳ್ತಾರೆ ನೀವು ಟ್ರೈನಲ್ಲಿ ಓಡಾಡ್ಬೇಕು, ಇದು ಮಾಡಬೇಕು ಅಂತ ಹೇಳಿದೆ. ಅದೆಲ್ಲ ಹಿಂಗೆ ಓಡಾಡ್ಬೇಕು, ಹಾಗೆ ಮಾಡಬೇಕು ಅಂತ ನಿಯಮ ಮಾಡ್ಕೊಳಂಗಿಲ್ಲ. ಕರೆಕ್ಟ್. ಟ್ರೈನಿಗೆ ಓಡಾಡಬಾರ್ದು ಅಂತಿಲ್ಲ. ಆ ಟೈಮ್ ಅನುಕೂಲ ಆದರೆ ಟ್ರೈನಲ್ಲೇ ಹೋಗ್ತೀವಿ, ಅನುಕೂಲ ಆದರೆ ಸ್ಲೀಪರ್ ಬಸ್ನಲ್ಲಿ ಮುಳ್ಕೊಂಡೇ ಹೋಗ್ತೀವಿ. ಆ ಟೈಮ್ ಹೆಂಗೆ ಬರುತ್ತೆ. ಕರೆಕ್ಟ್. ಆದರೆ ಇಂಥದ್ದು ಹಿಂಗೆ ಮಾಡಬೇಕು ಅಂತ ಮೊದಲಿಂದ ನಾವು ಬದುಕಿಲ್ಲ, ಹಿಂಗೆ ಇರಬೇಕು ಬಂದಿಲ್ಲ, ಈಗಲೂ ಅದಿಲ್ಲ. ಕರೆಕ್ಟ್. ಅದಕ್ಕೆ ಹೆಂಗೆ ಬರುತ್ತೋ ಹಾಗೆ. ಅದಕ್ಕೆ ನಾವು ಹೇಳೋದು ಪದಕುಸಿಯ ನೆಲವಿರುವುದು ಮಂಕುತಿಮ್ಮ ಅಂತ ಒಂದು ಬಿಡಿವೇದು ಹೇಳ್ತಾರೆ. ಅದಕ್ಕೆ ನಮ್ದೇನಿಲ್ಲ, ಕುದುರೆ ನೀನು ಅವನು ಬೇಡದಂತೆ ಪ್ರಯಾಣಿಕರು. ಕರೆಕ್ಟ್. ನಿನ್ನೆಲ್ಲ ಅವ್ರು ಹೇಳ್ತಾರೆ ಮದುವೆಗೋ ಮಸಣಕ್ಕೋ ಬೇಕೆಂದ ಕಡೆ ಓಡು, ಅದೆಲ್ಲ. ಕರೆಕ್ಟ್ ಕರೆಕ್ಟ್. ಆದರೆ ಪದಕುಸಿಯೇ ನೆಲವಿರುವುದು. ಕರೆಕ್ಟ್. ಒಂದು ವೇಳೆ ಹೆಜ್ಜೆ ತಪ್ಪಿದ್ರೆ ನೆಲ ಖಂಡಿತ ಇದೆ ಅಂತ. ನಮಗೆ ನಮ್ದೇನು ಜವಾಬ್ದಾರಿ ಇಲ್ಲ, ಅದಕ್ಕೆ ಅವ್ರು ಹೇಳೋದು. ಕರೆಕ್ಟ್. ನಮ್ಮ ಜವಾಬ್ದಾರಿ ಯಾಕೆ ತಗೊಳ್ಳೋಣ, ಅವನಿಗೆ ಬಿಟ್ಬೇಡ, ಎಲ್ಲ ತಗೊಂಡು ಎಲ್ಲ ಅಂತಾರೆ. ಸರ್, ಇಷ್ಟು ಹೊತ್ತು ಸುಗಮ ಸಂಗೀತ ಕ್ಷೇತ್ರದ ಬಗ್ಗೆ ಅಥವಾ ನಿಮ್ಮ ಒಂದು ವೈಯಕ್ತಿಕ ಕೆಲವೊಂದು ವಿಚಾರಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ಬಹಳ ಒಂದು ಭಾವನಾತ್ಮಕವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ನನ್ನಲ್ಲಿ ಎಲ್ಲ ವಿಚಾರವನ್ನು ಹೇಳಿಕೊಂಡಿದ್ದೀರಿ. ಈ ಎಲ್ಲ ವಿಚಾರಗಳಿಗೆ ಏನು ಸುಗಮ ಸಂಗೀತ ಕ್ಷೇತ್ರದ ಅಭಿಮಾನಿಗಳ ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ತೆ. ತಾವು ಗರ್ತಿಕೆರೆ ರಾಘಣ್ಣ ಅವರ ಧರ್ಮಪತ್ನಿ. ಈಗ ಅವರು ಏನು ಇಷ್ಟು ವರ್ಷ, ಈಗ ಅವರಿಗೆ 82ರ ಪ್ರಾಯ, ಅವರು ತಮ್ಮ ಎಲ್ಲ ಒಂದು ಸಾಧನೆಯನ್ನು, ಸುಗಮ ಸಂಗೀತ ಕ್ಷೇತ್ರದ ವಿಚಾರಗಳನ್ನು, ಜೀವನ ವಿಚಾರಗಳನ್ನು ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈಗ ತಾವು ಅವರ ಒಂದು ಧರ್ಮಪತ್ನಿಯಾಗಿ ಅವರ ಎಲ್ಲ ಉತ್ಕರ್ಷದಲ್ಲಿ, ಏಳಿನಲ್ಲಿ, ಬೀಳಿನಲ್ಲಿ ಎಲ್ಲದರಲ್ಲೂ ನೀವು ಜೊತೆಯಾಗಿ ಇದ್ದವರು. ನಿಮಗೆ ಇವತ್ತಿನ ಒಂದು ದಿನ, ಈಗಿನ ಒಂದು ದಿನ ನೀವು ಸುಮ್ಮನೆ ಒಮ್ಮೆ ಹಿಂದೆ ನೋಡಿದರೆ ಏನು ಅನ್ನಿಸ್ತದೆ? ಅಂದರೆ ಈ ರೀತಿಯಾಗಿ ಒಂದು ಏನು ಗರ್ತಿಕೆರೆ ರಾಘಣ್ಣವರು ಒಂದು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಹೆಸರನ್ನು ಪಡ್ಕೊಂಡು, ಅತ್ಯಂತ ಹೆಚ್ಚಿನ ಜನಮನ್ನಣೆಯನ್ನು ಪಡ್ಕೊಂಡು, ಈ ಒಂದು ಈಗಿನ ಒಂದು ಸ್ಥಿತಿ ಏನಿದೆ ಇದನ್ನು ನೀವು ನೋಡುವಾಗ ನಿಮ್ಗೆ ಏನು ಅನಿಸ್ತದೆ ಮೇಡಮ್? ಇದು ಎಲ್ಲ ಗುರುದೇವತಾ ಅನುಗ್ರಹ. ಅವರ ಸಿದ್ಧಾಂತವೇ ನಮ್ಮ ಸಿದ್ಧಾಂತ. ಕರೆಕ್ಟ್. ಗುರುದೇವತಾ ಕೃಪೆಯಿಂದ ಎಲ್ಲವೂ ಸುಗಮವಾಗಿ ನಡೆದಿದೆ. ಅದು ಸರಿ ಇದೆಯಾ ಅಂತ ಇದೆ ನಮ್ಮ ಸಿದ್ಧಾಂತ. ಇಷ್ಟೇ. ಇದೆಲ್ಲ ಭಗವಂತನ ನಿಯಮ, ಅವನು ನಡೆಸೋನು, ಅವನ ಲೀಲೆ ಅಂತ ಇದೆಲ್ಲ ನಡೀತಿದೆ. ಅವ್ರು ಹೇಳೋ ಪದ್ಯಗಳೇ ನಮಗೆ ಜೀವನಾಧಾರ. ಮುಖ್ಯವಾಗಿ ಎಲ್ಲ ಪದ್ಯಗಳಿಗೆ ಒಂದು ಒಳ್ಳೆ ಅರ್ಥ ಇದೆ. ಅವರು ನಮ್ಮ ಜೀವನಾಧಾರ. ಪದ್ಯಗಳ ಭಾವನೆಯ ಅರ್ಥವೇ ಜೀವನಾಧಾರ. ಈಗ ಅವರು ಮನೆಯಲ್ಲೆಲ್ಲ ಏನು ಪದ್ಯ ಬರೆಯುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ರಾಗ ಸಂಯೋಜನೆ ಮಾಡುವ ಸಂದರ್ಭದಲ್ಲಿ ಆಗಿರ್ಬೋದು, ಅವರು ನಿಮ್ಮಲ್ಲಿ ಅಥವಾ ಮನೆಯಲ್ಲಿ ಅದನ್ನು ಮಾಡುವಾಗ ಯಾವ ರೀತಿಯ ಒಂದು ವಾತಾವರಣ ಇರ್ತಿತ್ತು ಮೇಡಮ್? ಅವ್ರ ಪಾಡಿ ಅವ್ರು ಮಾಡ್ಕೊಂತಿರ್ತಾರೆ. ಮೊದಲು ಪದ್ಯಗಳನ್ನೆಲ್ಲ ಓದ್ಕೊಂಡು ಅರ್ಥ ಮಾಡ್ಕೊಂತಾರೆ, ಆಮೇಲೆ ಇದು ಹಿಂಗಿದೆ ಅಂತಾರೆ. ನಿಮ್ಮ ಹತ್ರ ಅದರ ಬಗ್ಗೆ ಏನು ಚರ್ಚೆ ನಡೆಸುವುದೆಲ್ಲ ಇತ್ತು? ಹೇಳ್ತಾರೆ ಅದು ಹೀಗಿದೆ ಅಂತಾರೆ. ಮತ್ತೆ ಅವ್ರಿಗೆ ಕಣ್ಣಲ್ಲೂ ನೀರು ಬರ್ತಾ ಅರ್ಥ ನೋಡಿ ಹೌದು ಅದೆಲ್ಲ ಮಾಡಿ ಸುಧಾರಿಸ್ಕೊಂಡು ರಾಗ ಹಾಕೊಂಡು ಹಾಡ್ತಾರೆ.
ಹಾಡಿ ಹಾಡಿ ಒಂದು ಸರಿಯಾಗಿ ಅದು ಕೂರುವವರೆಗೆ ಅವರಿಗೆ ಅದು ಹಾಡ್ಲಿಕ್ಕೂ ಆಗಲ್ಲ, ಓಹೋ ಅಲ್ಲಿಗೆ ಹೋಗಿ ಮುಟ್ಟಿಬಿಡ್ತಾರೆ ಅವರು. ಹಾಡಿ 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 ಏನು ಭಾವದ ಉದ್ವೇಗ, ಹೌದು, ಭಾವೋದ್ವೇಗ, ಕರೆಕ್ಟ್. ಆ ರೀತಿ ಎಲ್ಲ ಆಗಿ ಆ ಹಾಡು ಒಂದು ಹಂತಕ್ಕೆ ಬರ್ಬೇಕಾದ್ರೆ ಒಂದು 15 ದಿವಸ 20 ದಿವಸ ಬೇಕಾಗುತ್ತೆ ಅವರಿಗೆ. ಸೀದಾ ಡೈರೆಕ್ಟ್ ವೇದಿಕೆಯಲ್ಲಿ ಹಾಡ್ಲಿಕ್ಕೆ ಹೋಗೋದಿಲ್ಲ. ಓಹೋ, ಅಚ್ಚ. ತಯಾರಿ ಮಾಡ್ತಾ ಆಮೇಲೆ ಅದು ಬಾಯಿಗೆ ಬರ್ಬೇಕು ಅವರಿಗೆ, ಬಾಯಿಪಾಠ ಬರ್ಬೇಕು. ಅಚ್ಚ. ಯಾಕೆಂದ್ರೆ ಪುಸ್ತಕ ಓದ್ತಿದ್ರೆ ನಮಗೆ ಈ ಭಾವನೆ ಕಡೆ ಗಮನ ಬರಲ್ಲ, ಕರೆಕ್ಟ್. ಕೈಯಲ್ಲಿ ಹಾರೋದು ನಮ್ಗೆ ಇದ್ರ ಕಡೆ ಗಮನ. ಅಟ್ಲಾಗಿ ಅಲ್ಲಿ ಏನು ತಪ್ಪು ಅದನ್ನು ಓದೋದು, ಇಲ್ಲಿ ಅಂತ ಬಾಯಿ ಹೇಳೋದು ಎಲ್ಲ ವ್ಯತ್ಯಾಸ ಆಗುತ್ತೆ ಅಂತ ಅದು ಕರೆಕ್ಟ್ ಅವ್ರಿಗೆ ಮಂದಟ್ಟ ಆಗಬೇಕು. ಅದು ಕಂಪ್ಲೀಟು ಅವರ ಏನು ಸಂದರ್ಭ ಭಾವನೆ ಇದೆಯೋ ಅಲ್ಲಿಗೆ ಹೋಗಿ ಮುಟ್ಟಬೇಕು ಅವರು. ಅಂದ್ರೆ ಅವರ ಹಾಡ್ಬೇಕಾದ್ರೆ ಅವರು ಅನುಭವಿಸಿ ಹಾಡೋದು, ಅಲ್ಲಿ ಇರ್ಬೇಕು ಆ ಜಾಗದಲ್ಲಿ. ಕರೆಕ್ಟ್ ಕರೆಕ್ಟ್. ಅಂದ್ರೆ ಎಲ್ಲಾ ಅವರ ಸಂಯೋಜನೆ ಹಾಡುಗಳನ್ನು ಮೊದಲು ಕೇಳಿದ್ದು ನೀವೇ ಹಾಗಾದ್ರೆ ಅಲ್ವಾ? ಹೌದು, ಅದರಲ್ಲಿ ಏನು ಅನುಮಾನ ಇಲ್ಲ. ಅಲ್ಲ, ಆಮೇಲೆ ಬೇರೆ ಕಡೆ ಮಾಡಿದ್ದು ಉಂಟು, ಬೇರೆ ಬೇರೆ ಮನೆ ಬೇರೆ ಸಂದರ್ಭ ವೇದಿಕೆಯಲ್ಲೇ ಮಾಡಿರ್ತಾರೆ, ಕೆಲವು ನಮಗೆ ಗೊತ್ತಿರಲ್ಲ. ಕರೆಕ್ಟ್, ಹೌದು, ಹಾಗೂ ಉಂಟು, ಅದೇನಿಲ್ಲ ಅಂತೇನಿಲ್ಲ. ಇವತ್ತಿಗೂ ನಾವು ಕೇಳಿದ ಎಷ್ಟು ಹಾಡು ಉಂಟು ಅವ್ರ ಹತ್ರ. ಆಮೇಲೆ ಇನ್ಯಾರೋ ಹೋದಲ್ಲಿ ನಿಮ್ಮಂಥವ್ರು ಹೇಳ್ತಾರೆ, ಅವತ್ತು ಇದನ್ನ ಹಾಡಿದ್ರಿ ಹಾಡಿ ಅಂದ್ರೆ ಹೌದಾ ಅದು ನಂಗೆ ಗೊತ್ತಿಲ್ಲ ಅಂತ ಅವರೇ ಹೇಳ್ತಾರೆ. ಕರೆಕ್ಟ್. ಹಾಗೂ ಎಲ್ಲ ಆಗ್ತಿರುತ್ತೆ. ಅಂದ್ರೆ ಈಗ ಈ ಒಂದು ಇವತ್ತಿನ ಏನು ಸ್ಥಿತಿ ಏನಿದೆ ಇದನ್ನು ನಿಮ್ಗೆ ಯೋಚನೆ ಮಾಡುವಾಗ ಏನ್ ಅನ್ನಿಸ್ತದೆ? ಏನನ್ಸೋದಿಲ್ಲ, ಯೋಚನೆ. ಆ ಯೋಚನೆಗಳೇ ನಮ್ಮನ್ನು ಕಷ್ಟಕ್ಕೆ ಕೀಳು ಮಾಡ್ತವೆ. ಈಗ ಹಿಂಗಿದ್ಯಾ, ಇದು ಖುಷಿ ಆಗಿದೆ. ಕರೆಕ್ಟ್. ನೀವು ಹೊರಟೋದ್ರಿ, ಅದು ಖುಷಿ. ಕರೆಕ್ಟ್. ನೀವು ಬಂದ್ರಿಲ್ಲ, ಅದು ಖುಷಿ. ಅದೇ ಖುಷಿ. ನಾವು ಚಿಂತನೆ ಆ ಖುಷಿ ಬಗ್ಗೆ ನಡೆಸಕ್ಕೆ ಹೋಗಲ್ಲ. ಅಂದ್ರೆ ನೀವು ಏನು ಹೇಳೋದು ಅಂತಂದ್ರೆ ಹಳೆಯದನ್ನೂ ಚಿಂತಿಸುವುದಿಲ್ಲ, ಭವಿಷ್ಯವನ್ನೂ ಚಿಂತಿಸುವುದಿಲ್ಲ, ವರ್ತಮಾನದಲ್ಲಿ ಬದುಕಬೇಕು. ಅದೇ ಖುಷಿ ಅಷ್ಟೇ. ಕರೆಕ್ಟ್. ಅದೇ ಅವರ ಹತ್ರ ಹೇಗೂ ಏನು ಇಷ್ಟು ಹೊತ್ತು ಮಾತಾಡಿದ್ವಿ, ನಿಮ್ಮ ಹತ್ರನೂ ಮಾತಾಡಿ ಬಹಳಷ್ಟು ಸಂತೋಷ ಆಯ್ತು. ಯಾಕೆಂತಂದ್ರೆ ಪ್ರತಿಯೊಬ್ಬ ಏನು ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಒಬ್ಬಳು ಇರ್ತಾಳೆ ಅನ್ನುವಂಥದ್ದು ಬಹಳ ಒಂದು ಪ್ರಸಿದ್ಧವಾದಂತಹ ಮಾತು ನೋಡಿ. ಅದನ್ನು ಅವರು ಕೂಡ ಹೇಳಿದ್ದಾರೆ ನಿಮ್ಮ ಹತ್ರ ಮಾತಾಡುವಾಗ. ಅದು ಹೌದು, ಅಂದರೆ ಅವರ ಭಾವನೆಗಳನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅನ್ನುವಂಥದ್ದು ಅರ್ಥ ಆಗ್ತದೆ. ನಿಮ್ಮಿಬ್ಬರಿಗೂ ಕೂಡ ಇಷ್ಟು ಹೊತ್ತು ನನ್ನ ಜೊತೆ ಕಾಲ ಕಳೆದಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದಗಳು ಮೇಡಮ್. ನಾವು ನಿಮಗೆ ಧನ್ಯವಾದಗಳು ಅನಂತ ಅರ್ಪಿಸ್ತೇನೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಅದು ಒಳ್ಳೆಯದು, ಯಾಕೆಂದ್ರೆ ಊದಿ ಬಿಡು ಪಾಠದಿಂದ ಒಳ್ಳೆಯದಾಯ್ತು. ಯಾಕೆಂದ್ರೆ ಆ ಸಂದರ್ಭ ಹೇಳಿದ್ದ ನಾನು, ಆ ಸಂದರ್ಭಕ್ಕೆ ಹಾಕಿರೋದು ಈ ಭಗವದ್ಗೀತೆ. ಇದನ್ನು ಅವರು ನಮ್ಮ ಜೀವನಕ್ಕೆ ಅಳವಡಿಸಿದರು. ಕರೆಕ್ಟ್. ಆ ತತ್ವವನ್ನು. ಯಾಕೆಂದರೆ ದುರ್ಯೋಧನರು 100 ಜನ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ದುರ್ಯೋಜನೆಗಳು 100. ಕರೆಕ್ಟ್. ಹೌದು ಹೌದು. ಆದರೆ ನಾವು ಇದು ತಿಳ್ಕೊಂಡಿಲ್ಲ. ನಾವು ನಮ್ಮ ಬದುಕನ್ನು ಹೇಗೆ ಹೋಗ್ತಿದ್ದೀವಿ ಅಂದರೆ ನಮ್ಮ ಆಡಿಸೋ ಒಬ್ಬನಿದ್ದಾನೆ ಸೂತ್ರಧಾರ, ಇಲ್ಲೆಲ್ಲ ಹಿಡ್ಕೊಂಡು ಆಡಿಸ್ತಾ ಇದ್ದಾರೆ. ಅವನು ಎಲ್ಲಿಗೆ ಹಗ್ಗ ತುಂಡಾದ್ರೋ ಅಲ್ಲಿಗೆ ನಾವು ಆಟ ಬಿಡ್ತೀವಿ. ಕರೆಕ್ಟ್. ನಾವು ಎಂಥದೇ ಹಾರಾಟ ಮಾಡ್ತಾ ಇದ್ವಿ, ನಮ್ದು ಏನೂ ಇಲ್ಲ. ಅವರು ಅದನ್ನು ಭಾಳ ಚೆನ್ನಾಗಿ ಅವರು ಸಾಹಿತ್ಯಿಕವಾಗಿ ಆಧ್ಯಾತ್ಮಿಕವಾಗಿ ಎರಡೊಂದು ಚಿಂತನೆಯನ್ನು ಮಾಡಿ ನಮಗೆ ಅವರು ಒಂದು ಭಾಳ ದೊಡ್ಡ ಬೋಧನೆ. ಸರಿ. ಅದು ಅವ್ರ ಜೊತೆಲೇ ಅವರು ಎದುರಿಗೆ ಹಾಡಿರೋದ್ರಿಂದ ಅದಕ್ಕೊಂದು ನಿಜವಾದ ಒಂದು ಬೆಲೆನೂ ಇದೆ. ಊದಿ ಬಿಡ್ಪಾಕಿದೆ ನಾನು. ಊದಿ ಬಿಡು ನೀ ಪಾಂಚಜನ್ಯವ, ಊದಿ ಬಿಡು ನೀ ಪಾಂಚಜನ್ಯವ, ಊದಿ ಬಿಡು ನೀ ಪಾಂಚಜನ್ಯವ, ಮಾರ್ದನಿಸಲದು ಮನ್ಮನ, ಎತ್ತಿ ಹಿಡಿದೇನು ದೇವದತ್ತವ, ಶಕ್ತಿ ತುಂಬಿತು ಚೇತನ, ಊದಿ ಬಿಡು ನೀ ಪಾಂಚಜನ್ಯವ.
ನೀಲ ಸಾರಥಿ ನಿನ್ನ ಮೂರುತಿ ನಯನ ಕದೆ ನೀಲಾಂಜನ. ನೀನ ಸಾರಥಿ ನಿನ್ನ ಮೂರುತಿ ನಯನ ಕದೆ ನೀಲಾಂಜನ. ಬಾಳ ತೇರಿದೆ ಬೀಳದೇರಿದೆ ನಡೆಸುವವ ನೀನನು ದಿನ. ದುರಿತ ದುರ್ಯೋಧನರು ನೂರರು ಹುಟ್ಟಿ ನಿಂಬೆನ್ನಟ್ಟಲು. ದುರಿತ ದುರ್ಯೋಧನರು ನೂರರು ಹುಟ್ಟಿ ನಿಂಬೆನ್ನಟ್ಟಲು. ಕಾಡಿಗೋಡಿದೆ ನಾಡೊಳಗಿದೆ ನಿಂದೆ ನೀ ಬೆಂಗಾವಲು. ಊದಿ ಬಿಡು ನೀ ಪಾಂಚಜನ್ಯವ. ಮೋಹ ಮೃಗಜಲ ಹೃದಯ ದುರ್ಬಲ ಧೈರ್ಯ ತನು ಕೈಗಾರಿರೆ. ಹೇಳಿತನವನ್ನು ಓಡಿಸಿದೆ ನೀ ನೀತಿ ಗೀತೆಯ ಸಾರಿದೆ. ನಾನೇ ವಿಜಯನು ನಾನ ಜಯನು ನೀನು ಆಗೆಯ ಪಿಡಿದಿರೆ. ನಾ ಕಿರೀಟಿಯು ಯಾರು ಸಾಟಿಯು ನೀನು ಚಾಟಿಯ ಪಿಡಿದಿರೆ. ಊದಿ ಬಿಡು ನೀ ಪಾಂಚಜನ್ಯವ. ನಾನು ಪಾತ್ರವು ನೀನು ಸೂತ್ರವು ಕುಣಿತ ಮಣಿತವು ಸಾಗಿದೆ. ಬೊಂಬೆ ಮುಂಗಡೆ ಬಿಂಬ ಹಿಂಗಡೆ ಹಗ್ಗ ಹರಿದರೆ ಹೇಗಿದೆ. ನಾನು ಪಾತ್ರವು ನೀನು ಸೂತ್ರವು ಕುಣಿತ ಮಣಿತವು ಸಾಗಿದೆ. ಬೊಂಬೆ ಮುಂಗಡೆ ಬಿಂಬ ಹಿಂಗಡೆ ಹಗ್ಗ ಹರಿದರೆ ಹೇಗಿದೆ. ಪುಣ್ಯ ಸ್ಪರ್ಶವೋ ಪಾಪಲೇಪವೋ ಸಾಕ್ಷಿ ನೀನೇ ಈಕ್ಷಿಸು. ಪುಣ್ಯ ಸ್ಪರ್ಶವೋ ಪಾಪಲೇಪವೋ ಸಾಕ್ಷಿ ನೀನೇ ಈಕ್ಷಿಸು. ನನ್ನ ಬೆನ್ನನು ನನ್ನ ಕಣ್ಣನು ಸವ್ಯ ಸಾಚಿಸಿ ರಕ್ಷಿಸು. ಊದಿ ಬಿಡು ನೀ ಪಾಂಚಜನ್ಯವ. ಮಾರ್ದನಿಸಲದು ಮನ್ಮನ ಎತ್ತಿ ಹಿಡಿದೇನು ದೇವದತ್ತವ. ಶಕ್ತಿ ತುಂಬಿತು ಚೇತನ. ಊದಿ ಬಿಡು ನೀ ಪಾಂಚಜನ್ಯವ.